ಎಲ್ಲರೂ ಎದ್ದು ನಿಂತುಕೊಳ್ಳೋಣ ಪ್ರಿಯರೇ, ಕರಗಳನ್ನು ಮೇಲಕ್ಕೆತ್ತೋಣ. ಭಾಷಾವರೆಗಳಿಂದ ಯೇಸುವನ್ನು ಸ್ತುತಿಸೋಣ. ಯೇಸುವನ್ನು ನಮ್ಮ ಜೀವನಕ್ಕೆ, ನಮ್ಮ ಕುಟುಂಬಕ್ಕೆ ಬರಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗಿ ಸ್ತುತಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ, 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 ಆರಾಧನೆ ಯೇಸುವೆ, ಮಹಿಮೆ ಯೇಸುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಕ್ತರಾದ ಯೇಸುವೆ, ನಿಮಗೆ ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ ಯೇಸುವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Hallelujah, 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 hallelujah. Praise the Lord. Praise the Lord. Hallelujah. ದೇವರ ವಾಕ್ಯ ಹೇಗೆ ಹೇಳ್ತದೆ? ದೇವರ ವಾಕ್ಯ ನಾವು ಪಠಿಸುವಾಗ ಕೀರ್ತನೆ ಗ್ರಂಥದಲ್ಲಿ ದೇವರು ನಮ್ಮನ್ನು ಹೀಗೆ ಹೇಳಲ್ಪಟ್ಟಿದೆ. ದೇವರ ವಾಕ್ಯಗಳು: ವಂದನೆ ದೇವ, ಕೃತಜ್ಞತೆ ವಂದನೆ ನಿಮಗೆ, ನೀ ಸಾಧಿಸಿದ ಸತ್ಕಾರ್ಯಗಳ ವಿವರಣೆ ತಂದಿದೆ ನಮಗೆ ನಿನ್ನ ನಾಮದ ಸ್ಮರಣೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾಕೆಂದರೆ ಸುಪ್ರಸಿದ್ಧ ದೇವನು ನೀವು. ಜುದೇಯ ನಾಡಿನಲ್ಲಿ ಸುಪ್ರಖ್ಯಾತ ಆತನ ನಾಮ ಇಸ್ರಾಯೇಲಿನಲ್ಲಿ, ಆತನ ಬೀಡಾರ ಸಾಲೇಮಿನಲ್ಲಿ, ಆತನ ನಿವಾಸ ಸಿಯೋನಿನಲ್ಲಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸಿಯೋನ್ ಅಂದರೆ ಎಂಥದ್ದು? ಸಿಯೋನ್ ಅಂದರೆ ನಮ್ಮ ಕುಟುಂಬ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅವರ ವಾಸ ನಮ್ಮ ಸಿಯೋನಿನಲ್ಲಿ, ಅಂದರೆ ನಮ್ಮ ಕುಟುಂಬದಲ್ಲಿ ಅವರು ವಾಸವಾಗಿದ್ದಾರೆ, ನಮ್ಮ ಜೀವನದಲ್ಲಿ ಅವರು ವಾಸವಾಗಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ದೇವರನ್ನು ಸ್ತುತಿಸಿ ಆರಾಧಿಸಿ ದೇವರನ್ನು ಮಹಿಮೆ ಪಡಿಸಬೇಕಂತ ದೇವರ ವಾಕ್ಯ ಕೀರ್ತನೆ ಗ್ರಂಥದಲ್ಲಿ ದಾವೀದ ಅರಸನು ನಮಗೆ ಹೇಳ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದೇ ಗಟ್ಟಿಯಾಗಿ ನಾವು ಸ್ತುತಿಸೋಣ. ಈ ಗೀತೆಯೊಂದಿಗೆ ದೇವರನ್ನು ಮಹಿಮೆ ಪಡಿಸೋಣ. ಪರಮ ಪೂಜ್ಯ ನಮ್ಮ ದೇವರು ಈ ವಾಕ್ಯದ ರೂಪದಲ್ಲಿ ನಮ್ಮ ಮಧ್ಯದಲ್ಲಿದ್ದಾರೆ. ಎಲ್ಲಿ 2-3 ಜನ ನನ್ನ ನಾಮದಲ್ಲಿ ಸೇರಿದರು ಅಲ್ಲಿ ನಾನಿದ್ದೇನೆಂತ ವಾಗ್ದಾನ ಮಾಡಿದಂಥ ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. ಮತ್ತಾಯನ ಶುಭವಾರ್ತೆಯಲ್ಲಿ 18ನೇ ಅಧ್ಯಾಯ 19-20 ವಚನಗಳಲ್ಲಿ ಹೇಳಲ್ಪಟ್ಟಂಥ ಈ ವಾಕ್ಯಗಳು ಇವತ್ತು ನಮ್ಮಲ್ಲಿ ನೆರವೇರಿದೆ. ಯಾಕೆಂದರೆ ನಾವು ಯೇಸುವಿನ ನಾಮದಲ್ಲಿ ಬಂದವರು. ಯೇಸು ನಮ್ಮೊಂದಿಗೆ ಜೀವಿಸ್ತಾರೆ, ಯೇಸು ನಮ್ಮೊಂದಿಗೆ ಇದ್ದಾರೆ. ಅದಕ್ಕಾಗಿ ಆ ಯೇಸುವನ್ನು ಸ್ತುತಿಸಿ ಈ ಗೀತೆಯೊಂದಿಗೆ ಹಾಡೋಣ ಪ್ರಿಯರೇ. ಎಲ್ಲರೂ ಚಪ್ಪಳೆ ತಟ್ಟುತ್ತಾ, ಕಾಲೇಜಿ ಹಾಕುತ್ತಾ, ಕುಣಿಯುತ್ತಾ, ನಲಿಯುತ್ತಾ ದೇವರನ್ನು ಸ್ತುತಿಸೋಣ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಎಂದು ನಡೆಯುತ್ತೆ. ಯೇಸಪ್ಪ ನಿಮ್ಮ ನಾಮದಲ್ಲಿ ಅದ್ಭುತವು ಎಂದು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಎಂದು ನಡೆಯುತ್ತೆ. ಯೇಸಪ್ಪ ನಿಮ್ಮ ನಾಮದಲ್ಲಿ ಅದ್ಭುತವೋ ಎಂದು ನಡೆಯುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. 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 ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಎಂದು ನಡೆಯುತ್ತೆ. ಯೇಸಪ್ಪ ನಿಮ್ಮ ನಾಮದಲ್ಲಿ ಅದ್ಭುತವೂ ಎಂದು ನಡೆಯುತ್ತೆ. ದುಃಖ ವೇದನೆಯು ರೋಗ ಬಡತನವು ಬಂದರು ನನ್ನೇಸು ಗುಣಪಡಿಸುವ.
ದುಃಖ ವೇದನೆಯು ರೋಗವು ಬಡತನವು ಬಂದರು ನನ್ನೇಸು ಗುಣಪಡಿಸುವ. ದುಃಖ ವೇದನೆಯು ರೋಗವು ಬಡತನವು ಬಂದರು ನನ್ನೇಸು ಗುಣಪಡಿಸುವ. ದುಃಖವು ವೇದನೆಯು ರೋಗವು ಬಡತನವು ಬಂದರೆ ನನ್ನೇಸು ಗುಣಪಡಿಸುವ. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು. ದೇವರ ಮಹಿಮೆಯು ಕಾಣುವೆವು, ದೇವರ ಮಹಿಮೆಯು ಕಾಣುವೆವು. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಯೇಸಪ್ಪ ನಿಮ್ಮ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಮಾಟ ಮಂತ್ರಗಳು ದುಷ್ಟ ಶಕ್ತಿಗಳು ಬಂದರು ನನ್ನೇಸು ಮುರಿದು ಹಾಕುವ. ಮಾಟ ಮಂತ್ರಗಳು ದುಷ್ಟ ಶಕ್ತಿಗಳು ಬಂದರೆ ನನ್ನೇಸು ಮುರಿದು ಹಾಕುವ. ಮಾಟ ಮಂತ್ರಗಳು ದುಷ್ಟ ಶಕ್ತಿಗಳು ಬಂದರು ನನ್ನೇಸು ಮುರಿದು ಹಾಕುವ. ಮಾಟ ಮಂತ್ರಗಳು ದುಷ್ಟ ಶಕ್ತಿಗಳು ಬಂದರೆ ನನ್ನೇಸು ಮುರಿದು ಹಾಕುವ. ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇರುವಾಗ, ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇರುವಾಗ, ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇರುವಾಗ, ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇರುವಾಗ ಲೋಕವು ನಾವು ಕದಲಿಸೋಣ, ಲೋಕವು ನಾವು ಕದಲಿಸೋಣ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿಮ್ಮ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಎಂದು ನಡೆಯುತ್ತೆ. ಯೇಸಪ್ಪ ನಿಮ್ಮ ನಾಮದಲ್ಲಿ ಅದ್ಭುತವು ಎಂದು ನಡೆಯುತ್ತೆ. ದೆವ್ವಗಳೋಡುತ್ತೆ, ರೋಗ ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಸೈತಾನ ಶಕ್ತಿಯು ಪಾಪದ ಜೀವಿತವು ಈಗಲೇ ನನ್ನೇಸು ಮುರಿದು ಹಾಕುವ. ಸೈತಾನ ಶಕ್ತಿಯು ಪಾಪದ ಜೀವಿತವು ಈಗಲೇ ನನ್ನೇಸು ಒಡೆದು ಹಾಕುವ. ಸೈತಾನ ಶಕ್ತಿಯು ಪಾಪದ ಜೀವಿತವು ಈಗಲೇ ನನ್ನೇಸು ಮುರಿದು ಹಾಕುವ. ಸೈತಾನ ಶಕ್ತಿಯು ಪಾಪದ ಜೀವಿತವು ಈಗಲೇ ನನ್ನೇಸು ಒಡೆದು ಹಾಕುವ. ಸ್ತುತಿಯ ಆಯುಧವು ನಮ್ಮಲ್ಲಿ ಇದ್ದರೆ, ಸ್ತುತಿಯ ಆಯುಧವು ನಮ್ಮಲ್ಲಿ ಇದ್ದರೆ, ಸ್ತುತಿಯ ಆಯುಧವು ನಮ್ಮಲ್ಲಿ ಇದ್ದರೆ, ಸ್ತುತಿಯ ಆಯುಧವು ನಮ್ಮಲ್ಲಿ ಇದ್ದರೆ,
ಅಶುದ್ಧ ಆತ್ಮವು ಓಡಿ ಹೋಗುವುದು, ಅಶುದ್ಧ ಆತ್ಮವು ಓಡಿ ಹೋಗುವುದು. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿಮ್ಮ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿಮ್ಮ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇಂದು ನಡೆಯುತ್ತೆ. ಯೇಸಪ್ಪ ನಿಮ್ಮ ನಾಮದಲ್ಲಿ ಅದ್ಭುತವೂ ಇಂದು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇಂದು ನಡೆಯುತ್ತೆ. ಯೇಸಪ್ಪ ನಿಮ್ಮ ನಾಮದಲ್ಲಿ ಅದ್ಭುತವೂ ಎಂದು ನಡೆಯುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. 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 ಹಾಲೆಲೂಯಾ, 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 ಹಾಲೆಲೂಯಾ. ಒರೆ ಬಾಬಾ ಬರೆ ಕಲವರದಗ ಶಂತರ ಬರೆ ಕರಬಲರ ಕಲ ಜೀಸ ಜೀಸ ಜೀಸ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. Praise the Lord. Praise the Lord. Hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಯಾರ ಮುಖದಲ್ಲೂ ಒಂದು ನಗು ಇಲ್ಲ ಇವತ್ತು. ಏನಾಗಿದೆ ಗೊತ್ತಿಲ್ಲ. ಅಯ್ಯೋ, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಏನೋ ಮನೆಯಿಂದ ಬರುವಾಗ ವಾಗ್ದಾನ ಮಾಡಿದ್ದೀರಿ, ಇವತ್ತು ಖಂಡಿತ ಇವತ್ತು ನಾವು ನಗುವುದಿಲ್ಲ ಅಂತ. ಪ್ರೈಸ್ ದ ಲಾರ್ಡ್. ಯಾರು ನಗುವುದಿಲ್ವೋ ಅವರಿಗೆ ರೋಗ ಜಾಸ್ತಿ ಅಂತೆ, ಹೌದಲ್ಲ? ಪ್ರೈಸ್ ದ ಲಾರ್ಡ್. ನಗುವವ್ರಿಗೆ ಜಾಸ್ತಿ, ನಗುವವ್ರಿಗೆ ರೋಗ ಇಲ್ಲಂತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಯಾಕಂದರೆ ಇವತ್ತು ಮೋಡ ಕವಿದ ವಾತಾವರಣ, ಹಾಗೆ ನಮಗೆ ಕೂಡ ಮೋಡ ಕವಿದ ವಾತಾವರಣ ಒಳಗೆ ಕೂಡ ಉಂಟು ಇವತ್ತು. ಪ್ರೈಸ್ ದ ಲಾರ್ಡ್. ಎಷ್ಟೊಂದು ಒಳ್ಳೆಯ ಒಂದು ಗೀತೆಯನ್ನು ಹಾಡಿದರು ಇವತ್ತು ಬ್ರದರ್. ನಾವು ಅದಕ್ಕೆ ರಿಯಾಕ್ಷನ್ನೇ ಇಲ್ಲ. ಪ್ರೈಸ್ ದ ಲಾರ್ಡ್. ಯೇಸುವಿನ ಪುನರುತ್ಥಾನ ಶಕ್ತಿ ಕುಂದಿ ಹೋಗಲಿಲ್ಲ. ಪ್ರೈಸ್ ದ ಲಾರ್ಡ್. ಕುಂದಿ ಹೋಗಿದ? ಯೇಸು ಇರುವಾಗ ಏನು ಅದ್ಭುತಗಳನ್ನು ಮಾಡುತ್ತಾರೆ, ಈಗಲೂ ಕೂಡ ಅದೇ ಅದ್ಭುತಗಳನ್ನು ಅವರು ಮಾಡ್ತಾರಲ್ವಾ? ಹೌದಲ್ವಾ? ಮತ್ತು ಈಗ ಸ್ತುತಿ ಎಂಥ ಅದ್ಭುತ ಮಾಡೋದು. ಪ್ರೈಸ್ ದ ಲಾರ್ಡ್. ಒಂದು ಸಂತೋಷ ಇಲ್ಲ, ಒಂದು ಮುಖದಲ್ಲಿ ನಗು ಇಲ್ಲ. ಏನೋ ಒಂದು ಮನೆಯಲ್ಲಿ ಒಂದು ಕೆಲವರು ನೋಡಿ ಗಂಡ ಹತ್ರ ಜಗಳ ಮಾಡಿ ಹೆಂಡತಿಯರು ಬರ್ತಾರೆ ಧ್ಯಾನಕೂಟಕ್ಕೆ. ಹಾಗೆ ಆಗಿದೆ ಇವತ್ತು. ಪ್ರೈಸ್ ದ ಲಾರ್ಡ್. ಕೆಲವರು ಜಗಳ ಮಾಡಿ ಬಂದಿದ್ದೀರಾ ಅಂತ. ಪ್ರೈಸ್ ದ ಲಾರ್ಡ್. ಅದಾಗಲಿ ಗಂಡಸರಿಗೆ ಏನಾಗಿದೆ ಗೊತ್ತಿಲ್ಲ. ಇವತ್ತು ನಾವು ತುಂಬ ಗಂಡಸರಿದ್ದಾರೆ, ಅದು ಕೂಡ ಯಾರೊಂದು ಸರಿಯಾಗಿ ಸ್ತುತಿಸೋದಿಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಗಟ್ಟಿಯಾಗಿ ಎರಡು ಕರಗಳನ್ನು ಮೇಲಕ್ಕೆತ್ತೋ ನಾವು ಒಂದು ಗಟ್ಟಿಯಾಗಿ ಸ್ತುತಿ ಆಡೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ, ಯೇಸುವೇ, ನನ್ನನ್ನೇ ನಿಮಗೆ ಸಮರ್ಪಿಸುತ್ತೇನೆ. ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿರಿ. ಯೇಸುವೇ,
ನಮ್ಮ ಮನಸ್ಸನ್ನು, ನನ್ನ ಹೃದಯವನ್ನು, ನನ್ನ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು, ಪ್ರತಿಯೊಂದು ರಕ್ತದ ಕಣಗಳನ್ನು ನಿಮ್ಮ ಪರಿಶುದ್ಧ ರಕ್ತದಿಂದ ಶುದ್ಧೀಕರಿಸಿರಿ. ನಿಮ್ಮನ್ನು ಸ್ತುತಿಸಲು, ನಿಮ್ಮನ್ನು ಆರಾಧಿಸಲು ನನಗೆ ಬರುವಂಥ ಎಲ್ಲ ಅಡೆತಡೆಗಳು ಯೇಸುವೆ ನಿಮ್ಮ ನಾಮದಲ್ಲಿ ನನ್ನಿಂದ ದೂರ ಹೋಗಲಿ, ದೂರ ಹೋಗಲಿ, ದೂರ ಹೋಗಲಿ. ಯೇಸುವೆ, ಯೇಸುವೆ, ನಿಮ್ಮ ಪವಿತ್ರಾತ್ಮರನ್ನು ನನ್ನ ಮೇಲೆ ಕಳಿಸಿರಿ. ನಾನು ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಸ್ತುತಿಸಲು, ನಿಮ್ಮನ್ನು ಆರಾಧಿಸಲು ಬೇಕಾದ ಕೃಪೆ ವರದಾನಗಳನ್ನು ನನಗೆ ನೀಡಿರಿ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ, 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 ಯೇಸುವೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಒರೆ ಬಾಬಾ ಬಾಬಾ ರಿ ಕೆಲವರ ಶೀಲಲ ಬಾಬಾ ಶಂದರವರೆ ಕರ್ಬಲರು ಕಲು ಜೀಸಸ್. The mighty anointing of the Holy Spirit come upon us in the name of Jesus Christ. ಒರೆ ಬಾಬಾ ಬಾಬಾ ರ ಕೆಲವರದಾಗ ಶೀಲಲ ಬಾಬಾ ಶಂದರವರೆ ಕರ್ಬಲರು ಕಲು ಜೀಸಸ್, 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 ಜೀಸಸ್. ಹಾಲೆಲೂಯ, 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 ಹಾಲೆಲೂಯ. Hallelujah, 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 hallelujah. ಯೇಸುವೆ, ನನ್ನ 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 ಯೇಸುವೆ. ಗಟ್ಟಿಯಾಗಿ ಚಪ್ಪಾಳೆ ತಟ್ಟುತ್ತಾ, ಸ್ವಲ್ಪ ಕಾಲೇಜ್ ಹಾಕುತ್ತಾ ದೇವರನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು, ಹೃದಯದಲ್ಲಿ ಇಟ್ಟುಕೊಂಡು ನಾವು ಸ್ತುತಿಸೋಣ ಪ್ರಿಯರೇ. ಪಾಪವ ನೀಗಿಸಲು, ಶಾಪವ ನೀಗಿಸಲು ಈ ಲೋಕ ಬಂದಾರಯ್ಯ. ಮನುಷ್ಯನನ್ನು ಬಿಡಿಸಲು, ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾರಯ್ಯ. ಪಾಪವ ನೀಗಿಸಲು, ಶಾಪವ ನೀಗಿಸಲು ಈ ಲೋಕ ಬಂದಾರಯ್ಯ. ಮನುಷ್ಯರನ್ನು ಬಿಡಿಸಲು, ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾರಯ್ಯ. ಕಣ್ಣೀರ ಒರೆಸಿದಾನಯ್ಯ, ಸಂತೋಷ ತಂದಾರಯ್ಯ. ಕಣ್ಣೀರ ಒರೆಸಿದಾನಯ್ಯ, ಸಂತೋಷ ತಂದಾನಯ್ಯ. ನನ್ನ ಯೇಸುವೆ, 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 ನನ್ನ ಯೇಸುವೆ. ಪಾಪವ ನೀಗಿಸಲು, ಶಾಪವ ನೀಗಿಸಲು ಈ ಲೋಕ ಬಂದಾರಯ್ಯ. ಮನುಷ್ಯನನ್ನು ಬಿಡಿಸಲು, ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾರಯ್ಯ. ಪಾಪವ ನೀಗಿಸಲು, ಶಾಪವ ನೀಗಿಸಲು ಈ ಲೋಕ ಬಂದಾರಯ್ಯ. ಮನುಷ್ಯರನ್ನು ಬಿಡಿಸಲು, ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾರಯ್ಯ. ಕಣ್ಣೀರ ಒರೆಸಿದಾನಯ್ಯ, ಸಂತೋಷ ತಂದಾರಯ್ಯ. ಕಣ್ಣೀರ ಒರೆಸಿದಾನಯ್ಯ, ಸಂತೋಷ ತಂದಾನಯ್ಯ. ಯಾರು? ನನ್ನ ಯೇಸುವೆ, ನನ್ನ ಯೇಸುವೆ, ನನ್ನ ಯೇಸುವೆ, ನನ್ನ ಯೇಸುವೆ, ನನ್ನ ಯೇಸುವೆ, ನನ್ನ ಯೇಸುವೆ, ನನ್ನ
ನನ್ನ ಯೇಸುವೇ. ಬಂಗಾರ ಕೇಳಲಿಲ್ಲ, ಬೆಳ್ಳಿಯ ಕೇಳಲಿಲ್ಲ, ಹೃದಯವ ಕೇಳಿದಾನಯ್ಯ. ಆಸ್ತಿಯ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಹೃದಯವ ಕೇಳಿದಾನಯ್ಯ. ಬಂಗಾರ ಕೇಳಲಿಲ್ಲ, ಬೆಳ್ಳಿಯ ಕೇಳಲಿಲ್ಲ, ಹೃದಯವ ಕೇಳಿದರಯ್ಯ. ಆಸ್ತಿಯ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಹೃದಯವ ಕೇಳಿದರಯ್ಯ. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾರಯ್ಯ. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾರಯ್ಯ. ನನ್ನ ಯೇಸುವೇ, 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 ನನ್ನ ಯೇಸುವೇ. ಪಾಪವ ನೀಗಿಸಲು, ಶಾಪವ ನೀಗಿಸಲು ಈ ಲೋಕ ಬಂದಾರಯ್ಯ. ಮನುಷ್ಯನನ್ನು ಬಿಡಿಸಲು, ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾರಯ್ಯ. ಪಾಪವ ನೀಗಿಸಲು, ಶಾಪವ ನೀಗಿಸಲು ಈ ಲೋಕ ಬಂದಾರಯ್ಯ. ಮನುಷ್ಯರನ್ನು ಬಿಡಿಸಲು, ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾರಯ್ಯ. ಕಣ್ಣೀರ ಒರೆಸಿದಾನಯ್ಯ, ಸಂತೋಷ ತಂದಾರಯ್ಯ. ಕಣ್ಣೀರ ಒರೆಸಿದಾನಯ್ಯ, ಸಂತೋಷ ತಂದಾನಯ್ಯ. ನನ್ನ ಯೇಸುವೇ, 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 ನನ್ನ ಯೇಸುವೇ. ಚಪ್ಪಳೆ ತಟ್ಟುತ್ತಾ ಗಟ್ಟಿಯಾಗಿ ಸ್ತುತಿಸೋಣ. ನೀವು ಎಲ್ಲ ನಿಮ್ಮ ರೋಗಗಳಿಗಾಗಿ ಪ್ರಾರ್ಥಿಸಿ. ಸ್ತುತಿಸುವಾಗ ನಿಮ್ಮ ರೋಗಗಳೆಲ್ಲ ಗುಣಮುಖವಾಗಲೆಂದು ಪ್ರಾರ್ಥಿಸಿರಿ. ಯಾರಿಗೆಲ್ಲ ಯಾವೆಲ್ಲ ರೋಗಗಳಿವೆ ಈ ಕ್ಷಣದಲ್ಲಿ ಯೇಸು ಮುಟ್ಟು ಗುಣಪಡಿಸಲಿ ನಿಮ್ಮನ್ನೆಲ್ಲರನ್ನು. ಪ್ರತ್ಯೇಕವಾಗಿ ಪ್ರಾರ್ಥಿಸಿರಿ. ನಿಮ್ಮ ರೋಗಗಳನ್ನು ಸಮರ್ಪಣೆ ಮಾಡುತ್ತಾ ಈ ಗೀತೆಯೊಂದಿಗೆ ಸ್ತುತಿಸಿರಿ, ದೇವರನ್ನು ಆರಾಧಿಸಿರಿ, ದೇವರನ್ನು ಮಹಿಮೆಪಡಿಸಿರಿ. ಪ್ರಿಯ ಸಹೋದರ ಸಹೋದರಿಯರೇ, ತಾಯಿ ನನ್ನ ಮರೆತರು, ತಂದೆ ನನ್ನ ಮರೆತರು, ಯೇಸು ನನ್ನ ಕೈ ಬಿಡಲಾರ. ಸ್ನೇಹಿತರು ಮರೆತರು, ಸಂಬಂಧಿಕರು ತೊರೆದರು, ಯೇಸು ನನ್ನ ಕೈ ಬಿಡಲಾರ. ತಾಯಿ ನನ್ನ ಮರೆತರು, ತಂದೆ ನನ್ನ ತೊರೆದರು, ಯೇಸು ನನ್ನ ಕೈ ಬಿಡಲಾರ. ಸ್ನೇಹಿತರು ಮರೆತರು, ಸಂಬಂಧಿಕರು ತೊರೆದರು, ಯೇಸು ನನ್ನ ಕೈ ಬಿಡಲಾರ. ನನ್ನ ಹೆಸರು ಕರೆದಾತನು, ನನ್ನ ಕೈ ಹಿಡಿದು ನಡೆಸುವನು. ನನ್ನ ಹೆಸರಿಡಿದು ಕರೆದಾತನು, ನನ್ನ ಕೈ ಹಿಡಿದು ನಡೆಸುವನು. ನನ್ನ ಯೇಸುವೇ, 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 ನನ್ನ ಯೇಸುವೇ. My Jesus, my Jesus, my Jesus, my Jesus, my
Gesù, Mozo 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 Gesù, ನನ್ನ ಯೇಸುವೆ, ನನ್ನ ಯೇಸುವೆ, ನನ್ನ ಯೇಸುವೆ. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Ore baba baba rekle ore daga. Chandra vare karavala rakala Jesus Jesus. Hallelujah, 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 hallelujah. Hallelujah, 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 hallelujah. ಒಂದೆರಡು ಮೂರು ಜನ ಏನೋ ಇಲ್ಲಿ ಇದ್ದಾರೆ, ತುಂಬ ದುಃಖದಿಂದ ಇದ್ದಾರೆ, ಒಂಟಿಯಾಗಿ ವಾಸಿಸ್ತಾರೆ, ಮನೆಯಲ್ಲಿ ಒಂಟಿಯಾಗಿದ್ದಾರೆ, ಮಕ್ಕಳು ದೂರವಾಗಿದ್ದಾರೆ, ಏನೋ ಅನಾಹುತಗಳು ಕುಟುಂಬದಲ್ಲಿ ಸಂಬಂಧದಲ್ಲಿ ಏನೋ ಆಗಿದೆ, ಅದರಿಂದ ಒಬ್ಬಂಟಿಗರಾಗಿ ಜೀವಿಸುವಂತ. ಅದರಲ್ಲಿ ಇಬ್ಬರು ಗಂಡಸರಿದ್ದಾರೆ, ಒಬ್ಬರು ಹೆಂಗಸಿದ್ದಾರೆ, ಮೂರು ಜನರನ್ನು ದೇವರು ಸಾಂತ್ವನ ನೀಡುತ್ತಾರೆ. ಯೇಸು ಹೇಳ್ತಾ ಇದ್ದಾರೆ, ಯಾರು ನಿಮ್ಮೊಂದಿಗೆ ಇಲ್ಲದಿದ್ದರೂ ಕೂಡ ನಾನು ನಿನ್ನೊಂದಿಗೆ ಸದಾ ಇರುತ್ತೇನೆ, ಈ ಲೋಕದ ಅಂತ್ಯದವರೆಗೆ ನಾನು ನಿನ್ನೊಂದಿಗೆ ಇದ್ದೇನೆ ಅಂತ ವಾಗ್ದಾನ ಮಾಡ್ತಾ ಇದ್ದಾರೆ. ಅವರಿಗೆ ಏನೋ ಚಿಂತೆ ಭಾರದಿಂದ ಈ ದಾನಕೂಟಕ್ಕೆ ಬಂದಿದ್ದಾರೆ, ಮನಸ್ಸಿನಲ್ಲಿ ವೇದನೆ ಉಂಟು, ಹೃದಯದಲ್ಲಿ ತುಂಬ ಭಾರಗಳುಂಟು. ಅಂಥ ಪರಿಸ್ಥಿತಿಯಲ್ಲಿ ಬಂದವರನ್ನು ಯೇಸು ಸಾಂತ್ವನವನ್ನು ನೀಡ್ತಾ ಇದ್ದಾರೆ. एक सिरपण कोणीची येते आसात घरांनी जावंक पुरो कुटुंबान कितें समस्या जाल्यात भुरगीं पयस आसात असल्या पुराय एक सिरपणान जियेतल्या एका स्त्रियेक आनी एका दादल्यांक जेजू ह्या वेळार बुजवून पडयता. कोणें तुमकां सोडल्यार तुमचीं भुरगीं तुमचे तोंड पयस आसल्यार तुमच्या कुटुंबान तुका कोणी लागीं ना जाल्यार हांव तुजे संगत आसा हें ओपन काणगे म्हणटा. आय विल बी देर, हांव तुजे संगत आसा, हांव तुजे संगत आसा म्हणटा. जेजू क्लियर सांगता ह्या वेळार हो संदेश तुम्ही काणगे कोण एकसूरपणान ಜೀತಾದ ಒಬ್ಬಂಟಿಗರಾಗಿ ಯಾರೆಲ್ಲ ನಿಮ್ಮ ಜೀವನ ನಡೆಸ್ತೀರಾ ಯೇಸುವನ್ನು ಬರಮಾಡಿಕೊಳ್ಳಿ. ನಿಮ್ಮ ಜೀವನಕ್ಕೆ ಸದಾ ನಿಮ್ಮೊಂದಿಗೆ ಜೀವಿಸುವ ದೇವರಾಗಿದ್ದಾರೆ. ಅವರು ವಾಗ್ದಾನ ಮಾಡಿದ್ದಾರೆ. 366 ಬಾರಿ ದೇವರು ಈ ವಾಕ್ಯವನ್ನು ಅವರು ಹೇಳಿದ್ದಾರೆ. ಯಾರು ನಿನಗೆ ಎಲ್ಲಿದ್ದರೂ ನಾನು ನಿನ್ನೊಂದಿಗೆ ಇದ್ದೇನೆ, ಈ ಲೋಕದ ಅಂತ್ಯದವರೆಗೂ ನಿನ್ನನ್ನು ಪ್ರೀತಿಸುವ ದೇವರು ನಾನಾಗಿದ್ದೇನೆ ಅಂತ ವಾಗ್ದಾನ ಮಾಡಿದಂಥ ಯೇಸು ನಮ್ಮೊಂದಿಗಿದ್ದಾರೆ. ಪ್ರಿಯರೇ, ತುಂಬ ಜನರಲ್ಲಿಗೆ ಪ್ರತ್ಯೇಕವಾಗಿ ಎಲ್ಲ ರೋಗ ರುಜಿನಗಳನ್ನು ಇವತ್ತು ದೇವರು ಗುಣಪಡಿಸ್ತಾ ಇದ್ದಾರೆ. ನಿಮಗೆ ಯಾವುದಾದ್ರೂ ರೋಗಗಳಿದ್ದರೆ, ಕಷ್ಟಗಳಿದ್ದರೆ ದೇವರಿಗೆ ಸಮರ್ಪಣೆ ಮಾಡಿ. ಕ್ಷಣದಲ್ಲಿ ಯೇಸುವಿಗೆ ಸಮರ್ಪಣೆ ಮಾಡಿ ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ಪ್ರಾರ್ಥಿಸಿರಿ. ನಿಮ್ಮ ಕಷ್ಟಗಳ ಮೇಲೆ, ನಿಮ್ಮ ರೋಗಗಳ ಮೇಲೆ, ನಿಮಗೆ ಬಂದಂಥ ನಿರಾಶೆಗಳ ಮೇಲೆ, ನಿಮಗೆ ಬಂದಂಥ ಸೋಲುಗಳ ಮೇಲೆ, ನಿಮಗೆ ಬಂದಂಥ ಸಾಲದ ಹೊರೆಯಗಳ ಮೇಲೆ देवरा पवित्र आत्मा इळिदु बरली ಎಂದು ಪ್ರಾರ್ಥಿಸಿರಿ. सगळे तुमचे कष्ट, अनवर, पिडाशडा, निराशपण, सलवणी, ऋणाचे भार ताजेवर पवित्र आत्म्याचे अभिषेक मागा. सगळे बसमून उडयता जेसू या वेळार तुझ्या पवित्र आत्मा तुमचे थंय देवान येता. ನಿಮ್ಮ ಪ್ರತ್ಯೇಕವಾಗಿ ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಪ್ರತಿಯೊಂದು ಅಂತಸ್ತಿನ ಮೇಲೆ, ನಿಮ್ಮ ಪ್ರತ್ಯೇಕ ವೈಯಕ್ತಿಕ ಜೀವನದ ಮೇಲೆ ದೇವರ ಪವಿತ್ರ ಆತ್ಮ ನೆಲೆಸುವಂಥ ಆತ್ಮ ನಿಮ್ಮಲ್ಲಿಗೆ ಇಳಿದು ಬರುವಂಥ ಸಮಯ. ಪ್ರಿಯ ಸಹೋದರ ಸಹೋದರಿಯರೇ, ಎರಡು ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳಿ. ಒಂದು ಗಳಿಗೆ ಪ್ರಾರ್ಥಿಸಿ, ಆತ್ಮನೇ ನನ್ನ ಜೀವನಕ್ಕೆ ಬಾ, ಆತ್ಮನೇ ನನ್ನ ಹೃದಯಕ್ಕೆ ಬಾ, ಆತ್ಮನೇ ನನ್ನ ಕುಟುಂಬಕ್ಕೆ ಬಾ, ಆತ್ಮನೇ ನನ್ನ ವೈಯಕ್ತಿಕ ಜೀವನಕ್ಕೆ ಬಾ, ಆತ್ಮನೇ ನನ್ನ ವಿವಾಹ ಜೀವನಕ್ಕೆ ಬಾ, ಆತ್ಮನೇ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ನೆರವೇರಿಸಲು ಬಾ, ಆತ್ಮನೇ ಶಕ್ತಿಯನ್ನು ನೀಡಲು ಬಾ, ಆತ್ಮನೇ ದೇವರನ್ನು ಪ್ರೀತಿಸುವಂಥ ಮನಸ್ಸು ಕೊಡಲಿಕ್ಕೆ ಬಾ, ಆತ್ಮನೇ ಒಳ್ಳೆಯ ಹೃದಯವನ್ನು ಕೊಡಲಿಕ್ಕೆ ಬಾ, ಆತ್ಮನೇ ಸತ್ಯದಿಂದಲೂ ನಿಮ್ಮ ಶಕ್ತಿಯಿಂದಲೂ ದೇವರನ್ನು ಆರಾಧಿಸುವಂಥ ಶಕ್ತಿಯನ್ನು ಕೊಡಲಿಕ್ಕಾಗಿ ನನ್ನಲ್ಲಿ ನೆಲೆಸು, ಆತ್ಮನೇ ಬಾ. ಯೇಸುವೆ, ನಿಮ್ಮ ಆತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿರಿ ಅಬ್ಬಾ ತಂದೆಯೇ. ಈ ಕ್ಷಣದಲ್ಲಿ ಎಲ್ಲರೂ ಪ್ರಾರ್ಥಿಸೋಣ. ದೇವರ ಆತ್ಮದ ವರದಾನಗಳು ನಮ್ಮಲ್ಲಿ ಇಳಿದು ಬರುವಂತೆ, ಈ ಲೋಕದ ವ್ಯಾಮೋಹಗಳು ನಮ್ಮಿಂದ ದೂರ ಹೋಗಲಿ, ಈ ದೇಹದ ದುರುಚ್ಛಗಳು ನಮ್ಮಿಂದ ದೂರ ಹೋಗಲಿ, ನಮ್ಮೆಲ್ಲರನ್ನು ಬಿಟ್ಟು ತೊಲಗಲಿ. ಯೇಸುವಿನ ಪವಿತ್ರ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ಇವತ್ತು ಈ ಪವಿತ್ರಾತ್ಮರ ಅಭಿಷೇಕವಾಗಲಿ. ಈ ಕ್ಷಣದಲ್ಲಿ ಪ್ರಾರ್ಥಿಸೋಣ. ಎರಡು ಕರಗಳನ್ನು ತೆರೆದಿಟ್ಟುಕೊಂಡು ಈ ಗೀತೆಯೊಂದಿಗೆ ನಾವು ಪವಿತ್ರಾತ್ಮರ ಅಭಿಷೇಕಕ್ಕಾಗಿ
ವಿಶೇಷವಾಗಿ ನಾವು ಪ್ರಾರ್ಥಿಸೋಣ ಪ್ರಿಯರೇ. ನನ್ನನ್ನು ನಡೆಸುವೆ, ನನ್ನನ್ನು ಕಾಯುವೆ, ನಿಮಗೆ ಆರಾಧನೆ. ನನ್ನನ್ನು ನಡೆಸುವೆ, ನನ್ನನ್ನು ಕಾಯುವೆ, ನಿಮಗೆ ಆರಾಧನೆ. ನನ್ನ ಕಣ್ಣೀರ ನೀ ಒರೆಸುವೆ, ನಿಮಗೆ ಆರಾಧನೆ. ನನ್ನ ಕಣ್ಣೀರ ನೀ ಒರೆಸುವೆ, ನಿಮಗೆ ಆರಾಧನೆ. ಆರಾಧನೆ. ಕರಗಳನ್ನು ಮೇಲಕ್ಕೆತ್ತೋಣ ಪ್ರಿಯರೇ. ಆರಾಧನೆ. ಆರಾಧಿಸೋಣ ನಾವು. ಆರಾಧನೆ. ಆರಾಧನೆ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಬದುಕಿರುವ ಕ್ಷಣವೆಲ್ಲ. Yes Lord Jesus, thank you Lord. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ನನ್ನಾತ್ಮ ಪ್ರಾಣದಿಂದ. ಈಗ ನಿನ್ನ ಜೀವನದಲ್ಲಿ ಯೇಸು ಬರ್ತಾ ಇದ್ದಾರೆ. ನಿನ್ನನ್ನು ಇದೇ ಕ್ಷಣದಲ್ಲಿ ಬಿಡುಗಡೆ. ನೀನು ದೇವರ ಬಿಡುಗಡೆಗಾಗಿ, ದೇವರನ್ನು ಬಿಡುಗಡೆ ನೀಡಲಿಕ್ಕಾಗಿ 10 ವರ್ಷ ಕಾಯಬೇಕಂತಿಲ್ಲ. ಈ ಕ್ಷಣವೇ, ಇದೇ ದಿನ, ಇದೇ ಘಳಿಗೆಯಲ್ಲಿ ನಿನಗೆ ಬಿಡುಗಡೆಯನ್ನು ನೀಡಲು ದೇವರು ಶಕ್ತರಾಗಿದ್ದಾರೆ. ನಿನ್ನನ್ನು ಅಭಿಷೇಕ ಮಾಡಲು ಪವಿತ್ರಾತ್ಮರು ಶಕ್ತರಾಗಿದ್ದಾರೆ. ನಿಮಗಾಗಿ ನಿರಂತರವೂ ಕೃಪೆಯನ್ನು ನೀಡಲು ಯೇಸು ಶಕ್ತರಾಗಿದ್ದಾರೆ. ಸಮರ್ಪಣೆ ಮಾಡುತ್ತಾ ಪ್ರಾರ್ಥಿಸು. ನಿನ್ನ ಕಷ್ಟ ಕಾರ್ಪಣ್ಯಗಳನ್ನು ನಿನ್ನ ಮನೆಯಿಂದ ತೊಲಗಿಸುವಂತ ಯೇಸು ನಿನ್ನ ಜೀವನವನ್ನು ದೇವರ ಕೃಪೆಗಾಗಿ ನಿನ್ನನ್ನು ಮುಡುಪಾಗಿಡುವಂತ ನಿನ್ನ ಜೀವನವನ್ನು ಆಯ್ಕೆ ಮಾಡು. ನಿನ್ನ ಜೀವನ ಇಂದಿನಿಂದ ದೇವರಿಗೆ ಸಮರ್ಪಿತವಾದದ್ದು. ಇದು ದೇಹ, ನಿನ್ನ ಆತ್ಮ ನಿನ್ನದಲ್ಲ, ಅದು ದೇವರಿಗೆ ಸೇರಿದ್ದು. ದೇವರ ಆತ್ಮ ನಿನ್ನಲ್ಲಿ ನೆಲೆಸುತ್ತದೆ. ನಿನ್ನ ದೇಹವು ದೇವಾಲಯವಾಗಿದೆ. ಪಿತ ದೇವರು ವಾಕ್ಯದ ಮುಖಾಂತರ ನಿನ್ನ ಮನಸ್ಸಿನಲ್ಲಿ, ಪ್ರೀತಿಯ ರೂಪದಲ್ಲಿ ಯೇಸು ನಿಮ್ಮ ಹೃದಯದಲ್ಲಿ, ಶಕ್ತಿಯ ರೂಪದಲ್ಲಿ ಪವಿತ್ರಾತ್ಮರು ನಿಮ್ಮಲ್ಲಿ ವಾಸಿಸುವಂತ ಈ ಗಳಿಗೆ ನಾವೇ ದೇವರ ಆಲಯವಾಗಿದ್ದೇವೆ. ಯಾವುದ ಮೂರ್ತಿಗಳಲ್ಲೂ ದೇವರು ವಾಸಿಸುವುದಿಲ್ಲ. ಜೀವಂತವಾದ ದೇವಾಲಯದಲ್ಲಿ ದೇವರು ವಾಸಿಸುತ್ತಾರೆ. ಅದೇ ಜೀವಂತವಾದ ದೇವಾಲಯ ನಾವು ಪ್ರತಿಯೊಬ್ಬರಾಗಿದ್ದೇವೆ. ನಮ್ಮ ಜೀವನದಲ್ಲಿ ನೆಲೆಸುವಂಥ ದೇವರನ್ನು ಬರಮಾಡಿಕೊಳ್ಳಿ. ಬಿಡುಗಡೆಯನ್ನು ಪ್ರಾರ್ಥಿಸಿ, ರೋಗ ಸೌಖ್ಯಕ್ಕಾಗಿ ಪ್ರಾರ್ಥಿಸಿ, ಆತ್ಮನ ಅಭಿಷೇಕಕ್ಕಾಗಿ ಪ್ರಾರ್ಥಿಸಿ ಪ್ರಿಯರೇ. ನನ್ನ ಜೊತೆಗಾರನೇ, ನನ್ನ ಸಂಗಾತಿಯೇ, ನಿಮಗೆ ಆರಾಧನೆ. ನನ್ನ ಜೊತೆಗಾರನೇ, ನನ್ನ ಸಂಗಾತಿಯೇ, ನಿಮಗೆ ಆರಾಧನೆ. ನನ್ನ ಕಷ್ಟದಿ ನನ್ನ ಪರಿಹಾರಿಯೇ, ನಿಮಗೆ ಆರಾಧನೆ. ನನ್ನ ಕಷ್ಟದಿ ನನ್ನ ಪರಿಹಾರಿಯೇ, ನಿಮಗೆ ಆರಾಧನೆ. ಆರಾಧನೆ. ಆರಾಧನೆ ಯೇಸುವೇ, ಆರಾಧನೆ. ಆರಾಧನೆ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ,
ಅಂತ್ಯ ದಿನವಲ್ಲ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ನನ್ನಾತ್ಮ ಪ್ರಾಣವೆಲ್ಲ. ಯಾರಿಗೊಬ್ಬರಿಗಿಲ್ಲಿ ಹೊಟ್ಟೆಯ ಸಂಬಂಧ ಕಾಯಿಲೆ ಇದೆ, ತುಂಬ ತಿಂಗಳಿನಿಂದ ಇದು ಸಮಸ್ಯೆಗಳಿವೆ. ಸರಿಯಾಗಿ ಊಟ ಮಾಡಲಿಕ್ಕೆ ಆಗೋದಿಲ್ಲ, ಮಾಂಸಾಹಾರ ಮಾಡಲಿಕ್ಕೆ ಆಗೋದಿಲ್ಲ. ತುಂಬ ಸಮಯದಿಂದ ಈ ರೋಗದಿಂದ ಕರುಳಿನ ಸಂಬಂಧ ಈ ರೋಗ ತುಂಬ ಸಮಯದಿಂದ ಬಳಲ್ತಾ ಇದ್ದಾರೆ. ಯಾರೊಬ್ಬರು ಇವತ್ತು ಇಲ್ಲಿ ಬಂದವರಾಗಿದ್ದಾರೆ, ಇಲ್ಲಿ ಇದ್ದಾರೆ ಅವರು. ಯಾರಾದರೂ ಈ ಕರುಳಿನ ಸಂಬಂಧ ಸಮಸ್ಯೆಗಳಿದ್ದರೆ ನಿಮ್ಮ ಬಲಗೈಯನ್ನು ಆ ಹೊಟ್ಟೆಯ ಮೇಲೆ ಇಟ್ಟುಕೊಂಡು ಪ್ರಾರ್ಥಿಸಿ. ದೇವರ ಗುಣಪಡಿಸುವ ಶಕ್ತಿ ಆ ನಿಮ್ಮ ಕರುಳಲ್ಲಿ ಇಳಿದು ಬರಲಿ. ಈ ಹೊಟ್ಟೆಯ ಸಂಬಂಧ ಎಲ್ಲ ಕಾಯಿಲೆಗಳು ಯೇಸುವಿನ ನಾಮದಲ್ಲಿ ಈ ಕ್ಷಣದಲ್ಲಿ ಬಂಧಿಸಲ್ಪಡಲಿ. ಎಲ್ಲ ದುಷ್ಟ ಶಕ್ತಿಗಳ ಪ್ರಭಾವದಿಂದ, ಮಾಟ ಮಂತ್ರದ ಶಕ್ತಿಗಳಿಂದ ಯಾವುದಾದ್ರೂ ಈ ತೊಂದರೆಗಳು ಬಂದಿದ್ರೆ ಯೇಸುವಿನ ನಾಮದಲ್ಲಿ ನಾವೆಲ್ಲವನ್ನು ಬಂಧಿಸ್ತೇವೆ. ಈ ಕ್ಷಣದಲ್ಲಿ ಎಲ್ಲವೂ ಬಿಟ್ಟು ತೊಲಗಲಿ. ಯೇಸುವಿನ ನಾಮದಲ್ಲಿ ಸೌಖ್ಯವು ಲಭಿಸಲಿ. ಈ ಕ್ಷಣದಲ್ಲಿ ಎಲ್ಲ ದುಷ್ಟ ಶಕ್ತಿಗಳ ಪ್ರಭಾವಗಳು, ಈ ರೋಗ ರುಜಿನಗಳು, ಹೊಟ್ಟೆಯ ಸಂಬಂಧ, ಕರುಳಿನ ಸಂಬಂಧ, ಎಲ್ಲ ಕಾಯಿಲೆಗಳು ಯೇಸುವೆ ನಿಮ್ಮ ನಾಮದಲ್ಲಿ ಬಿಟ್ಟು ತೊಲಗಲಿ. ಎಲ್ಲರನ್ನು ಮುಟ್ಟಿರಿ ಸ್ವಾಮಿ. ಈ ಕಾಯಿಲೆಯಿಂದ ಎಲ್ಲರನ್ನು ಗುಣಪಡಿಸಿರಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ ಯೇಸುವೆ. ನನ್ನೊಳ್ಳೆ ಕುರುಬನೇ, ನನ್ನ ಪ್ರಾಣ ಪ್ರಿಯನೇ, ನಿನಗೆ ಆರಾಧನೆ. ನನ್ನೊಳ್ಳೆ ಕುರುಬನೇ, ನನ್ನ ಪ್ರಾಣ ಪ್ರಿಯನೇ, ನಿಮಗೆ ಆರಾಧನೆ. ನನ್ನ ರಕ್ಷಿಸಲು ನಿನ್ನ ಪ್ರಾಣ ನೀಡಿದೆ, ನಿಮಗೆ ಆರಾಧನೆ. ನನ್ನ ರಕ್ಷಿಸಲು ನಿನ್ನ ಪ್ರಾಣ ನೀಡಿದೆ, ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ನನ್ನಾತ್ಮ ಪ್ರಾಣದಿಂದ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ನನ್ನಾತ್ಮ ಪ್ರಾಣದಿಂದ. ಹಾಲೆ ಹಾಲೆಲೂಯಾ, 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 ಪ್ರೀತಿಸುವೆ, ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ ಯೇಸುವೆ. ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ ಯೇಸುವೆ. ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ ಯೇಸುವೆ. ಪ್ರೀತಿಸುವೆ,
ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ ಯೇಸುವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಈರಬವರೆ ಕಲವರೆ ಶಂಕರ ಬರೆ ಕರಬಲರ ಕಲ ಜೀಸಸ್ ಜೀಸಸ್. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ 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 Hallelujah, 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 hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಈರಬವರೆ ಕಲವರೆ ಶಂಕರ ಬರೆ ಕರಬಲರ ಕಲ ಜೀಸಸ್ ಜೀಸಸ್ ಜೀಸಸ್. The mighty God, anoint us with your fire, Lord Jesus. Thank you, Jesus. Thank you, Lord. Thank you, Lord. Praise the Lord, glory to mighty God. Hallelujah, worship Lord Jesus. ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ ಯೇಸುವೇ. ಓ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ ಯೇಸುವೇ. ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಈ ಕ್ಷಣದಲ್ಲಿ ದೇವರು ನಿಮ್ಮೊಂದಿಗೆ ಮಾತಾಡುವಂಥ ಸಮಯ. ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಹತ್ರ ದೇವರು ಮಾತಾಡುವಂಥ ಸಮಯ. ಮೌನವಾಗಿ ಅವರ ಸ್ವರವನ್ನು ಕೇಳಿ ದೇವರು ನಿಮ್ಮೊಟ್ಟಿಗೆ ಮಾತಾಡಿಕೊಂಡು ನಿಮಗೆ ಸಾಂತ್ವನ ನೀಡುತ್ತಾ, ನಿಮ್ಮನ್ನು ಆಶೀರ್ವದಿಸುತ್ತಾ, ನಿಮಗಾಗಿ ಈಗ ದೇವರು ನಿಮಗೆ ಮಾತಾಡುವಂಥ ಸಮಯ. ಥ್ಯಾಂಕ್ ಯು ಜೀಸಸ್. ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಟಚ್ ಅಸ್, heal us Lord Jesus, and set us free Lord. Thank you Jesus. Thank you Father. Thank you Jesus. Thank you. Praise the Lord. Hallelujah. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ ಪ್ರಿಯರೇ, ಗಟ್ಟಿ ಚಪ್ಪಾಳೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಮಗೆ ನಮ್ಮ ಮಧ್ಯದಲ್ಲಿದ್ದಾರೆ, ನಮಗೆ ದೇವರ ವಾಕ್ಯವನ್ನು ಕೊಡಲಿಕ್ಕೆ ಬಂದಂಥ ಉಡುಪಿ ಧರ್ಮ ಪ್ರಾಂತ್ಯದಿಂದ ಉದ್ಯಾವರ ಚರ್ಚಿನಾಗ ಒಳಪಟ್ಟ ಫಾದರ್ ಡೆನಿಸ್ ದಿ ಸಿಲ್ವಾ ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸೋಣ, ಅವರನ್ನು ಬರಮಾಡಿಕೊಳ್ಳೋಣ. ನಿಮ್ಮ ಬಲಕೈಯನ್ನು ಅವರ ಮೇಲೆ ಎತ್ತುಕೊಂಡು ಅವರಿಗೆ ಪವಿತ್ರ ಆತ್ಮರ ಶಕ್ತಿಯಿಂದ ದೇವರ ವಾಕ್ಯ ನಮಗೆ ಬೇಕಾದ್ದು ಸಾರಲ್ಪಡಲಿ ಎಂದು ಅವರಿಗಾಗಿ ಒಂದು ಗಳಿಗೆ ಪ್ರಾರ್ಥಿಸಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. Praise the Lord. Hallelujah. 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 Praise the Lord. ಸೌಖ್ಯದಿರೆಲ್ಲರೂ. Praise the Lord. ದೇವರಿಗೆ ಮಹಿಮೆಯಾಗಲಿ. Praise the Lord. ಒಂದು ನಿಮಿಷ ಎದ್ದು ನಿಂತುಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಭು ಯೇಸು ಕ್ರಿಸ್ತರ ಪವಿತ್ರವಾದ ನಾಮದಲ್ಲಿ ದೇವರಿಗೆ ಮಹಿಮೆ ಸಲ್ಲಿಸೋಣ ಮೌನದಿಂದ. ನಮ್ಮ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ನಮ್ಮ ದೇವರು, ನಮ್ಮ ಸೃಷ್ಟಿಕರ್ತ ದೇವರು ನಮ್ಮನ್ನು ನೋಡುವವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ ಪ್ರಿಯರೇ, ನಮ್ಮನ್ನು ಬಲ್ಲವರಾಗಿದ್ದಾರೆ. ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅವರು ತಿಳಿದಿದ್ದಾರೆ. ನಮ್ಮ ದೇವರಿಂದ ಎಲ್ಲವೂ ಸಾಧ್ಯ. ಹೃದಯ ಮೇಲೆ ಕೈ ಇಟ್ಟುಕೊಂಡು ಪ್ರಾರ್ಥಿಸೋಣ. ನಾವು ಹೇಳೋಣ, ಪ್ರಭು ಯೇಸುವೇ,
ಇವತ್ತು ನನ್ನ ಜೊತೆ ನೀವು ಮಾತನಾಡಬೇಕು, ನನ್ನನ್ನು ಮುಟ್ಟಬೇಕು, ನನ್ನನ್ನು ಗುಣಪಡಿಸಬೇಕು. ನಿಮ್ಮ ವಾಕ್ಯಗಳಿಂದ ನನ್ನನ್ನು ಸಂತೈಸಬೇಕು. ನಿಮ್ಮ ಪವಿತ್ರವಾದ ಹಸ್ತದಿಂದ ನನ್ನಲ್ಲಿರುವ, ನನ್ನ ಕುಟುಂಬದಲ್ಲಿರುವ ಎಲ್ಲ ರೋಗ ರುಜಿನಗಳನ್ನು ತೆಗೆದು ಬಿಡಬೇಕು. ಯೇಸುವೇ, ಈ ಅದ್ಭುತ ಕಾರ್ಯಗಳನ್ನು ಇವತ್ತು ನೀವು ನೆರವೇರಿಸುವಿರಿ. ಇದನ್ನು ವಿಶ್ವಾಸದಿಂದ ನಾನು ನಂಬುತ್ತೇನೆ. ನಿಮಗೆ ಮಹಿಮೆಯಾಗಲಿ. ಕೈ ಮೇಲೆ ಮಾಡಿ, ಯೇಸುವೇ ಯೇಸುವೇ, ಹಾಲೆಲೂಯ್ಯ. ನಿಮಗೆ ವಂದನೆ, ನಿಮಗೆ ಸ್ತುತಿ, ನಿಮಗೆ ಮಹಿಮೆ. ಹಾಲೆಲೂಯ್ಯ 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 ಶದದದದದದದದ ಹಾಲತತದದದದದಯ. Let the fire come down. Hallelujah. Touch them, Lord. Heal them, Lord. You are the powerful God. You are the mighty God. Hallelujah. Thank you, Lord. Hallelujah. Hallelujah. Thank you, Jesus. Amen. ಎಲ್ಲರೂ ಕುಳಿತುಕೊಳ್ಳಿ ಪ್ರಿಯರೇ. ನಾವು ಪ್ರಾರ್ಥಿಸಿದ ಹಾಗೆ ಇವತ್ತು ಅದ್ಭುತವಾದ ದಿವಸ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಆವಾಗ ನಾವು ಪ್ರೈಸ್ ಅಂಡ್ ವರ್ಷಿಪ್ ಮಾಡ್ತಿರುವಾಗ ಕೇಳ್ತಾ ಇದ್ದೆವು, ದೇವರು ತಮ್ಮ ಪುತ್ರನನ್ನು ಕಳುಹಿಸಿ ನಮಗೋಸ್ಕರ ಜೀವತತ್ತ ಪ್ರಭು ಯೇಸುವಿನ ಮುಖಾಂತರ ಇವತ್ತು ಪ್ರಿಯರೇ ಅದೇ ದೇವರು ಅವರ ವಾಕ್ಯಗಳನ್ನು ನೀಡಿ ನಮ್ಮನ್ನು ಸಂತೈಸುವರು, ನಮ್ಮನ್ನು ಗುಣಪಡಿಸುವರು, ನಮ್ಮ ಎಲ್ಲ ಚಿಂತೆ ಭಾರಗಳನ್ನು ತೆಗೆದು ಹಾಕುವರು. ಹೌದು ಪ್ರಿಯರೇ, ಚಪ್ಪಾಳೆ ತಟ್ಟಿ ಪ್ರೈಸ್ ದಿ ಲಾರ್ಡ್. ನೀವು ನಂಬಿದರೆ ಅದ್ಭುತ ನಡೆಯುವುದು. ಓನ್ಲಿ ವೆನ್ ಯು ಬಿಲೀವ್ ದ ಮಿರಾಕಲ್ ವಿಲ್ ಟೇಕ್ ಪ್ಲೇಸ್. ನಿಮ್ಮ ಮನಸ್ಸಿನಲ್ಲಿ ಒಂದು ವೇಳೆ ಚಿಂತೆ ಅಥವಾ ಸಂಶಯ ಇದ್ದರೆ ನಮಗೆ ಬಿಡುಗಡೆಯಾಗುವುದಿಲ್ಲ, ನಮಗೆ ಒಳಿತಾಗುವುದಿಲ್ಲ. ನಾವು ಎಷ್ಟೋ ಪ್ರಾರ್ಥನೆ ಕೂಟಗಳಿಗೆ ಹೋಗಬಹುದು, ಆದರೆ ಒಳಿತಾಗುವುದಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ಇದು ಅತಿ ಪವಿತ್ರವಾದ ಸಮಯ. ವೇಳೆ ಬಹು ಪವಿತ್ರ ವೇಳೆ. ನಮ್ಮ ಜೀವಿತದಲ್ಲಿ ಬಿಡುಗಡೆ ನೀಡುವ ದೇವರು ಇವತ್ತೇ ಬಿಡುಗಡೆ ನೀಡುತ್ತಾರೆ. आमच्या जीवितात आमकां सुटका दिवचो देव आज सुटका दिता. Yesterday is the day God is going to give you the deliverance. You don't have to wait for more time. ಜಾಸ್ತಿ ಸಮಯಕ್ಕೋಸ್ಕರ ನೀವು ಕಾಯಬೇಕಾಗಿಲ್ಲ ಪ್ರಿಯರೇ. ಯಾಕೆಂದರೆ ನಮ್ಮ ದೇವರು ಪ್ರೀತಿ ಸ್ವರೂಪಿ, ಪ್ರೀತಿಸುವ ದೇವರು, ಸಂತೈಸುವ ದೇವರಾಗಿದ್ದಾರೆ. ಅವರ ಪ್ರೀತಿಯಿಂದ ನಮ್ಮ ಮೇಲೆ ಅವರು ಕನಿಕರಿಸಿದ್ದಾರೆ, ಕರುಣೆಯನ್ನು ತೋರ್ಪಡಿಸುತ್ತಾ ಇದ್ದಾರೆ. ಈ ದೇವರಿಗೆ ಮಹಿಮೆಯಾಗಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಜೆರೆಮಯ ಪ್ರವಾದನೆ ಪುಸ್ತಕ ಅಧ್ಯಾಯ 23 ವಾಕ್ಯ 29 ಇದರಲ್ಲಿ ದೇವರು ಹೇಳ್ತಾರೆ, ನನ್ನ ವಾಕ್ಯಗಳು ಬೆಂಕಿಗೆ ಸಮಾನ, ಬೆಂಕಿಯ ಉಂಡೆಯಂತೆ. ಅಂದರೆ ಈ ದೇವರ ವಾಕ್ಯಗಳನ್ನು ಕೇಳುವಾಗ ನನ್ನಲ್ಲಿರುವ ಎಲ್ಲ ಕೆಟ್ಟತನಗಳು, ಸೈತಾನನ ಶಕ್ತಿಗಳು ಉರಿದು ಭಸ್ಮವಾಗ್ತದೆ ಪ್ರಿಯರೇ. ಅಷ್ಟು ಮಾತ್ರವಲ್ಲ, God says, my word is like a hammer. ನನ್ನ ವಾಕ್ಯಗಳು ಸುತ್ತಿಗೆಗೆ ಸಮಾನ. ಈ ವಾಕ್ಯಗಳನ್ನು ನೀವು ಕೇಳ್ತಾ ಇರುವಾಗ ಹೇಗೆ ಬಂಡೆ ಹುಡಿ ಮಾಡಲಿಕ್ಕೆ ಸುತ್ತಿಗೆಯನ್ನು ಉಪಯೋಗಿಸುತ್ತಾರೆ, ಹಾಗೆಯೇ ಗಟ್ಟಿ ಹೃದಯದವರ ಮನಸ್ಸು
ಅಥವಾ ಅವರ ಹೃದಯ ಹುಡಿಯಾಗ್ತದೆ, ಮೃದುವಾಗ್ತದೆ. ಅಂಥ ಹೃದಯಗಳಲ್ಲಿ ಇವತ್ತು ದೇವರು ಅವರ ಪ್ರೀತಿಯನ್ನು ತುಂಬಿಸುತ್ತಾರೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಂಬ್ತೀರಾ ನೀವು? ನಂಬ್ತೀರಾ? ಒಂದು ಗಟ್ಟಿಯಾದ ಉತ್ತರ ದೇವರಿಗೆ, ನನಗೆಲ್ಲ ದೇವರಿಗೆ. ನೀವು ನಂಬ್ತೀರಾ? Do you believe? Do you believe that the time of deliverance has come? And it is today, and it is now. Praise the Lord. Hallelujah. 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 Praise the Lord. ನಾವು ನೋಡ್ತೇವೆ, ಮನುಷ್ಯನು ತನ್ನ ಜೀವಿತ ಕಾಲದಲ್ಲಿ ತುಂಬ ಪ್ರಯತ್ನ ಪಡ್ತಾನೆ, ತುಂಬ ಪ್ರಯತ್ನ ಪಡ್ತಾನೆ, ತುಂಬ ರೀತಿಯಲ್ಲಿ ಅವನು ಶ್ರಮ ವಹಿಸ್ತಾನೆ. ಆದರೆ ಹಲವು ಬಾರಿ ಜೀವಿತದಲ್ಲಿ ಅವನು ಸೋಲ್ತಾನೆ. ಯಾಕೆ ಗೊತ್ತಾ ನಿಮಗೆ? ಯಾಕೆಂದರೆ ಸಂತ ಪೌಲರು ಹೇಳ್ತಾರೆ, ರೋಮನ್ಸ್ ಚಾಪ್ಟರ್ 9 verse 16, anything that happens, it is because of God's mercy, and it is not because of his efforts and trials. ಅಂದರೆ ಪ್ರಿಯರೇ, ನಾವು ಜೀವಿತದಲ್ಲಿ ಎಷ್ಟೇ ಪ್ರಯತ್ನ ಪಡಬಹುದು, ಒಂದು ವೇಳೆ ದೇವರ ಕೃಪೆ ದೇವರ ಕರುಣೆ ನಮ್ಮಲ್ಲಿ ಇಲ್ಲದೆ ಇರುವುದಾದರೆ ನಮ್ಮ ಎಲ್ಲ ಪ್ರಯತ್ನಗಳು ವಿಫಲಗೊಳ್ಳು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನೋಡಿ ಪ್ರಿಯರೇ, ಈ ಭೂಲೋಕದಲ್ಲಿ ಎಷ್ಟೋ ಜನರು ಕಷ್ಟಪಡ್ತಾ ಇದ್ದಾರೆ, ಎಷ್ಟೋ ಜನರು ಸಾಯ್ತಾರೆ, ಸುಸೈಡ್ ಮಾಡಿಕೊಳ್ತಾರೆ, ಎಷ್ಟೋ ಜನರ ಜೀವಿತದಲ್ಲಿ ಅವರ ಜೀವನ ಬರಡಾಗಿದೆ, ಎಷ್ಟೋ ಜನರ ಕುಟುಂಬದಲ್ಲಿ ಏನೂ ಸಮಾಧಾನವಿಲ್ಲ, ಸಂತೋಷವಿಲ್ಲ. ಯಾಕೆಂದರೆ ಹಲವು ಬಾರಿ ನಾವು ದೇವರ ದಾರಿಯನ್ನು ಬಿಟ್ಟು ನಮ್ಮದೇ ದಾರಿಯಲ್ಲಿ ಚಲಿಸ್ತಾ ಇರ್ತೇವೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರ ಇವತ್ತು ನೀವು ದೇವರ ವಾಕ್ಯಗಳನ್ನು ಕೇಳುವಾಗ ಒಂದು ನೆನಪಿಟ್ಟುಕೊಳ್ಳಬೇಕು ಪ್ರಿಯರೇ, ನೀವೆಷ್ಟೋ ದೇವ ಮಂದಿರಗಳಿಗೆ, ಪ್ರಾರ್ಥನಾ ಕೂಟಗಳಿಗೆ ಹೋಗಿರಬಹುದು, ಆದರೆ ಇವತ್ತು ಒಂದು ದೃಢ ನಿಶ್ಚಯ, ಒಂದು ನೀವು ಗಟ್ಟಿ ಮನಸ್ಸು ಮಾಡಬೇಕು. ಇವತ್ತು ನಾನು ಬಂದದ್ದು ಕೇವಲ ದೇವರ ವಾಕ್ಯಗಳನ್ನು ಕೇಳಲಲ್ಲ, ಅದನ್ನು ಕೇಳಿ ಅದನ್ನು ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ಇದು ನಿಮ್ಮ ಉದ್ದೇಶವಾದರೆ ಇವತ್ತು ನೀವು ಪ್ರಾರ್ಥನಾ ಕೂಟಕ್ಕೆ ಬಂದದ್ದು ದೇವರಿಂದ ಆಶೀರ್ವಾದವಾಗಿ ಮಾರ್ಪಡುವುದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹೌದು ಪ್ರಿಯರೇ, ಪ್ರಲಾಪದ ಪುಸ್ತಕ ಅಧ್ಯಾಯ 3 ವಾಕ್ಯ 22, ದ ಬುಕ್ ಆಫ್ ಲೆಮೆಂಟೇಷನ್, ಇಂಗ್ಲಿಷ್ನಲ್ಲಿ ಲೆಮೆಂಟಿಂಗ್ ಬುಕ್, ಅದರಲ್ಲಿ ಬರೆಯಲ್ಪಟ್ಟಿದೆ, ದೇವರ ಕರುಣೆಗೆ ಅಂತ್ಯವಿಲ್ಲ. There is no end for God's mercy. ಇವತ್ತು ನೀವು ಕಷ್ಟದಲ್ಲಿದ್ದುಕೊಂಡು ಜೀವಿತವೇ ಬೇಡ ಅಂದುಕೊಳ್ಳುವಾಗ ದೇವರು ಇವತ್ತು ನನ್ನೊಡನೆ ಮತ್ತು ನಿಮ್ಮೊಡನೆ ಮಾತನಾಡಿ ಹೇಳ್ತಾರೆ, ಭಯಪಡಬೇಡ, ನಾನಿದ್ದೇನೆ. ನಿಮ್ಮ ಜೀವಿತದಲ್ಲಿ ಹೊಸ ಅಧ್ಯಾಯ ಇವತ್ತಿನಿಂದ ಆರಂಭವಾಗುವುದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ನಿಜವಾಗಿ ದೇವರಿಂದ ಬರುವ ಕೃಪೆ ಮತ್ತು ಕರುಣೆ ನಮ್ಮ ಜೀವಿತದಲ್ಲಿ ಉಂಟು, ಆದರೆ ಹಲವರಿಗೆ ಇದರ ಅನುಭವವೇ ಆಗಲಿಲ್ಲ. ಯಾರಿಗೆ ದೇವರ ಕೃಪೆ ಮತ್ತು ದೇವರ ಕರುಣೆ ಬಗ್ಗೆ ಅನುಭವ ಆಗಲಿಲ್ಲ, ಅವನು ದೇವರನ್ನು ಪ್ರೀತಿಸಲು ಕೂಡ ಸಾಧ್ಯವಿಲ್ಲ, ದೇವರನ್ನು ಸ್ತುತಿಸಲು ಕೂಡ ಅವನಿಂದ ಸಾಧ್ಯವಿಲ್ಲ. ಒಂದು ದಿವಸ ಹೀಗಾಯಿತು ಪ್ರಿಯರೇ, ಕೆಲವು ವರ್ಷಗಳ ಹಿಂದಿನ ಮಾತು. ಅವ ನಮ್ಮ ಊರಿನವನೇ, ಉದ್ಯಾವರದವ. ಅವನಿಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇತ್ತು ಬೊಂಬೈಯಲ್ಲಿ. ನೈಟ್ ಕ್ಲಬ್ ನಡೆಸ್ತಾ ಇದ್ದ.
ಸ್ವಲ್ಪ ಮಟ್ಟಿಗೆ ಹೇಳುವುದಾದರೆ ಕಳ್ಳತನ, ಕೆಟ್ಟದು ಎಲ್ಲವೂ ಅವನಲ್ಲಿತ್ತು. ಅವನಿಗೊಮ್ಮೆ ಅಸ್ತಮ ಕಾಯಿಲೆ ಬಂತು. ಇದೊಂದು 4 ವರ್ಷದ ಮೊದಲಿನ ಮಾತು. ಡಾಕ್ಟರ್ ಹತ್ರ ಹೋದ, ಸುಮಾರಾಗಲಿಲ್ಲ. ನನ್ನ ತೋಟದಲ್ಲಿ ಒಮ್ಮೆ ಇರುವಾಗ ಆ ಮನುಷ್ಯ ವ್ಯಕ್ತಿ ಆಚಿಂದ ಹೋಗ್ತಾ ಇದ್ದ. ನನ್ನನ್ನು ನೋಡಿದನೇ ನನ್ನ ಹತ್ತಿರ ಬಂದು ಮಾತನಾಡಲು ಶುರು ಮಾಡಿದ. ನಾನೆನಿಸಿದೆ, ಕೆಲವರು ದೇವರ ಮಾತುಗಳನ್ನು ಕೇಳುವುದಿಲ್ಲ, ಆದರೆ ಅವ ಅನ್ಯ ಧರ್ಮದವ. ನಮ್ಮ ದೇವರು ಎಲ್ಲರಿಗೂ ಅವರೇ, ಯಾಕೆಂದರೆ ದೇವರು ಒಬ್ಬನೇ. ನಾನೆನಿಸಿದೆ ಇದು ಅತ್ಯುತ್ತಮವಾದ ಸಮಯ. ಈ ಸಮಯದಲ್ಲಿ ಅವನಿಗೆ ದೇವರ ವಾಕ್ಯಗಳನ್ನು ಕೊಡಬೇಕಂತ ನಾನು ದೇವರ ಬಗ್ಗೆ ಮಾತನಾಡಲು ಆರಂಭಿಸಿದೆ. ನಮ್ಮ ತೋಟದಲ್ಲಿ ನಾನಿದ್ದೆ. ತೆಂಗಿನ ಮರದ ಬುಡದಲ್ಲಿದ್ದುಕೊಂಡು ದೇವರ ವಾಕ್ಯವನ್ನು ಸಾರಲು, ದೇವರ ಬಗ್ಗೆ ಪ್ರಕಟಿಸಲು ಆರಂಭಿಸಿದೆ. ಯಾಕೆಂದರೆ ನಿಮಗೆ ಗೊತ್ತಿರಬಹುದು, ಹಳೆ ಒಡಂಬಡಿಕೆಯಲ್ಲಿ ಸಿರಾಕನ ಗ್ರಂಥದಲ್ಲಿ 18ನೇ ಅಧ್ಯಾಯ ವಾಕ್ಯ 21 ಮತ್ತು 22ರಲ್ಲಿ ಬರೆದಿದೆ, ಒಂದು ವೇಳೆ ಯಾವನೇ ವ್ಯಕ್ತಿ ದೇವರ ಮಾತನ್ನು ಕೇಳದೆ ಇರುವುದಾದರೆ ಒಂದು ದಿವಸ ಅವನನ್ನು ರೋಗಗ್ರಸ್ತನನ್ನಾಗಿ ಮಾಡಿ ನನ್ನ ವಾಕ್ಯಗಳನ್ನು ಅವನು ಆಲಿಸುವಂತೆ ಮಾಡುವೆನು. ಇದು ದೇವರ ವಾಕ್ಯ ಪ್ರಿಯರೇ, ನನ್ನ ವಾಕ್ಯವಲ್ಲ. ಈ ಮಾತನ್ನು ಹೇಳುವಾಗ ನೀವು ಕೂಡ ಎನಿಸಬೇಕು, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ರೋಗ ರುಜಿನ ಅಥವಾ ಕುಟುಂಬದಲ್ಲಿ ರೋಗ ರುಜಿನ ಇರುವುದಾದರೆ ಇದರ ಮುಖ್ಯ ಉದ್ದೇಶ ದೇವರ ಪ್ರೀತಿ. ದೇವರ ಪ್ರೀತಿಯಿಂದ ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು ರಕ್ಷಿಸಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ಈ ಸತ್ಯವನ್ನು ನೀವು ಅರಿತುಕೊಂಡ್ರೆ ನಿಮಗೆ ಬಿಡುಗಡೆ ಗ್ಯಾರಂಟಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹೌದು ಪ್ರಿಯರೇ, ಈ ಸಹೋದರನ ಹತ್ರ ಮಾತನಾಡ್ತಾ ಇರುವಾಗ ಒಂದು ದೊಡ್ಡ ತೆಂಗಿನಕಾಯಿ 20 ಫೀಟ್ ಹೈಟಿನಿಂದ ಅದು ನನ್ನ ತಲೆಯ ಮೇಲೆ ಬಿತ್ತು. ಡುಮ್ ಅಂತ ಗಟ್ಟಿ ಶಬ್ದವಾಯಿತು. ಪ್ರೈಸ್ ದ ಲಾರ್ಡ್. ಎಷ್ಟು ಫೀಟ್ನಿಂದ? 20 ಫೀಟ್. ಅದು ಕೂಡ ದೊಡ್ಡ ತೆಂಗಿನಕಾಯಿ ನನ್ನ ತಲೆ ಮೇಲೆ ಬಿತ್ತು. ಪ್ರೈಸ್ ದ ಲಾರ್ಡ್. ಈ ಶಬ್ದ ನೋಡಿ ಆ ವ್ಯಕ್ತಿಗೆ ಏನಾಯಿತು ಗೊತ್ತಿಲ್ಲ. ಈ ಶಬ್ದ ಕೇಳಿ ನಾನು ಬೀಳಿಲ್ಲ, ಅವ ಬಿದ್ದ. ತೆಂಗಿನಕಾಯಿ ಬಿದ್ದದ್ದು ನನ್ನ ಮೇಲೆ, ಆದರೆ ವ್ಯಕ್ತಿ ಶಬ್ದ ಕೇಳಿ ಅವನೇ ಡುಲ್ಪ್ ಅಂತ ಅಲ್ಲೇ ಬಿದ್ದ. ಇದು ನಿಜವಾದ ಘಟನೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ನಾನು ಏನೂ ಆಗದಂತೆ ಹಾಗೇನೇ ಇದ್ದೆ. ಮತ್ತು ನನಗೇನೆ ಸರ್ಪ್ರೈಸ್, ನನ್ನ ತಲೆ ಮೇಲೆ ತೆಂಗಿನಕಾಯಿ ಬಿದ್ದಿದೆ, ನನಗೇನು ಆಗಲಿಲ್ಲ, ಅವ ಬಿದ್ದಿದ್ದಾನೆ. ಅವನನ್ನು ಎಬ್ಬಿಸಿದೆ. ಆವಾಗ ಅವನ ಬಾಯಿಂದ ಬಂದ ಒಂದೇ ಒಂದು ಮಾತು. ಆ ವ್ಯಕ್ತಿ ಹೇಳಿದ, ಡೆನಿಸರೇ, ಅಂದರೆ ತುಳುವಿನಲ್ಲಿ ನನ್ನ ಹೆಸರು ಡೆನಿಸ್. ಡೆನಿಸರೇ, ಇರ್ನಮಿತ್ತು ನಿಜವಾದ ದೇವರನ್ನ ಕರುಣೆ ಬೊಕ್ಕ ಕೃಪೆ ಉಂಡು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಈ ಘಟನೆಯನ್ನು ನನಗೆ ನಿಜವಾಗಿ ಹೇಳ್ತೇನೆ, ಮರೆಯಲು ಸಾಧ್ಯವೇ ಇಲ್ಲ. ಯಾಕೆಂದರೆ ದೇವರ ಕೃಪೆ ಮತ್ತು ಕರುಣೆ ನೋಡಿ ಪ್ರಿಯರೇ, ದೇವರನ್ನು ನಂಬದ ವ್ಯಕ್ತಿ, ದೇವರಿಗೆ ಯಾವುದೇ ಸ್ಥಾನಮಾನ ನೀಡದ ವ್ಯಕ್ತಿ, ದೇವರ ಬಗ್ಗೆ ಯಾವುದೇ ವಿಷಯ ಅರಿಯದ ವ್ಯಕ್ತಿ ಆವತ್ತು ಹೇಳಿದ ದೇವರ ಮಾತುಗಳನ್ನು ಮತ್ತೆ ಹೇಳಿದ, ನಿಮ್ಮ ಮೇಲೆ ದೇವರ ಕೃಪೆ ಉಂಟು, ನಿಮ್ಮ ಮೇಲೆ ದೇವರ ಕರುಣೆ ಉಂಟು. ಹೌದು ಪ್ರಿಯರೇ, ನಾನು ಹೇಳಲು ಇಚ್ಛಿಸುತ್ತೇನೆ, ಆ ವ್ಯಕ್ತಿ ಇವತ್ತು ಬದಲಾಗಿದ್ದಾನೆ. ಒಂದೇ ಒಂದು ತೆಂಗಿನಕಾಯಿ ನನ್ನ ತಲೆಯ ಮೇಲೆ ಬಿದ್ದು ನಾನು ಬದಲಾಗದೇ ಇರಬಹುದು, ಆದರೆ ಅವ ಬದಲಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇಂಥ ಅದ್ಭುತಗಳು ಸಾವಿರಾರು, ನಂಬಲು ಸಾಧ್ಯವಿಲ್ಲ. ಬಟ್ ಇದು ದೇವರ ಪ್ರೀತಿ. God loves each and every one of us, and He will speak to us through the incidents.
Some incidents may be good. Some incidents we may feel it is very hurting. But still, the purpose, ಒಂದೇ ಒಂದು ಉದ್ದೇಶ, ನನ್ನ ನಿಮ್ಮ ಆತ್ಮ ರಕ್ಷಣೆಯಾಗಬೇಕು. ಇವತ್ತು ನಾವು ಜೀವಿಸುವುದೇ ಇರುವುದಾದರೆ, ಅಂದರೆ ನಾನು ಹೇಳ್ತಾ ಇರೋದು ಆತ್ಮಿಕವಾಗಿ ನಾವು ಜೀವಿಸುತ್ತಾ ಇರುವುದಾದರೆ ಒಂದೇ ಒಂದು ಕಾರಣ, ಅದು ದೇವರ ಕರುಣೆ, ದೇವರ ಕೃಪೆ. ನಾವು ಕೇಳಿದ ವಾಕ್ಯದ ಪ್ರಕಾರ ಲೆಮೆಂಟೇಷನ್, ಪ್ರಲಾಪಗಳ ಪುಸ್ತಕಗಳು ಅಧ್ಯಾಯ 3 ವಾಕ್ಯ 22, ದೇವರ ಕರುಣೆಗೆ ಮಿತಿಯಿಲ್ಲ, ದೇವರ ಕರುಣೆಗೆ ಅಂತ್ಯವಿಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟೋ ಜನರು ಪಾಪದಲ್ಲಿ ಬಿದ್ದುಕೊಂಡು ಇವತ್ತು ನರಳಾಳ್ತಾ ಇದ್ದಾರೆ. ಅವರಿಗೆ ಮನಸ್ಸಿಗೆ ಶಾಂತಿ ಸಮಾಧಾನ ಇಲ್ಲದೆ ಇರಬಹುದು. ಎಲ್ಲ ಕೆಲಸಗಳಲ್ಲಿ ಸೋಲನ್ನು ಅವರು ಅನುಭವಿಸಬಹುದು. ಆದರೆ ದೇವರು ಹೇಳ್ತಾರೆ, ಇದೆಲ್ಲವನ್ನು ನಿನ್ನ ಜೀವಿತದಲ್ಲಿ ನಾನು ಬರಮಾಡಿದ್ದೇನೆ. ಯಾಕೆಂದರೆ ನೀನು ಮತ್ತು ನಾನು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರು ನಮಗೆ ನೀಡಿದ ಈ ಕೃಪೆಯ ಸಮಯದ ಮುಖಾಂತರ ಪರಿವರ್ತನೆಗೊಂಡು ದೇವರ ರಾಜ್ಯವನ್ನು ನಾನು ಸೇರಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅಲ್ವಾ ಪ್ರಿಯರೇ, ಇದು ದೇವರ ಒಂದು ಒಳ್ಳೆ ಉದ್ದೇಶ. ಹೌದಾ ಇಲ್ವಾ? ಹೌದಾದ್ರೆ ಚಪ್ಪಳೆ ತಟ್ಟಿ ದೇವರಿಗೆ ಮಹಿಮೆಯಾಗಲಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಯಾಕೆಂದರೆ ಬುಕ್ ಆಫ್ ರಿವಿಲೇಷನ್, ಪ್ರಕಟಣೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಅಧ್ಯಾಯ 21 ವಾಕ್ಯ 27ರಲ್ಲಿ, ಯಾವುದೇ ಅಶುದ್ಧತೆ ನಮ್ಮಲ್ಲಿ ಇರುವುದಾದರೆ ನಾವು ಸ್ವರ್ಗ ಲೋಕಕ್ಕೆ ಬಾಧ್ಯರಾಗುವುದಿಲ್ಲ. ಈ ನಮ್ಮ ಜೀವನ ತಾತ್ಕಾಲಿಕ. ಈ ತಾತ್ಕಾಲಿಕ ಜೀವನದಲ್ಲಿ ಸರಿಯಾದ ದಾರಿಯನ್ನು, ದೇವರ ದಾರಿಯನ್ನು, ಆತ್ಮಿಕವಾದ ಜೀವನವನ್ನು ನಾನು ಬಿಟ್ಟು ಇವತ್ತು ನಾಶದ ದಾರಿಯಲ್ಲಿ ನಾನು ಸಾಗುತ್ತಿರಬಹುದು. ಆದರೆ ದೇವರ ಉದ್ದೇಶ ನನ್ನನ್ನು ಎಬ್ಬಿಸ್ತಾರೆ, ಮತ್ತೆ ನಾನು ದೇವರೆಡೆಗೆ ಬರಬೇಕೆಂಬುದು ಒಂದೇ ಒಂದು ಉದ್ದೇಶ. ಅದೇ ದೇವರ ಉದ್ದೇಶ, ಅದೇ ದೇವರ ಪ್ರೀತಿ. ಅದೇ ದೇವರ ಪ್ರೀತಿ ನಾವು ಓದ್ತೇವೆ ಸಂತ ಯೋಹನ್ನ ಬುಕ್, Epistle of St. John, chapter 4, verse 8 and 16. ಸಂತ ಯೋಹಾನನ ಪತ್ರಿಕೆ ಅಧ್ಯಾಯ 4 ವಾಕ್ಯ 8, 12. ಅದೇ ದೇವರ ಪ್ರೀತಿಯಾಗಿದೆ. ಅಂದರೆ ಪ್ರಿಯರೇ, ದೇವರು ತೋರಿಸುವ ಕರುಣೆ ದೇವರ ಪ್ರೀತಿಯ ಸಂಕೇತ ಕಾರ್ಯರೂಪದಲ್ಲಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲದಿದ್ದರೆ ನಾನು ನಾಶವಾಗಬೇಕಿತ್ತು. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ಸಂತ ಪೌಲರು, ಲೆಟರ್ ಆಫ್ ಸೈಂಟ್ ಪೌಲ್ ಟು ರೋಮನ್ಸ್ ಚಾಪ್ಟರ್ 6 ವರ್ಸ್ 23, ಪಾಪದ ಮಜೂರಿ, ಸಂಬಳ ಮರಣವಾಗಿದೆ. ಹಾಗಾದರೆ ನಾನು ಪಾಪ ಮಾಡಲಿಲ್ವಾ? ನನ್ನ ಹತ್ರ ಪಾಪ ಇಲ್ವಾ? ನನ್ನ ಕುಟುಂಬದವರು ಪಾಪ ಮಾಡಲಿಲ್ವಾ? ನನ್ನ ತಂದೆ ತಾಯಿಯವರು, ನನ್ನ ಪೂರ್ವಜರು ಪಾಪ ಮಾಡಲಿಲ್ಲವ? ಪ್ರಿಯರೇ, ಎಲ್ಲರೂ ಪಾಪ ಮಾಡಿದ್ದಾರೆ. ಆದರೆ ದೇವರ ಕರುಣೆ ಮತ್ತು ಕೃಪೆಯ ಮುಖಾಂತರ ಇವತ್ತು ನಾವು ಜೀವಂತವಿದ್ದೇವೆ. ಪ್ರೈಸ್ ದ ಲಾರ್ಡ್. ಜೀವಂತವಿರುವರೆಲ್ಲರೂ ಚಪ್ಪಾಳೆ ತಟ್ಟಿ ಪ್ರೈಸ್ ದ ಲಾರ್ಡ್. ಜೀವಂತವಿದ್ದವರು ಮಾತ್ರ ಪ್ರೈಸ್ ದ ಲಾರ್ಡ್. ಆತ್ಮಿಕವಾಗಿ ಇವತ್ತು ನಾವು ಜೀವಂತವಿರಬೇಕು. ಆತ್ಮಿಕವಾಗಿ ನಾವು ಎಷ್ಟೋ ಜನರು ಸತ್ತು ಹೋಗಿದ್ದೇವೆ. ದೇವರ ಬಗ್ಗೆ ಗೊತ್ತಿಲ್ಲ, ದೇವರ ಪ್ರೀತಿಯ ಬಗ್ಗೆ ಗೊತ್ತಿಲ್ಲ, ದೇವರ ಕರುಣೆಯ ಬಗ್ಗೆ ಗೊತ್ತಿಲ್ಲ, ದೇವರ ಕೃಪೆಯ ಬಗ್ಗೆ ಗೊತ್ತಿಲ್ಲ, ದೇವರ ಫರ್ಗಿವ್ನೆಸ್, ದೇವರು ಕ್ಷಮಿಸುವ ದೇವರು, ಅದರ ಬಗ್ಗೆ ಕೂಡ ಗೊತ್ತಿಲ್ಲ. ಏನೋ ನಮ್ಮ ಜೀವಿತದಲ್ಲಿ ನಡೆದಿದೆ, ಅದನ್ನೇ ನಾವು ಮೆಲುಕು ಹಾಕಿ ಮತ್ತೆ ಅದನ್ನು ಬಿಡದೆ ಸೈತಾನ ಇನ್ನೊಮ್ಮೆ ಅದೇ ಗಾಯಗಳನ್ನು ಪುನರಾವರ್ತನೆಯಾಗಿ ನಮ್ಮನ್ನು ಎಬ್ಬಿಸುತ್ತಾ ಅದರ ಬಗ್ಗೆನೇ ಚಿಂತೆ ಮಾಡುತ್ತಾ ಇರುವಾಗ ದೇವರ ಕೃಪೆ ನಮ್ಮನ್ನು ಬಂದು ಎಬ್ಬಿಸ್ತದೆ. ಮತ್ತು ದೇವರ ವಾಕ್ಯದ ಮೂಲಕ ದೇವರ ಮಾತನಾಡಿ ಹೇಳ್ತಾರೆ, ಬುಕ್ ಆಫ್ ಐಸಾಯಾ ಚಾಪ್ಟರ್ 43 ವರ್ಸ್ 18, ದೇವರು ಹೇಳ್ತಾರೆ, ಗತಿಸಿ ಹೋದ ವಿಷಯಗಳ ಬಗ್ಗೆ ನೀವು ಜಾಸ್ತಿ ಚಿಂತೆ ಮಾಡದಿರಿ, ಬಟ್ ಈಗ ತೋರಿಸುವ ಹೊಸ ದಾರಿಯಲ್ಲಿ ನೀವು ನಡೆಯುವುದಾದರೆ ಎಲ್ಲವೂ ಬದಲಾಗುವುದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ.
ಒಂದು ನಿಮಿಷ ಎದ್ದು ನಿಂತುಕೊಳ್ಳಿ ಪ್ರಿಯರೇ, ಎಲ್ಲರೂ ಎದ್ದು ನಿಂತುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮ ಜೀವಿತದಲ್ಲಿ ಈ ತನಕ ಏನಾಗಿದೆ, ಯಾರು ನಿಮಗೆ ದೂಷಣೆ ಮಾಡಿದ್ದಾರೆ, ಯಾರು ನಿಮ್ಮ ಬಗ್ಗೆ ಅಲ್ಲಸಲ್ಲದ ಮಾತನ್ನು ಆಡಿದ್ದಾರೆ, ಯಾರು ನಿಮಗೆ ಜೀವಿತದಲ್ಲಿ ಒಂದು ಅಡ್ಡಿಪಡಿಸಿದ್ದಾರೆ, ಯಾರು ನಿಮಗೆ ಜೀವಿತದಲ್ಲಿ ನಷ್ಟ ಮಾಡಿದ್ದಾರೆ, ಎಲ್ಲರನ್ನೂ ಪ್ರಭು ಯೇಸುವಿನ ಕರಗಳಿಗೆ ಸಮರ್ಪಿಸಿ. ಈ ಗಾಯಗಳಿಂದ ನೀವು ಜರ್ಜರಿತರಾಗಿದ್ದೀರಿ. ಪ್ರಭುವಿನ ಹತ್ರ ಹೇಳೋಣ, ಪ್ರಭು ಯೇಸುವೆ, ಎಲ್ಲರೂ ಹೇಳಿ, ಪ್ರಭು ಯೇಸುವೆ, ನನ್ನ ಅಂತರ್ಯದಲ್ಲಿ ಆದ ಎಲ್ಲ ಗಾಯಗಳನ್ನು, ಎಲ್ಲ ಕೆಟ್ಟ ಘಟನೆಗಳನ್ನು ನಿಮಗೆ ಸಮರ್ಪಿಸಿ ನನ್ನನ್ನೇ ಪ್ರಭು ಯೇಸುವೆ ನಿಮಗೆ ಸಮರ್ಪಿಸುತ್ತಿದ್ದೇನೆ. ಪ್ರಭು ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನ ಎಲ್ಲ ಆಂತರಿಕ ಗಾಯಗಳನ್ನು ಕ್ಷಮಿಸಿ ಎಲ್ಲರನ್ನೂ ಕ್ಷಮಿಸುವ ಕೃಪಾ ವರದಾನಗಳನ್ನು ನನಗೆ ನೀಡಿರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. Those who have got the inner wounds, I pray, in the mighty name of Jesus, let your wounds be healed now. Lord Jesus, touch everybody. Let every wound be healed. Let every person be delivered. Let him be free, because your word says, Lord, when you set them free, they are free indeed. I release them by your power, by your word. Let them free and let them enjoy your joy and happiness. I pray in Jesus' name. Amen. 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 Receive my dear. Receive my dear. ಈ ವಾಕ್ಯಗಳನ್ನು ನೀವು ಸ್ವೀಕರಿಸುವುದಾದರೆ ನಿಮಗೆ ಬಿಡುಗಡೆಯಾಗಿದೆ. Praise the Lord. Hallelujah. Hallelujah. ಕುಳಿತುಕೊಳ್ಳಬಹುದು ಪ್ರಿಯರೇ. Praise the Lord. 2 ದಿವಸದ ಮೊದಲು ಒಬ್ಬರು ನನಗೆ ಮೆಸೇಜ್ ಮಾಡಿದ್ರು, ಫೋನ್ ಕೂಡ ಮಾಡಿದ್ರು. ಅವರ ಹೆಸರು ಮಿಸ್ಟರ್ ರಾವ್, ಜೆರಾಡ್ ರಾವ್. ಈಸ್ ಫ್ರಮ್ ಬ್ಯಾಂಗಳೂರು, ಉತ್ತರಹಳ್ಳಿ. ನನಗೆ ಮತ್ತು ಅವರಿಗೆ ಸಾಮ್ಯತೆ ಏನೆಂದರೆ, ನಾವು ಹುಟ್ಟಿದ ದಿವಸ, ಹುಟ್ಟಿದ ತಿಂಗಳು, ಹುಟ್ಟಿದ ವರುಷ ಎಲ್ಲವೂ ಸೇಮ್. ಪ್ರೈಸ್ ದ ಲಾರ್ಡ್. ನಮ್ಮದು ಡೇಟ್ ಆಫ್ ಬರ್ತ್ 10th November 1964, ಅವರದ್ದು ಕೂಡ. ಪ್ರೈಸ್ ದ ಲಾರ್ಡ್. ಸಡನ್ಲಿ 2 ವರ್ಷದ ಮೊದಲು ಪ್ರಾರ್ಥನೆಯಲ್ಲಿ ಅವರು ಸಿಕ್ಕಿದ್ರು. ನನ್ನ ಜೊತೆ ತುಂಬ ಅನ್ಯೋನ್ಯತೆಯಿಂದ ಇದ್ದಾರೆ. ಎಂಥ ಸಮಸ್ಯೆಗಳು ಬಂದರೂ ಕೂಡ ಕೂಡಲೇ ಕಾಲ್ ಮಾಡ್ತಾರೆ, ಎಲ್ಲ ವಿಷಯಗಳನ್ನು ಹೇಳ್ತಾರೆ. ಅವರ ಫ್ಯಾಮಿಲಿ ಕೂಡ ನನ್ನ ಜೊತೆ ತುಂಬ ಕ್ಲೋಸ್ ಆಗಿದೆ. ಆ್ಯಂಡ್ ಹೀ ಈಸ್ ಸ್ಟೇಯಿಂಗ್ ಇನ್ ಉತ್ತರಹಳ್ಳಿ, ಬ್ಯಾಂಗಳೂರು. 3 ತಿಂಗಳಿಂದ ನನ್ನ ಹತ್ರ ಹೇಳ್ತಾ ಇದ್ರು, ಬ್ರದರ್, ನನಗೆ ಏನು ಮಾಡಬೇಕೆಂದು ಗೊತ್ತಿಲ್ಲ ಬ್ರದರ್. ಈಗಿನ ಕಂಪನಿಯಲ್ಲಿ, ಹಿ ಈಸ್ ವರ್ಕಿಂಗ್ ಫಾರ್ ಅನ್ ಎಕ್ಸ್ಪೋರ್ಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೆ 90,000 ರೂಪೀಸ್ ಸ್ಯಾಲರಿ. 2 ಮಕ್ಕಳಿದ್ದಾರೆ, ಮಕ್ಕಳು ಕೂಡ ಜಾಬಿಗೆ ಸೇರಿದ್ದಾರೆ ಅಂತ ಅನ್ನಿಸ್ತದೆ. ಗೊತ್ತಿಲ್ಲ, ಕರೆಕ್ಟಾಗಿ ಗೊತ್ತಿಲ್ಲ, ಮರ್ತೋಗಿದೆ. ಬಟ್ ಎನಿವೇ, ಅವ್ರು ಹೇಳ್ತಾ ಇದ್ರು, ಬ್ರದರ್, ನಂದು ಕಂಪನಿಯಲ್ಲಿ ರಿಟೈರ್ಮೆಂಟ್ ಟೈಮ್ ಬರ್ತಾ ಉಂಟು ಬ್ರದರ್. ನಮ್ಮ ಕಂಪನಿಯಲ್ಲಿ 58 ಇಯರ್ಸ್ಗೆ ರಿಟೈರ್ಮೆಂಟ್ ಬ್ರದರ್. ನನಗೆ ತುಂಬ ಸಾಲ ಉಂಟು ಬ್ರದರ್. ಏನು ಮಾಡಬೇಕಂತ ತೋಚ್ತಾ ಇಲ್ಲ. ಮಂತ್ಲಿ ಅರೌಂಡ್ 30,000-40,000 ನನಗೆ ಕಟ್ಟಲಿಕ್ಕುಂಟು. ಮನೆಯ ಸಂಬಳ ಅಲ್ಲ, ಮನೆಯ ಖರ್ಚಿಷ್ಟುಂಟು, ಮತ್ತು ಪರ್ಸನಲ್ ಲೋನ್ ಉಂಟು. ಏನು ಮಾಡಬೇಕಂತ ಗೊತ್ತಿಲ್ಲ ಬ್ರದರ್. ನಾನು ಅವರಿಗೆ ಹೇಳ್ತಾ ಇದ್ದೆ, ಬ್ರದರ್, ಏನೇ ಆಗಲಿ ಬ್ರದರ್, ನಾನು ಎಲ್ಲರಿಗೆ ಹೇಳೋದು ಒಂದೇ ಒಂದು ಮಾತು, ವಾಟ್ ಎವರ್ ಮೇ ಬಿ ಯುವರ್ ಸಿಚುವೇಶನ್, ಯು ಹ್ಯಾವ್ ಟು ಟೆಲ್ ಓನ್ಲಿ ಒನ್ ಸೆಂಟೆನ್ಸ್, ಲಾರ್ಡ್, ಐ ನೋ ದ್ಯಾಟ್ ಮೈ ಸಿಚುವೇಶನ್ ಈಸ್ ಅಂಡರ್ ಯುವರ್ ಕಂಟ್ರೋಲ್. ಅಂದರೆ ಎಲ್ಲರಿಗೆ ನಿಮಗೂ ಕೂಡ ಹೇಳೋದು ಅದೇ. तुमच्या जीवितांत तुमकां कितेंय समस्ये ते कितले वरते समस्या आसूं दी, तुम्ही सांगितले जाल्यार एक उतार, सम्या, म्हजे सगळे कश्ट
तू जण आहे आणि सगळे तुझ्या हाताखाली असतात. ಎಲ್ಲ ಸಮಸ್ಯೆಗಳು ನಿಮ್ಮ ಕರದಲ್ಲಿವೆ ಯೇಸುವೆ. ಈ ಪ್ರಾರ್ಥನೆ ಮಾಡಿ ಬ್ರದರ್, ಖಂಡಿತವಾಗಿ ದೇವರು ನಿಮಗೆ ದಾರಿ ತೋರಿಸ್ತಾರೆ. ಟೆನ್ಷನ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೆ ನಾನು. ಕಳೆದ ವಾರ ಅವನಿಗೆ ಕಂಪನಿಯಿಂದ ಟರ್ಮಿನೇಷನ್ ಆಯಿತು. ಕಳೆದ ವಾರ, ಈಗ ಜಸ್ಟ್ 1 ವೀಕ್ ಆಗ್ತಾ ಉಂಟು. ಆವತ್ತು ಕೂಡ ನನಗೆ ಮೆಸೇಜ್ ಮಾಡಿ ಫೋನ್ ಮಾಡಿ ಹೇಳಿದರು, ಬ್ರದರ್ ನಂದು ಜಾಬ್ ಮುಗೀತು, ಕಂಪನಿಯಿಂದ ನನಗೆ ಟರ್ಮಿನೇಷನ್ ಮಾಡಿದ್ದಾರೆ, ಏನು ಮಾಡಬೇಕಂತ ಗೊತ್ತಿಲ್ಲ. ನಾನು ಹೇಳಿದೆ ದೇವರು ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಏನು ಹೇಳಿದೆ ನಾನು? ನಿಮಗೆ ಕೂಡ ಅದನ್ನೇ ಹೇಳ್ತಾ ಇದ್ದೇನೆ, ದೇವರು ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರು ಇದ್ದಾರೆ. ಯು ಬಿಲೀವ್ ಇಟ್ ಆರ್ ನಾಟ್. ನಾನು ಅವರಿಗೆ ಹೇಳಿದೆ, ಬ್ರದರ್ ಟೆನ್ಷನ್ ಮಾಡಬೇಡಿ. ಮೀನ್ ಟೈಮ್ ಉತ್ತರಹಳ್ಳಿ ಚರ್ಚಿನಲ್ಲಿ ಒಂದೆಂಥದ ಸಭೆಯಿತ್ತು. ಗುರುಗಳು ಕೂಡ ತುಂಬ ಜನರಿಗೆ ಊಟದ ವ್ಯವಸ್ಥೆ ಮಾಡಿದ್ರು, ಮತ್ತು ಡೊನೇಷನ್ ಕೂಡ ಕೇಳಿದ್ರು. ಇವರ ಹತ್ರ ಕೂಡ ಸ್ಪೆಷಲಿ ರಿಕ್ವೆಸ್ಟ್ ಮಾಡಿದ್ರು, ಬ್ರದರ್ ನೀವು ಸಹಾಯ ಮಾಡಲೇಬೇಕು. ಇವರು ಕೂಡಲೇ ಹೇಳಿದ್ರಂತೆ, ಎಸ್ ಫಾದರ್, ಖಂಡಿತ ನಾನು ಬಡವರಿಗೆ, ಅವರು ಬಡವರು, ದೇವರ ವಾಕ್ಯ ಕೇಳಲು ಬರುವವರು, ಸಹಾಯ ಮಾಡ್ತೇನೆ ಬ್ರದರ್. ಸಹಾಯ ಮಾಡಿದ್ರು. ಇಲ್ಲಿ ಕೆಲಸ ಹೋಗಿದೆ, ಅಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಬಟ್ ದೇವರು ಎಲ್ಲವನ್ನು ಬಲ್ಲವರಾಗಿದ್ದಾರೆ, ಎಲ್ಲವನ್ನು ನೋಡುವವರಾಗಿದ್ದಾರೆ. ನಂಬಿದರೆ ನಂಬಿ. ಬಟ್ ಇದು ಸತ್ಯ. ನಿನ್ನೆ ಅಲ್ಲ ಮೊನ್ನೆ ಈ ಮಿಸ್ಟರ್ ರಾವನ್ನು ಅದೇ ಕಂಪನಿಯ ಪರ್ಸನ್ ಫೋನ್ ಮಾಡಿ ಹೇಳಿದ್ರಂತೆ, ಬ್ರದರ್ ನೀವು ಕೆಲಸಕ್ಕೆ ಬರಬೇಕು, ನಿಮಗೆ ಇಷ್ಟವರೆಗೆ ಯಾರಿಗೂ ಕೂಡ ಎಕ್ಸ್ಟೆನ್ಷನ್ ಕೊಡಲಿಲ್ಲ, ಬಟ್ ನಿಮಗೆ ಒಂದು ಸ್ಪೆಷಲ್ ಎಕ್ಸ್ಟೆನ್ಷನ್ ಫಾರ್ 6 months ನಿಮಗೆ ನಮ್ಮ ಕಂಪನಿಯಲ್ಲಿ ಇನ್ನೂ ಕೂಡ 6 ತಿಂಗಳು ಎಕ್ಸ್ಟೆನ್ಷನ್ ಕೊಡ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರು ಒಂದೇ ಮಾತು ಹೇಳಿದ್ರು, ಬ್ರದರ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಗಾಡ್ಸ್ ಮರ್ಸಿ. ಇದು ದೇವರ ಕರುಣೆ, ಇದು ದೇವರ ಕೃಪೆ. ನಮ್ಮ ಪವಿತ್ರ ಪುಸ್ತಕ ಹೇಳ್ತದೆ, ಯಾಕೋಬನ ಪುಸ್ತಕ ಅಧ್ಯಾಯ 2 ವಾಕ್ಯ 13ರಲ್ಲಿ, ಒಂದು ವೇಳೆ ನೀನು ಕರುಣೆ ತೋರಿಸುವುದಾದರೆ ದೇವರು ನಿಮ್ಮಲ್ಲಿ ಪ್ರಸನ್ನರಾಗ್ತಾರೆ, ನಿಮಗೆ ಕೂಡ ಅವರು ಕರುಣೆಯನ್ನು ತೋರಿಸ್ತಾರೆ. ಬುಕ್ ಆಫ್ ಜೇಮ್ಸ್ chapter 2 verse 13, if you show mercy to others, God will show mercy to you. Praise the Lord. Hallelujah. Hallelujah. ಇವತ್ತು ನೀವು ಎದೆಗುಂದದಿರಿ ಪ್ರಿಯರೇ, ಇವತ್ತು ಹೆದರಬೇಡಿರಿ. ನಮ್ಮ ಸಮಸ್ಯೆಗಳು ಎಷ್ಟು ಇರ್ಬೋದು, ನಮ್ಮ ಜೀವಿತದಲ್ಲಿ ಎಷ್ಟೋ ಅಡೆತಡೆಗಳು ಬಂದಿರ್ಬೋದು, ಎಷ್ಟೋ ಜನರು ನಮಗೆ ವಿರುದ್ಧವಾಗಿ ನಿಲ್ಲಬಹುದು. ಆದರೆ ಅಂತಿಮವಾಗಿ ಒಂದು ವೇಳೆ ನಾನು ಮತ್ತು ನೀನು ನಾವೆಲ್ಲರೂ ದೇವರ ಜೊತೆ ಇರುವುದಾದರೆ ದೇವರು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ದೇವರು ಹೇಳ್ತಾರೆ, ಜೆರೆಮಯ ಚಾಪ್ಟರ್ 32 verse 27, ಈಸ್ ದರ್ ಎನಿಥಿಂಗ್ ಇಂಪಾಸಿಬಲ್ ಫಾರ್ ಮೀ? ನನಗೆ ಅಸಾಧ್ಯವೆಂಬುದು ಏನಾದರೂ ಇದೆಯೇ? ದೇವರು ಹೇಳ್ತಾರೆ, ಅಸಾಧ್ಯವೆಂಬುದು ಯಾವುದೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅಸಾಧ್ಯ ನಮಗೆ ಮತ್ತು ನಿಮಗೆ ಮಾತ್ರ. ಅದು ಕೂಡ ಒಂದು ವೇಳೆ ನಾವು ದೇವರಲ್ಲಿ ವಿಶ್ವಾಸಿಸದೆ ಇರುವುದಾದರೆ ಮಾತ್ರ. ಒಂದು ವೇಳೆ ದೇವರಲ್ಲಿ ವಿಶ್ವಾಸ ಇಡುವುದಾದರೆ ಎಲ್ಲ ಸಮಸ್ಯೆಗಳು ಆಗ್ಬೋದು, ಎಲ್ಲ ವಿಷಯಗಳಾಗ್ಬೋದು. ತಾತ್ಕಾಲಿಕವಾಗಿ ನಮಗೆ ದೂರ ಹೋಗುವುದಾದರೂ, ತಾತ್ಕಾಲಿಕವಾಗಿ ನಿಷ್ಠುರವಾಗುವುದಾದರೂ, ಪ್ರತಿಯೊಂದು ವಿಷಯದಲ್ಲಿ ಕೂಡ ದೇವರು ಭಾಗಿಯಾಗ್ತಾರೆ. ನಮ್ಮ ಸಮಸ್ಯೆಯನ್ನು ಪರಿಹರಿಸಿ ನಮಗೆ ಬಿಡುಗಡೆ ನೀಡುವುದು ಮಾತ್ರವಲ್ಲ, ನಮ್ಮ ವೈರಿಗಳ ಮುಂದೆ ನಮಗೆ ಮೇಜನ್ನವರು ಸಿದ್ಧಪಡಿಸಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಒಂದು ಪ್ರಶ್ನೆ, ನಾನು ಜೀವಿತದಲ್ಲಿ ಯಾಕೆ ಕಷ್ಟಪಡಬೇಕು? ಏನಾಗಿರ್ಬೋದು ನನ್ನ ಜೀವಿತದಲ್ಲಿ? ಅಥವಾ ನಿಮ್ಮ
ಕುಟುಂಬದಲ್ಲಿ ಆಗಿರ್ಬೋದು, ಸಮಸ್ಯೆಗಳಿರ್ಬೋದು. ದೇವರ ವಾಕ್ಯಗಳನ್ನು ಅವರು ಮೀರಿ ಹೋಗಿರಬಹುದು. ದೇವರು ಬಿಟ್ಟು ಬಿಡ್ತಾರ? ಒಂದು ವೇಳೆ ನೀವು ಹಳೆ ಒಡಂಬಡಿಕೆಯನ್ನು ಓದುವುದಾದರೆ ಈ ಹಳೆ ಒಡಂಬಡಿಕೆಯಲ್ಲಿ ಹಲವು ನಿದರ್ಶನಗಳಿವೆ. ದೇವರು ಕರುಣೆ ಮತ್ತು ಕೃಪೆ ತೋರಿಸಿದ ಹಲವು ನಿದರ್ಶನಗಳಿವೆ. ಮನೆಗೆ ಹೋಗಿ ಈ ವಾಕ್ಯಗಳನ್ನು ಓದಿಕೊಳ್ಳಿ. ಪ್ರಪ್ರಥಮವಾಗಿ ಸೊದೋಮ್ ಆ್ಯಂಡ್ ಗೊಮೋರಾ, ಈ ಪಟ್ಟಣಗಳ ಬಗ್ಗೆ ನಿಮಗೆ ಗೊತ್ತಿರಬಹುದು. ಕೇಳಿದ್ರ? ಸೊದೋಮ್ ಆ್ಯಂಡ್ ಗೊಮೋರಾ ಕೇಳಿಲ್ವಾ? ಕೇಳಿದ್ದೀರಿ ಖಂಡಿತವಾಗಿ. ಏನಾಯ್ತು ಅಲ್ಲಿ ಸೊದೋಮ್ ಆ್ಯಂಡ್ ಗೊಮೋರದಲ್ಲಿ? ಈ ಜನರು ಏನು ಮಾಡಿದ್ರು? ಯಾವ ಪಾಪ ಮಾಡಿದ್ರು? ವ್ಯಭಿಚಾರದ ಪಾಪ. ದೇವರನ್ನು ಬಿಟ್ಟವರು ದೂರ ಹೋದರು. ದೇವರನ್ನಿಸ್ತಾರೆ, ಅಯ್ಯೋ ನಾನು ಉಂಟು ಮಾಡಿದ ಜನ. ಆದಿಕಾಂಡದಲ್ಲಿ ಹೇಳುವ ಪ್ರಕಾರ, ಆದಿಕಾಂಡ ಅಧ್ಯಾಯ 1 ವಾಕ್ಯ 27ನೇ ವಾಕ್ಯದ ಪ್ರಕಾರ, ನನ್ನಂತೆಯೇ ನನ್ನ ರೂಪುರೇಖೆಯಂತೆ ಉಂಟು ಮಾಡಿದ ಜನ ಇವತ್ತು ನನ್ನ ವಾಕ್ಯಗಳನ್ನು ಕೇಳ್ತಾ ಇಲ್ಲ, ನನ್ನಿಂದ ದೂರ ಹೋಗ್ತಾ ಇದ್ದಾರೆ, ಪಾಪದಲ್ಲಿ ಬಿದ್ದಿದ್ದಾರೆ. ದೇವರಿಗೆ ವ್ಯಥೆಯಾಗ್ತದೆ. ಆದಿಕಾಂಡ ಅಧ್ಯಾಯ 6 ವಾಕ್ಯ 5ರಲ್ಲಿ ದೇವರು ಪಶ್ಚಾತ್ತಾಪ ಪಡ್ತಾರೆ. ಯಾತಕ್ಕೋಸ್ಕರ ಈ ಜನರನ್ನು ನಾನು ಉಂಟು ಮಾಡಿದೆ. ಇದು ದೇವರ ವ್ಯಥೆ. ಯಾಕೆಂದರೆ ದೇವರಿಗೆ ಗೊತ್ತು, ಪಾಪದ ಮರಣ, ಪಾಪದ ಸಂಬಳ ಮರಣ. ಈ ಜನರು ನಾಶವಾಗ್ತಾ ಇದ್ದಾರಲ್ಲ, ದೇವರೇನಿಸ್ತಾರೆ, ಈ ಜನರನ್ನು ನಾನು ನಾಶ ಮಾಡುವೆನು. ಈ ಅಧ್ಯಾಯವನ್ನು ಓದಿ, ಆದಿಕಾಂಡ ಅಧ್ಯಾಯ 18 1ನೇ ವಾಕ್ಯ ಓದುವಾಗ 1ನೇ ವಾಕ್ಯದಿಂದ ಎಲ್ಲ ವಿಷಯ ಗೊತ್ತಾಗ್ತದೆ. ಅಲ್ಲಿ ಅಬ್ರಾಮ, ಯಾರ ಅಬ್ರಾಮ? ಫಾದರ್ ಆಫ್ ಫೇತ್. ಹೌದಾ? ನಿದ್ರೆ ಬರ್ತುಂಟ ನಿಮಗೆ? ಮತ್ತೆ ಸೈಲೆಂಟ್ ಆಗಿದ್ದೀರಿ. ಅಬ್ರಾಮಯವರು ವಿಶ್ವಾಸದ ತಂದೆ. ಅವ ಹೇಳ್ತಾನೆ, ದೇವರ ಹತ್ರ ಅಷ್ಟು ಅನ್ಯೋನ್ಯತೆ ನೋಡಿ. ಮೊದಲು ದೇವರೊಂದಿಗೆ ಸಹಜೀವನ. ಈಗ ದೇವರು ಒಂದು ಮಾರ್ಗದಲ್ಲಿ, ನಾನು ಇನ್ನೊಂದು ಮಾರ್ಗದಲ್ಲಿ. ಆಚೆ ದೇವರು ಬಂದರೆ ನಾನು ಓಡಿ ಹೋಗ್ತೇನೆ. ಯಾಕೆಂದರೆ ದೇವರು ನನ್ನ ಪಾಪದ ಬಗ್ಗೆ ಅವರು ಹೇಳಿದರೆ ಹೆದರಿಕೆ ನಮಗೆ. ಆದರೆ ಅಂದಿನ ಜೀವನ ದೇವರೊಂದಿಗೆ ಜೀವನ. ಆದಾಮ್ ಕೂಡ ಅಷ್ಟೇ. ಆ ತೋಟದಲ್ಲಿ ದೇವರೊಂದಿಗೆ ತೋಟದಲ್ಲಿ ಸಂಚರಿಸುತ್ತಾ ಇದ್ದ. ಮತ್ತೆ ಪಾಪ ಬಂತದ್ದು ವಿಷಯ ಬೇರೆ. ಅಬ್ರಾಮ ಹೇಳ್ತಾನೆ, ದೇವರೇ ನೀನೇ ಉಂಟು ಮಾಡಿದ ಜನ, ಪ್ರೀತಿಯಿಂದ ಉಂಟು ಮಾಡಿದ ಜನ, ಈಗ ಅವರು ಪಾಪ ಮಾಡಿದಂತ ಅವರನ್ನು ನಾಶಪಡಿಸ್ತೀರೋ? ಅಂದರೆ ದೇವರು ಹೇಳಿದ್ರು ಅಬ್ರಾಮನ ಹತ್ರ, ಎಲ್ಲ ಪಟ್ಟಣವನ್ನು ನಾನು ನಾಶಪಡಿಸುವೆನು. ಅಬ್ರಾಮ ಬಾರ್ಗೇನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದೇವರೇ, ಒಂದು ವೇಳೆ ಈ ಪಟ್ಟಣದಲ್ಲಿ 50 ಒಳ್ಳೆಯ ಜನರು, ನೀತಿವಂತರು ಸಿಕ್ಕಿದ್ರೆ ಈ ಪಟ್ಟಣವನ್ನು ನೀವು ನಾಶಪಡಿಸುತ್ತೀರಾ? ದೇವರು ಹೇಳ್ತಾರೆ, ಒಂದು ವೇಳೆ 50 ಜನ ಸಿಕ್ಕಿದ್ರೆ ನಾಶ ಮಾಡುವುದಿಲ್ಲ. ಅಬ್ರಾಮ ಇನ್ನೊಮ್ಮೆ ಕೇಳ್ತಾನೆ, ಒಂದು ವೇಳೆ 45 ಜನ ಸಿಕ್ಕಿದ್ರೆ? ದೇವರದ್ದು ಉತ್ತರ ಅದೇ, ಇಲ್ಲ, ನಾಶ ಮಾಡುವುದಿಲ್ಲ. ಹಾಗೆ ಬಾರ್ಗೇನ್ ಮಾಡಿ ಮಾಡಿ ಲಾಸ್ಟ್ 10 ನಂಬರಿಗೆ ಬರ್ತಾನೆ. ಅಬ್ರಾಮ ಕೇಳ್ತಾನೆ, ದೇವರೇ ಒಂದು ವೇಳೆ 40 ಕೂಡ ಸಿಗಲಿಲ್ಲ, 30 ಕೂಡ ಸಿಗಲಿಲ್ಲ, 20 ಕೂಡ ಇಲ್ಲ, ಒಂದು ವೇಳೆ ಈ ಪಟ್ಟಣದಲ್ಲಿ ಕೇವಲ 10 ಜನ ಇದ್ದರೆ ಅವರನ್ನು ಕೂಡ ನೀವು ನಾಶಪಡಿಸುತ್ತೀರಾ? ಈ ಒಳ್ಳೆ ಜನರ ಒಟ್ಟಿಗೆ ಎಲ್ಲ ಕೆಟ್ಟವರನ್ನಂತ ಅವರನ್ನು ಕೂಡ ನಾಶಪಡಿಸುತ್ತೀರಾ? ದೇವರು ಹೇಳ್ತಾರೆ, ಇಲ್ಲ, ನಾನು ನಾಶ ಮಾಡುವುದಿಲ್ಲ. ಪ್ರೈಸ್ ದ ಲಾರ್ಡ್. ಅಂತಿಮವಾಗಿ ದೇವರು ಹೇಳ್ತಾರೆ, ನಾಶ ಮಾಡುವುದಿಲ್ಲ. ದೇವರು ಯಾರನ್ನೂ ನಾಶ ಮಾಡಲಿಲ್ಲ. ಮೋಸೆ ದೇವರು ಆರಿಸಿದ ವ್ಯಕ್ತಿ, ಗೊತ್ತು ನಿಮಗೆ. ದೇವರು ಆರಿಸಿದ ವ್ಯಕ್ತಿ.
ಇಸ್ರೇಲ್ ಜನಾಂಗವನ್ನು ಐಗುಪ್ತ ದೇಶದಿಂದ ಹೊರತಂದ ದೇವರ ಒಬ್ಬ ಮುಖ್ಯಸ್ಥ. ದೇವರು ಹೇಳ್ತಾರೆ, ನಾನು ಉಪದೇಶಗಳನ್ನು ಕಟ್ಟಳೆಗಳನ್ನು ಕೊಡುವೆವು. ಜನರು ಐಗುಪ್ತ ದೇಶದಿಂದ ಹೊರ ಬಂದಿದ್ದಾರೆ. ಇಲ್ಲಿ ಮೋಸೆ, ಅವರ ತಮ್ಮ ಆರೋನ್, ಎಲ್ಲ ಜನರಿದ್ದಾರೆ. ಮೋಸೆ ಹೋದವ ಎಲ್ಲಿ ಹೋದ್ನೋ ಗೊತ್ತೇ ಇಲ್ಲ, ತುಂಬ ಸಮಯ ಆಗಿದೆ, ಬರಲೇ ಇಲ್ಲ. ಇವರೆಲ್ಲ ಹೇಳ್ತಾರೆ, ಮೋಸೆ ಎಲ್ಲಿ ಹೋದ? ಮೋಸೆ ಇಲ್ಲ, ನಮಗೆ ದೇವರಿಲ್ಲ. ಹಾಗಾದ್ರೆ ದೇವರ ವ್ಯಕ್ತಿ ಅಂತ ಅವರನ್ನು ನಂಬಿಕೊಂಡು ನಾವು ಬಂದಿದ್ದೆವು, ಈಗ ಏನು ಮಾಡಲಿ? ಎಲ್ಲ ಹೇಳ್ತಾರೆ, ನಮಗೆ ಒಂದು ದೇವರು ಬೇಕು. ಏನು ಮಾಡುವ ನಾವು? ನಮಗೆ ಒಂದು ದೇವರು ಬೇಕು. ಆವಾಗ ಆರೋನ್ ಕೂಡ, ಅರುಣ ಅವ ಒಪ್ಪಿಕೊಳ್ತಾನೆ. ಅವ ಹೇಳ್ತಾನೆ, ನಿಮ್ಮಲ್ಲಿರುವ ಬಂಗಾರವನ್ನು ಎಲ್ಲ ಇಲ್ಲಿ ರಾಶಿ ಹಾಕಿ, ಅಲ್ಲಿಂದ ಮತ್ತೆ ಒಂದು ಬಂಗಾರದ ಕರುವನ್ನು ಮಾಡಿ ಅದನ್ನೇ ದೇವರಂತ ಆರಾಧನೆ ಮಾಡಲಿಕ್ಕೆ, ಪಾಪ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮೋಸೆ ಬಂದು ನೋಡ್ತಾನೆ, ದೇವರಿಗೆ ಗೊತ್ತಾಗ್ತದೆ. ದೇವರು ಹೇಳ್ತಾರೆ, ಮೋಸೆ ನೋಡಿ, ನನ್ನ ಪ್ರಜೆಗಳು ಪಾಪ ಮಾಡ್ತಾ ಇದ್ದಾರೆ. ಈ ಜನರಿಗೆ ಮೋಸೆ ಪ್ರಾರ್ಥಿಸ್ತಾನೆ. ಪ್ರಾರ್ಥಿಸುವಾಗ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 34 ವಾಕ್ಯ 17, Psalms 34 verse 17, the prayer of a righteous man, it is heard. ನೀತಿವಂತರ ಪ್ರಾರ್ಥನೆಯನ್ನು ದೇವರು ಆಲಿಸ್ತಾರೆ. ದೇವರು ಪ್ರಾರ್ಥನೆಯನ್ನು ಆಲಿಸ್ತಾರೆ. ಮೋಸೆಯದ್ದು ಮತ್ತೆ ಹೇಳ್ತಾರೆ, ನಾನು ಜನರನ್ನು ನಾಶ ಮಾಡುವುದಿಲ್ಲ. ಇದು ನೀವು ಓದ್ಬೋದು, ವಿಮೋಚನಾ ಕಂಡ ಅಧ್ಯಾಯ 32 ಈ ವಿಷಯವಾಗಿ ಬರೆಯಲ್ಪಟ್ಟಿದೆ. ಹಾಗೆಯೇ ಗೊತ್ತಿರ್ಬೋದು ನಿಮಗೆ, ನಿನೆವೆ ಪಟ್ಟಣದ ಜನರು ಪಾಪ ಮಾಡಿದಾಗ ದೇವರು ಕರುಣೆ ತೋರಿಸ್ತಾರೆ. ಯೋನನ ಮುಖಾಂತರ ದೇವರು ಹೇಳ್ತಾರೆ, ಈ ಜನರಿಗೆ ಉಪವಾಸ ಮಾಡಿ ತಮ್ಮ ಪಾಪಗಳನ್ನು ಅವರು ಅರಿತುಕೊಂಡು ಪಶ್ಚಾತ್ತಾಪ ಪಡುವಂತೆ ದೇವರು ಹೇಳಿದಾಗ ಎಲ್ಲರೂ ಪಶ್ಚಾತ್ತಾಪ ಪಡ್ತಾರೆ. 40 ದಿವಸ ಮತ್ತೆ ಅಲ್ಲಿ ಬದಲಾವಣೆ ಆಗ್ತದೆ. ದೇವರು ಕರುಣೆ ತೋರಿಸ್ತಾರೆ. ಪ್ರಿಯರೇ, ಇವತ್ತು ನಾವು ಮತ್ತು ನೀವೆಲ್ಲರೂ ಪಾಪಿಗಳಾಗಿದ್ದೇವೆ. ಪಾಪ ನಮ್ಮಲ್ಲಿ ಅಧಿಕಾರವನ್ನು ಚಲಿಸುತ್ತಾ ಇರಬಹುದು. ಅದರ ಪರಿಣಾಮ ನಮ್ಮ ಜೀವಿತದಲ್ಲಿ ಶಾಂತಿ, ಸುಖ, ಸಂತೋಷ, ಒಳಿತು ಕಾರ್ಯಗಳು ಇಲ್ಲದೇ ಇರಬಹುದು. ಜೀವಿತದಲ್ಲಿ ನಾವು ಸೋತಿರಬಹುದು. ಆದರೆ ಇವತ್ತು ನಾವು ಈ ದೇವರ ವಾಕ್ಯಗಳನ್ನು ಕೇಳಿಕೊಂಡು, ಅದೇ ದೇವರ ವಾಕ್ಯ ಕೀರ್ತನೆ 34 ವಾಕ್ಯ 17, ದೇವರು ಸಜ್ಜನರ ಪ್ರಾರ್ಥನೆಯನ್ನು ಕೇಳುವರು. ಇವತ್ತು ನಾನು ದೇವರ ಹತ್ರ ಮೊರೆ ಇಟ್ಟು, ದೇವರೇ, ನಾನು ಪಾಪಿಯಾಗಿದ್ದೇನೆ, ಪಾಪ ಮಾಡಿದ್ದೇನೆ, ಈ ಪಾಪದ ನಿಮಿತ್ತ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ಕಷ್ಟ ಸಂಕಷ್ಟಗಳು ಬಂದಿವೆ, ಪ್ರಭುವೇ ನನ್ನನ್ನು ಕ್ಷಮಿಸಿ ಅಂತ ನಾವು ಪ್ರಾರ್ಥಿಸುವುದಾದರೆ ಎಲ್ಲವೂ ಒಳಿತಾಗ್ತದೆ. ದೇವರು ಪ್ರಾರ್ಥನೆ ಕೇಳ್ತಾರೆ. ಪ್ರಿಯರೇ, ಮಣಿಪುರದಲ್ಲಿ ಎಷ್ಟೋ ಜನರು ಸಾಯ್ತಾ ಇದ್ದಾರೆ. ಮಣಿಪುರದಲ್ಲಿ ಶಾಂತಿ, ನೆಮ್ಮದಿ ಇಲ್ಲ. ಕ್ರಿಶ್ಚಿಯನರ ಹತ್ಯೆಯಾಗ್ತಾ ಉಂಟು. ಇವತ್ತು ಅವರ ಬಗ್ಗೆ ಕರುಣೆ ಇಟ್ಟು ನಾವು ಪ್ರಾರ್ಥಿಸುತ್ತೇವಾ? ಇವತ್ತು ಇದು ಸಮಯವಾಗಿದೆ. ನಾವು ಒಟ್ಟು ಕೂಡಿ ಆ ಜನರನ್ನು, ಹಾಗೇನೆ ಎಷ್ಟೋ ಜನರು ಕ್ರಿಸ್ತನಿಗೋಸ್ಕರ ಇವತ್ತು ಕಷ್ಟಪಡ್ತಾ ಇದ್ದಾರೆ. ಅಂಥವರಿಗೋಸ್ಕರ ನಾವು ಮೊಣಕಾಲೂರಿ ಪ್ರಾರ್ಥಿಸುವಾಗ ದೇವರು ನಿಮ್ಮ ಪ್ರಾರ್ಥನೆಯನ್ನು ಆಲಿಸಿ ಅವರಿಗೂ ಕೂಡ ಬಿಡುಗಡೆ ಮತ್ತು ಜಯವನ್ನು ನೀಡುವುದು ಗ್ಯಾರಂಟಿ. ಪ್ರಿಯರೇ, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಾವು ಎದ್ದು ನಿಂತುಕೊಳ್ಳೋಣ. ನಮ್ಮ ಮನಸ್ಸು, ನಮ್ಮ ಹೃದಯ
ಕಳವಳಗೊಳ್ಳದಿರಿ. ಅಷ್ಟು ಮಾತ್ರವಲ್ಲ, ನಾವು ಕಠಿಣ ಹೃದಯದವರಾಗಿರಬಹುದು. ನಾವು ಕೂಡ ಪ್ರಾರ್ಥಿಸೋಣ. ದೇವರು ಸೌಲನಿಗೆ ಕರುಣೆ ತೋರಿಸಿದ್ದರು. ಸೌಲನಿಗೆ ಕರುಣೆ ತೋರಿಸದೇ ಇರುವುದಾದರೆ ಎಷ್ಟೋ ನರಹತ್ಯೆ ಆಗುತ್ತಿತ್ತು ಪ್ರಿಯರೇ. ಆ ಸಮಯದಲ್ಲಿ ಸೌಲನ ಹೆಸರು ಕರೆದು ಪ್ರಭು ಯೇಸು ಅವರನ್ನು ಬದಲಾಯಿಸಿದರು. ನಮ್ಮ ಜೀವಿತದಲ್ಲಿ ಕೂಡ ಬದಲಾಗಬೇಕು, ನಾನು ಬದಲಾಗಬೇಕು. ಎಲ್ಲವೂ ಒಳಿತಾಗ್ತದೆ. ಎಲ್ಲವನ್ನು ದೇವರಿಗೆ ಸಮರ್ಪಿಸಿ ಇನ್ನೊಮ್ಮೆ ಪ್ರಾರ್ಥಿಸೋಣ. ಪ್ರಭು ಯೇಸುವೇ, ಪ್ರಭು ಯೇಸುವೇ, ನಿಮ್ಮ ಕರುಣೆ, ನಿಮ್ಮ ಕೃಪೆ ಅಗಾಧವಾದುದು, ಅಗಾಧವಾದುದು. ನಿಮ್ಮ ಪ್ರೀತಿಯು ಮಹತ್ತರವಾದುದು. ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿಸಿರಿ. ನಿಮ್ಮ ಪ್ರೀತಿಯಿಂದ ನನ್ನನ್ನು ಕನಿಕರಿಸಿರಿ. ನಿಮ್ಮ ಪ್ರೀತಿಯಿಂದ ನನ್ನ ಹೃದಯವು ಬದಲಾಗಲಿ. ನನ್ನ ಹೃದಯವು ನಿಮ್ಮ ಹೃದಯದಂತೆ ಪ್ರೀತಿಯಿಂದ ತುಂಬಲ್ಪಡಲಿ. ಎಲ್ಲರನ್ನೂ ಕ್ಷಮಿಸುವ ಹೃದಯ ನನ್ನದಾಗಲಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಕುಳಿತುಕೊಳ್ಳಿ ಪ್ರಿಯರೇ. ಒಂದು ವೇಳೆ ನೀವು ಸುಜ್ಞಾನ ಗ್ರಂಥ ದ ಬುಕ್ ಆಫ್ ವಿಸ್ಡಮ್ ಅಧ್ಯಾಯ 2 ವಾಕ್ಯ 23-24, ದ ಬುಕ್ ಆಫ್ ವಿಸ್ಡಮ್ ಚಾಪ್ಟರ್ 2 ವರ್ಸಸ್ 23 and 24, ಇದನ್ನು ಓದುವುದಾದರೆ ನಿಮಗೆ ಗೊತ್ತಾಗ್ತದೆ. ದೇವರು ಹೇಳ್ತಾರೆ, 14ನೇ ವಾಕ್ಯ ವಿಸ್ಡಮ್ ಚಾಪ್ಟರ್ 1 ವರ್ಸ್ 14ನಲ್ಲಿ ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಸೃಷ್ಟಿಸಿದ್ದು ಅಮರತ್ವದ ಜೀವಿತಕ್ಕೋಸ್ಕರ. ಪ್ರೈಸ್ ದಿ ಲಾರ್ಡ್. ಕೈ ಮೇಲೆ ಹಾಕಿ ಹೇಳೋಣ, ಅಮರತ್ವದ ಜೀವನ, ಅಮರತ್ವದ ಜೀವನ, ಅಮರತ್ವದ ಜೀವನ. ಇಟರ್ನಲ್ ಲೈಫ್, ಇಟರ್ನಲ್ ಲೈಫ್, इटर्नल लाइफ. सस्निक जीवित, सस्निक जीवित, ಸಸ್ನಿಕ ಜೀವಿತ. ಹೌದು ಪ್ರಿಯರೇ, ನಿಮ್ಮ ಹತ್ರ ಇದೇ ವಾಕ್ಯವನ್ನು ನಾನು ಪುನರಾವರ್ತನೆಯಾಗಿ 3-4 ಸತಿ ಹೇಳಿ ಮಾಡಿಸಿದೆ. ಯಾಕೆಂದರೆ ಇದೇ ನಿಮ್ಮ ಜೀವಿತದ ಉದ್ದೇಶ. ಸಸ್ನಿಕ ಜೀವಿತ ಮಕಾನಿ ತುಕಾ ಜಾಯ್. Eternal life, that is what we need. And today Jesus is showing the mercy because God wants us to live. And Wisdom chapter 2 verse 23 says, it is the devil's plan that I should not live forever. Praise the Lord. ಅಮರತ್ವದ ಜೀವನ ಇದು ದೇವರ ಯೋಜನೆ. ಇದು ನಾನು ಪಡೆಯಬಾರದೆಂಬುದೇ ಸೈತಾನನ ಉದ್ದೇಶವಾಗಿತ್ತು. ಅದಕ್ಕೋಸ್ಕರನೇ ಇವತ್ತು ಕರುಣೆಯನ್ನು ತೋರಿಸ್ತಾ ಇದ್ದಾರೆ. ಒಮ್ಮೆ ಎನಿಸಿಕೊಳ್ಳಿ ಪ್ರಿಯರೇ, ಒಂದು ವೇಳೆ ದೇವರು ಕರುಣೆ ತೋರಿಸದೇ ಇರುವುದಾದರೆ ಏನಾಗುತ್ತಿತ್ತು ನಮಗೆ? ನಾವು ಜೀವಂತ ಇರುತ್ತಿದ್ದವ ಇವತ್ತು? ಒಂದು ತಿಂಗಳ ಮುಂಚೆ ನಾನು ಬೈಕ್ನಲ್ಲಿ ಉಡುಪಿಯಿಂದ ಕಟ್ಪಾಡಿಗೆ ಹೋಗಲಿಕ್ಕಿತ್ತು. ಹೈವೇಲಿ ಹೋಗ್ತಾ ಇರುವಾಗ ಒಂದು ಸೈಡ್ ಕ್ಲಿಯರ್ ಉಂಟು, ನಾನು ರೋಡ್ ಕ್ಲಿಯರ್ ಮಾಡಿದೆ, ಹೈವೇ ಕ್ಲಿಯರ್ ಇತ್ತು. ಇನ್ನೊಂದು ರೋಡ್ ಕ್ಲಿಯರ್ ಮಾಡಲಿಕ್ಕಿತ್ತು, ಅದು ಉಡುಪಿ ಟು ಮ್ಯಾಂಗಳೂರು. ಅದು ರೋಡ್ ನಾನು ನೋಡಲೇ ಇಲ್ಲ. ಇಲ್ಲಿ ರೋಡ್ ಕ್ಲಿಯರ್ ಇತ್ತು. ನನ್ನ ಮನಸ್ಸಿನಲ್ಲಿ ಏನೋ ಆಲೋಚನೆ ಇತ್ತು, ಅದರ ಬಗ್ಗೆ ಚಿಂತಿಸ್ತಾ ನಾನು ಮುಂದೆ ಸಾಗುವಾಗ ಒಂದು ಟ್ರ್ಯಾಕ್ಟರ್ ಬಂದು ಡ್ರೈವರಿಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ನನ್ನನ್ನು ಬಚಾವ್ ಮಾಡಬೇಕಂತವ ಏನೋ ಫಾಸ್ಟ್ ಟ್ರ್ಯಾಕ್ಟರ್ ಮುಂದೆ ಕೊಂಡು ಹೋದವ. ಗಾಡಿ ಫಾಸ್ಟಾಗಿ ಹೋಯಿತು, ದಾರಿ ತಪ್ಪಿ ಆದರೂ ಕೂಡ ಸಾವರಿಸಿಕೊಂಡು ಅವ ಮುಂದೆ ಹೋದ. ಅಷ್ಟರಲ್ಲಿ
ನನ್ನನ್ನು ನೋಡಿದ. ನಾನು ಆ ಗಾಡಿಯನ್ನು ನೋಡಿದೆ. ಆ ಗಾಡಿಯಲ್ಲಿ ಗಾಡಿನ ಮುಂದೆ ರೋಸರಿ ಇತ್ತು. ಅವರ ಮುಖ ನೋಡುವಾಗ ನನಗೆ ಗೊತ್ತಾಯಿತು ಅವರು ಕ್ಯಾಥಲಿಕ್ ಅಂತ. ಅವರು ಹೇಳಿದ್ದು ಒಂದೇ ಮಾತು, ದೇವಂತು ರಾಕ್ಲಾ ದೇವಂತು ಜದ ಕಾಕೊಳ್ತು ದಾಖಲೆ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಇಂಥ ಘಟನೆಗಳು ಆಗಿರ್ಬೋದು ಪ್ರಿಯರೇ. ಒಂದು ವೇಳೆ ಆಗಿದ್ದೇ ಪಕ್ಷದಲ್ಲಿ ತದನಂತರ ನಮ್ಮ ಜೀವನ ಹೇಗಿದೆ? ತದನಂತರ ನಮ್ಮ ಜೀವಿತದಲ್ಲಿ ಬದಲಾವಣೆಯಾಗಿದೆಯಾ? ದೇವರು ರಕ್ಷಿಸುತ್ತಾರೆ, ದೇವರು ಕಾಪಾಡ್ತಾರೆ, ದೇವರು ಕರುಣೆ ತೋರಿಸ್ತಾರೆ. ಈ ಮೂಲಕ ನಾನು ದೇವರನ್ನು ಕಂಡುಕೊಳ್ಳಬೇಕು. ಹೇಗೆ ಆ ಸಹೋದರ ಅನ್ಯ ಕೋಮಿನವ ನನ್ನ ತಲೆಯ ಮೇಲೆ ತೆಂಗಿನಕಾಯಿ ಬಿದ್ದರೂ ಕೂಡ ಅವನ ಜೀವಿತದಲ್ಲಿ ಪರಿವರ್ತನೆ ಆಯಿತು. ಅವ ದೇವರನ್ನು ನಂಬಲು ಪ್ರಾರಂಭಿಸಿದ ಮಾತ್ರವಲ್ಲ, ಎಲ್ಲ ಕೆಟ್ಟ ಚಾಳಿಗಳನ್ನು ಬಿಟ್ಟು ಇವತ್ತು ಹೋಟೆಲ್ ಉದ್ಯಮ ನಡೆಸ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ಏನಾಗಿದೆ ಪ್ರಿಯರೇ? ಎಷ್ಟೋ ಬಾರಿ ದೇವರು ಕಾಪಾಡ್ಬೋದು, ಆದರೆ ದೇವರು ಕಾಪಾಡಿದ ನಂತರವೂ ನನ್ನ ಜೀವಿತದಲ್ಲಿ ಪರಿವರ್ತನೆ ಇಲ್ಲದೆ ದೇವರ ಕೃಪೆಯನ್ನು ನಾನು ತಿರಸ್ಕರಿಸಿದ್ದೇ ಆದರೆ, ದೇವರ ಕರುಣೆಯನ್ನು ನಾನು ಮೀರಿ ನಿಲ್ಲುವುದಾದರೆ ದೇವರು ಮತ್ತೆ ನನಗೆ ಕೃಪೆಯನ್ನು ನೀಡಬಹುದಾ ಪ್ರಿಯರೇ? ದೇವರ ಉದ್ದೇಶ ನಾನು ನಾಶವಾಗಬಾರದು. ದೇವರ ಉದ್ದೇಶ ಎಂದಿಗೂ ನಾನು ನಾಶವಾಗಬಾರದು. ಕೀರ್ತನೆಗಾರ ಹೇಳ್ತಾನೆ, ಕೀರ್ತನೆ 116 ವಾಕ್ಯ 15ರಲ್ಲಿ, ಐ ಡೋಂಟ್ ವಾಂಟ್ ಎನಿವನ್ ಟು ಡೈ. ಯಾರ ಸಾವನ್ನು ನೋಡಿ ನಾನು ಸಂತೋಷ ಪಡುವುದಿಲ್ಲ. ಇದು ದೇವರ ವಾಕ್ಯಗಳು ಪ್ರಿಯರೇ. ನಮ್ಮ ಮನಸ್ಸಿನಲ್ಲಿ ಆ ಜನ ಸರಿಯಲ್ಲ, ಆ ಜನ ಕೆಟ್ಟದನ್ನು ಮಾಡ್ತಾನೆ, ಆ ಜನ ಬದುಕಲಿಕ್ಕೆ ಯೋಗ್ಯವಲ್ಲ, ನಮ್ಮ ನಿಮ್ಮ ಚಿಂತನೆ. ಬಟ್ ದೇವರ ಚಿಂತನೆ, ಗಾಡ್ ಲವ್ಸ್ ಎವರಿಬಡಿ. ಯಾಕಂದರೆ ಪ್ರತಿಯೊಬ್ಬರ ಆತ್ಮವನ್ನು ದೇವರು ಉಂಟು ಮಾಡಿದ್ದಾರೆ. ಪ್ರತಿಯೊಬ್ಬರಲ್ಲಿಯೂ ಕೂಡ ದೇವರ ಪ್ರೀತಿ ಇದೆ. ಮತ್ತು ದೇವರ ಪ್ರೀತಿ, ನಾನು ಬದಲಾಗಿ ದೇವರ ಬಳಿ ಬರಬೇಕು, ದೇವರಿಗೆ ಅಭಿಮುಖನಾಗಬೇಕು ನಾನು. ಹೌದು ಪ್ರಿಯರೇ, ದೇವರು ಕರುಣೆ ತೋರಿಸುವುದು ನಮ್ಮ ನಿಮ್ಮ ಜೀವಿತದಲ್ಲಿ ನಾನು ಬದಲಾಗುವುದಕ್ಕೋಸ್ಕರ. ಸುಮ್ಮನೆ ಇವತ್ತು ಪ್ರಾರ್ಥನೆ ಕೇಳಿ, ಓ ದೇವರ ಸಂದೇಶ ಒಳ್ಳೆಯದಿತ್ತು ಮತ್ತೆ ಹೋಗಲಿಕ್ಕಲ್ಲ. ನನ್ನ ಜೀವಿತದಲ್ಲಿ ಬದಲಾವಣೆ. ಯಾವಾಗ ಸಂತ ಪೌಲನು ಕುದುರೆಯಿಂದ ಬಿದ್ದನೋ, ಹೌದು, ಕಣ್ಣಿಗೆ ಕತ್ತಲು ಕೂಡ ಬಂತು. ಅಂದರೆ ನಮ್ಮ ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬರುವುದು, ರೋಗಗಳು ಬರುವುದು, ನಷ್ಟವಾಗುವುದು, ಎಲ್ಲ ರೀತಿಯ ಅಡೆತಡೆಗಳು ನಮ್ಮ ರಕ್ಷಣೆಗೋಸ್ಕರ. ಈ ಮೂಲಕ ದೇವರು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ಹೇಗೆ ದೇವರು ಅಬ್ರಾಮ, ಜೆರೆಮಾಯ ಮತ್ತು ಯೋನ ಜೊತೆ ಮಾತನಾಡಿದ್ರು, ಅದೇ ರೀತಿ ಕೂಡ ದೇವರು ಇವತ್ತು ನಮ್ಮ ನಿಮ್ಮ ಜೊತೆ ಮಾತನಾಡುತ್ತಾ ಇದ್ದಾರೆ. ಆದರೆ ನನ್ನ ಹೃದಯ ದೇವರ ಈ ಮಾತುಗಳಿಗೆ ಇವತ್ತು ಕಿವಿ ಕೊಡುತ್ತವೆಯೋ, ಅಥವಾ ಪ್ರಾಪಂಚಿಕ ಮಾತುಗಳನ್ನು ನಾವು ಕೇಳಿ 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 ಅದರಲ್ಲೇ ನಾವು ನಾಶ ಹೊಂದುತ್ತೇವೆ. ನೋಡಿ ಪ್ರಿಯರೇ, ಪ್ರಪಂಚದಲ್ಲಿ ಎಲ್ಲರಿಗೂ ಫ್ರೆಂಡ್ಸ್ ಇದ್ದಾರೆ, ಎಲ್ಲರೂ ಆತ್ಮೀಯರು, ಎಲ್ಲರೂ ಸಂತೋಷದಿಂದಿರ್ತಾರೆ. ಆದರೆ ಒಂದೇ ಒಂದು ಪ್ರಶ್ನೆ, ನಮ್ಮ ನಿಮ್ಮ ಸಹೋದರ ಸಹೋದರಿಯರು ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ ನಮ್ಮನ್ನು ದೇವರೆಡೆಗೆ ಕೊಂಡೊಯ್ಯುತ್ತಾರೋ ಅಥವಾ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಮಾತ್ರ ನಾವು ಮಾತನಾಡುತ್ತೇವೆ? ದಿಸ್ ಇಸ್ ದ ಕ್ವಶನ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ us. Are we talk about God? Are we talk about God's mercy? Are we talk about God's faithfulness? Are we talk about God's forgiveness? Or are we talk about the world? ತುಂಬ ಜನರು ಪ್ರಾಪಂಚಿಕ ವಿಷಯದ ಬಗ್ಗೆ ಮಾತ್ರ ಮಾತನಾಡುವುದು. ಅಂಥವರಿಗೆ ತುಂಬ ಫ್ರೆಂಡ್ಸ್ ಇರ್ತಾರೆ. ಯಾಕೆಂದರೆ ಈ ಭೂಲೋಕವೇ ಸೈತಾನನ ಕೈಯಲ್ಲಿದೆ. ಸೈತಾನ ಹೇಳ್ತಾನೆ, ಎಲ್ಲರೂ ನೀವು ನನ್ನ ಫ್ರೆಂಡ್ಸ್. ಹಾಗೆ ಅಂಥವರಿಗೆ ತುಂಬ ಫ್ರೆಂಡ್ಸ್.
ಗಾಢವಾದ ಫ್ರೆಂಡ್ಶಿಪ್. ಬಟ್ ನೀವು ದೇವರ ವಾಕ್ಯವನ್ನು ಹೇಳಿ, ಆವಾಗ ಫ್ರೆಂಡ್ಶಿಪ್ ಬ್ರೇಕ್ ಆಗ್ತದೆ. ದೇವರ ವಾಕ್ಯವನ್ನು ಹೇಳಿ, ಆವಾಗ ಅವರೇ ಮಾತನಾಡಲು ಶುರು ಮಾಡ್ತಾರೆ. ಈ ಸಹೋದರನಿಗೆ, ಈ ಸಹೋದರಿಗೆ ತಲೆ ಸರಿ ಇಲ್ಲ. ಹೌದಲ್ವಾ? ಅನುಭವ ಆಗಿದೆ ನಿಮಗೆ? ಅನುಭವ ಆಗಿದ? ಹೌದಾದ್ರೆ ಹೌದು ಹೇಳಿ. ಆಗಿದೆ ಇಲ್ವಾ? ಆಗಿದೆ, ಖಂಡಿತ ಆಗಿದೆ. ಮೆನಿ ಪೀಪಲ್ ಟೆಲ್, ಎಲ್ಲರೂ ಹೇಳ್ತಾರೆ, ಯಾವಾಗ ನಾನು ದೇವರ ಜೊತೆ ದೇವರ ವಾಕ್ಯದ ಪ್ರಕಾರ ಜೀವಿಸಲು ಆರಂಭಿಸಿದೆ ಬ್ರದರ್, ಆವಾಗ ಎಲ್ಲರೂ ನನ್ನ ಫ್ರೆಂಡ್ಸ್ಗಳು ವೈರಿಯಾದರು. ಹೌದು, ದಿಸ್ ಈಸ್ ದ ಪವರ್ ಆಫ್ ದ ವರ್ಡ್ ಆಫ್ ಗಾಡ್. ಈ ದೇವರ ವಾಕ್ಯಗಳು ನಮ್ಮನ್ನು ಪ್ರಪಂಚದಿಂದ ಬಿಡುಗಡೆ ಮಾಡ್ತವೆ. ಪ್ರಪಂಚದಿಂದ ನಮಗೆ, ನಾವು ಬೇರೆಯವರಂತ ಅದು ಪವಿತ್ರಾತ್ಮರ ಶಕ್ತಿಯಿಂದ ಅದು ನಮಗೆ ಮೋರವನ್ನು ಹಾಕ್ತದೆ. ಪ್ರೈಸ್ ದ ಲಾರ್ಡ್. When we listen to the word of God, when we obey the word of God, it is the power of God, it is the word of God, it is the power of the Holy Spirit. It will come and it will put the stamp of authority, and the Holy Spirit says, you belong to me, you belong to God's kingdom, you never belong to this world. Praise the Lord. ಆವಾಗ ಈ ದೇವರ ಆತ್ಮವನ್ನು ನಾವು ಇಟ್ಟುಕೊಂಡು ಪ್ರಪಂಚದಲ್ಲಿ ನಡೆಯುವಾಗ ನಮಗೆ ಹೀಗೆ ನೋಡ್ತಾರೆ ಜನ. ಅವನೇ ನೋಡಿ, ಪ್ರಾರ್ಥನೆಗೆ ಹೋಗಿ ಬಂದ, ಕ್ರೈಸ್ತಲೋ, ದೊಡ್ಡ ಸಂಭಾವಿತ ಅಂತ ಎನಿಸ್ತಾನೆ, ದೊಡ್ಡ ದೊಡ್ಡ ವಿಷಯಗಳನ್ನು ಮಾತಾಡ್ತಾನೆ. ಪ್ರೈಸ್ ದ ಲಾರ್ಡ್. ಬಟ್ ರಿಮೆಂಬರ್ ಒನ್ ಥಿಂಗ್, ಈ ಅನ್ಯ ಜನರ ಮಧ್ಯದಲ್ಲಿ, ಈ ಅನ್ಯ ಜನರಂದರೆ ಬೇರೆ ಕೋಮಿನವರಂತ ನಾನು ಹೇಳ್ತಾ ಇಲ್ಲ, ಈ ಕ್ರಿಶ್ಚಿಯನ್ ಜನಾಂಗದ ಮಧ್ಯದಲ್ಲಿ ಅನ್ಯ ಜನರಿದ್ದಾರೆ. ಅವರು ಪ್ರಾಪಂಚಿಕ ಜನರು, ದೇವರ ವಾಕ್ಯದಿಂದ ದೂರ ಹೋದ ಜನರು, ದೇವರ ವಾಕ್ಯವನ್ನು ಸ್ವೀಕರಿಸದ ಜನರು. ಅವರು ಹೇಳ್ತಾರೆ, ಅವರು ನಿಮ್ಮನ್ನು ತಿರಸ್ಕರಿಸುತ್ತಾರೆ. ಬಟ್ ಬಿ ಬೋಲ್ಡ್, ನಿಮ್ಮ ಜೊತೆ ದೇವರ ಆತ್ಮ ಇದ್ದೇ ಇರ್ತದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೇನೆ ಯೋಹಾನನ ಪತ್ರಿಕೆ ಅಧ್ಯಾಯ ಮೊದಲನೇ ಯೋಹಾನ ಪತ್ರಿಕೆ ಅಧ್ಯಾಯ 4 ವಾಕ್ಯ 4ರಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮೊಳಗಿರುವ ದೇವರ ಆತ್ಮವು ಪ್ರಪಂಚದ ಆತ್ಮಕ್ಕಿಂತಲೂ ಶಕ್ತಿಯುತವಾಗಿದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, hallelujah. You don't have to get scared. People will go against you, people will turn against you. ಎಲ್ಲರೂ ನಿನ್ನನ್ನು ಬಿಟ್ಟು ಹೋಗಬಹುದು, ಆದರೆ ಒಂದು ದಿವಸ ದೇವರು ಅಂಥವರನ್ನು ಕೂಡ ಜ್ಞಾಪಿಸುತ್ತಾರೆ. ಅಂಥವರು ಕೂಡ ಎಲ್ಲರೂ ಒಮ್ಮೆ ನಿಮ್ಮ ಬಳಿಗೆ ಬರುವರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಸ್, ಖಂಡಿತವಾಗಿ ಚಪ್ಪಾಳೆ ತಟ್ಟಬಹುದು. ಪ್ರೈಸ್ ದ ಲಾರ್ಡ್. ಯಾರು ಇವತ್ತು ನಿಮ್ಮನ್ನು ತಿರಸ್ಕರಿಸಿದ್ದಾರೆ ಅಂಥವರು ನಿಮ್ಮ ಬಳಿಗೆ ಬರುವರು. ಯಾಕೆಂದರೆ ಇದು ದೇವರ ಇಚ್ಛೆ. ಬಿಕಾಸ್ ಗಾಡ್ ಈಸ್ ಪವರ್ಫುಲ್, ಗಾಡ್ ಈಸ್ ವಾಚಿಂಗ್ ಎವ್ರಿಥಿಂಗ್, ಆ್ಯಂಡ್ ಗಾಡ್ ಈಸ್ ಶೋಯಿಂಗ್ ಮರ್ಸಿ ಟು ಯು. ನಾಟ್ ಓನ್ಲಿ ದ್ಯಾಟ್, ಗಾಡ್ ಈಸ್ ಗಿವಿಂಗ್ ಯು ದ ಗ್ರೇಸ್. ದೇವರ ಕೃಪೆ ನಿಮ್ಮ ಮೇಲೆ ಇದೆ. ಅದಕ್ಕೆ ಸಂತ ಪೌಲ ಹೇಳ್ತಾರೆ, ದೇವರೇ ನಿಮ್ಮ ಕೃಪೆಯ ನನಗೆ ಸಾಕು. ಯುವರ್ ಗ್ರೇಸ್ ಇಸ್ ಸಫಿಷಿಯಂಟ್ ಫಾರ್ ಮೀ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ಪ್ರಿಯರೇ, ಇವತ್ತು ನಾವು ಎಚ್ಚರವಿರಬೇಕು. ಇವತ್ತು ನಾವು ಆತ್ಮಿಕವಾಗಿ ಎಚ್ಚರವಿರಬೇಕು. ಇದು ಕಷ್ಟದ ಸಮಯಗಳು, ಇದು ಸೈತಾನನ ಕಾಲ, ಇದು ದೇವರನ್ನು ತಿರಸ್ಕರಿಸುವ ಕಾಲ. ಪ್ರಪಂಚದಲ್ಲಿ ತುಂಬ ಪ್ರಲೋಭನೆಗಳಿವೆ. ದೇರ್ ಆರ್ ಲಾಟ್ ಆಫ್ ಟೆಂಪ್ಟೇಷನ್ಸ್. There are a lot of spiritual things also, but I want to tell you, many of the things, it may not be good. ನಾವು ಎಚ್ಚರದಿಂದಿರೋಣ. ನಮ್ಮ ಒಂದೇ ಒಂದು ಉದ್ದೇಶ, ಇವತ್ತು ನಾವು ಎಣಿಸಬೇಕಾದುದು ನಮ್ಮ ಆತ್ಮದ ಬಗ್ಗೆ. ದೇವರು ನಮ್ಮನ್ನು ಕರುಣಿಸಿದ್ದಾರೆ. ಈ ವಾಕ್ಯಗಳನ್ನು ಕೇಳುವುದಕ್ಕೋಸ್ಕರ ಇಲ್ಲಿ ನಿಮ್ಮನ್ನು ಕರೆತಂದಿರುವ ದೇವರು ಇವತ್ತು ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ, ನೀವು ಕೂಡ ಇತರರಿಗೆ ಕರುಣೆ ತೋರಿಸಿರಿ. ಮತ್ತನ ಶುಭ ಸಂದೇಶ ಅಧ್ಯಾಯ 5 ವಾಕ್ಯ 7. ಈ ವಾಕ್ಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ,
ಕರುಣೆಯನ್ನು ತೋರಿಸುವವನು ಧನ್ಯನು, ಯಾಕಂದರೆ ಅಂಥವರು ಸ್ವರ್ಗಲೋಕಕ್ಕೆ ಬಾಧ್ಯರಾಗುತ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ಪ್ರಿಯರೇ, ಎದ್ದು ನಿಂತುಕೊಳ್ಳೋಣ. ಇವತ್ತು ನಾವು ದೇವರಿಂದ ಆರಿಸಲ್ಪಟ್ಟ ಜನರು. ಇವತ್ತು ನಾವು ಜೀವಂತ ಇರುವುದು ಕೇವಲ ದೇವರ ಕೃಪೆ. ದೇವರ ಕೃಪೆ ದೇವರ ಕರುಣೆಯಿಂದ ಬಂದುದಾಗಿದೆ. ದೇವರ ಕರುಣೆ ದೇವರ ಪ್ರೀತಿಯಿಂದ ಬಂದುದಾಗಿದೆ. ದೇವರ ಕರುಣೆ ದೇವರ ಪ್ರೀತಿಯ ಸಂಕೇತ. God's love is in action. That is the mercy of God. ಇದೇ ನಾವು ದೇವರ ಮಕ್ಕಳು ಹೌದಾದರೆ ಇವತ್ತು ನಿಮ್ಮ ಜೀವಿತ ಬದಲಾಗಬೇಕು. ಇವತ್ತು ನಾನು ಮತ್ತು ನೀನು ನಮ್ಮ ಜೀವಿತದಲ್ಲಿ ದೇವರ ಪ್ರೀತಿ ಇರುವುದಾದರೆ ಇತರರನ್ನು ಕೂಡ ನಾನು ಪ್ರೀತಿಸಬೇಕು, ಇತರರಿಗೂ ಕೂಡ ನಾನು ಕರುಣೆ ತೋರಿಸಬೇಕು. ದೇವರ ವಾಕ್ಯದ ಮುಖಾಂತರ ಅವರಿಗೆ ಸರಿಯಾದ ದಾರಿಯನ್ನು ನಾನು ತೋರಿಸಲೇಬೇಕು. ಪ್ರಿಯರೇ, ನಮ್ಮ ಹೃದಯಗಳನ್ನು ದೇವರಿಗೆ ಸಮರ್ಪಿಸೋಣ. ಯಾಕೆಂದರೆ ಎಜೆಕಿಯೇಲ್ 36 ವಾಕ್ಯ 26ರಲ್ಲಿ ದೇವರು ಹೇಳ್ತಾರೆ, ನಿನ್ನ ಕಠಿಣವಾದ ಹೃದಯವನ್ನು ನಾನು ನಿನ್ನಿಂದ ತೆಗೆಯುವೆನು, ಪ್ರೀತಿಯಿಂದ ತುಂಬಿದ ನನ್ನ ಹೃದಯವನ್ನು, ನನ್ನ ಆಲೋಚನೆಗಳನ್ನು ನಾನು ನಿಮಗೆ ನೀಡುವನಾಗಿದ್ದೇನೆ. ಹೌದು, ನಾವು ಇವತ್ತು ಕೇವಲ ಜೇಡಿಮಣ್ಣು ಪ್ರಿಯರೇ. ಏನು ಮಾಡಲು ನನ್ನಿಂದ ಸಾಧ್ಯವಿಲ್ಲ. ಇವತ್ತು ನಾನು ಬಿದ್ದು ಹೋಗಿರಬಹುದು. ನನಗೆ ರೂಪುರೇಖೆ ಇಲ್ಲ, ನನಗೆ ಯಾರೂ ಇಲ್ಲ, ನಾನು ಒಬ್ಬಂಟಿಕ ನೀವು ಎನಿಸಬಹುದು ಪ್ರಿಯರೇ. ಆದರೆ ಇವತ್ತಿನ ಸಮಯ ಬಿಡುಗಡೆಯ ಸಮಯ, ಅದ್ಭುತವಾದ ಸಮಯ. ಹೌದು, ಜೇಡಿಮಣ್ಣಿನ ರೂಪದಲ್ಲಿ ದೇವರಿಗೆ ಸಮರ್ಪಿಸೋಣ. ಈ ವಾಕ್ಯಗಳ ಮುಖಾಂತರ ದೇವರು ನನ್ನನ್ನು ಹೊಸ ವ್ಯಕ್ತಿಯನ್ನಾಗಿ ಮಾರ್ಪಡಿಸುವ ದೇವರು. ಈ ಜೇಡಿಮಣ್ಣಿಗೆ ಆಕಾರ ನೀಡಲು ಕುಂಬಾರನಿಗೆ ಸಾಧ್ಯವಾದರೆ ಬಿದ್ದು ಹೋದ ನನ್ನ ಜೀವನವನ್ನು ಕನಿಕರದಿಂದ, ಕರುಣೆಯಿಂದ ಹೊಸ ಜೀವಿತವನ್ನು ಕೊಡುವ ನನ್ನ ದೇವರು ಯೇಸುವಿನ ಮುಖಾಂತರ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ. ನಾವು ಪ್ರಾರ್ಥಿಸೋಣ. ಪ್ರಭು ಯೇಸುವೇ, ನನ್ನ ಹೃದಯವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನನ್ನ ಬಿದ್ದು ಹೋದ ಹೃದಯ, ನನ್ನ ಕುಗ್ಗಿದ ಮನಸ್ಸು, ನನ್ನ ಕುಗ್ಗಿದ ಆಲೋಚನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯೇಸುವೇ, ನಾನು ನಿಮ್ಮ ವ್ಯಕ್ತಿಯಾಗಿ, ನಿಮ್ಮ ಪ್ರೀತಿಯಿಂದ ತುಂಬಲ್ಪಟ್ಟ ವ್ಯಕ್ತಿಯಾಗಿ ಮಾರ್ಪಡಿಸುವ ಹಾಗೆ ನಿಮ್ಮ ಕೃಪೆ, ನಿಮ್ಮ ಕರುಣೆ ನಮಗೆ ನೀಡಿದ್ದಕ್ಕೋಸ್ಕರ ನಿಮಗೆ ವಂದನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಚಪ್ಪಳೆ ತಟ್ಟುತ್ತಾ, ಅಂತರ್ಯ ಮನುಷ್ಯನು ದಿನ ದಿನವೂ ನೂತನಗೊಳ್ಳುವ ವೇಳೆ ಇದು. ಎಲ್ಲ ಹೇಳೋಣ. ಅಂತರ್ಯ ಮನುಷ್ಯನು ದಿನ ದಿನವೂ ನೂತನಗೊಳ್ಳುವ ವೇಳೆ ಇದು. ಸೋತು ಹೋಗದಿರು, ಮನಸೋತು ಹೋಗದಿರು. ಎಲ್ಲರೂ ಒಬ್ಬೊಬ್ಬರಿಗೆ ಹೇಳೋಣ. ಸೋತು ಹೋಗದಿರು, ಮನಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ. ದೇವರಿಗೆ ಮಹಿಮೆಯಾಗಲಿ. ಥ್ಯಾಂಕ್ ಯು ಲಾರ್ಡ್ ಫಾರ್ ಯುವರ್ ಹೋಲಿ ವರ್ಡ್ಸ್. ಥ್ಯಾಂಕ್ ಯು ಲಾರ್ಡ್ for all the changes that you have brought. Let every person be blessed, their family be blessed in Jesus' name. Amen. Praise God. Amen.
ಎಲ್ಲರೂ ಎದ್ದು ನಿಲ್ಲೋಣ, ಒಂದು ಸ್ತುತಿಗೀತೆಯನ್ನು ಹಾಡೋಣ, ದೇವರಿಗೆ ಮಹಿಮೆ ಪಡಿಸೋಣ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. యేసయ్యా యేసయ్యಾ ನೀನಿಲ್ಲದೆ ನಾನಿಲ್ಲಯ್ಯ. యేసయ్యా యేసయ్యಾ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು 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 ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. యేసయ్యా యేసయ్యಾ ನೀನಿಲ್ಲದೆ ನಾನಿಲ್ಲಯ್ಯ. యేసయ్యా యేసయ్యಾ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನನ್ನ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನ ಕರೆದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನಿನ್ನಯ ಕರೆದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನಿನ್ನ ಕರೆದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನಿನ್ನಯ ಕರೆದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్యಾ. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ,
ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವರು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ ಯೆಸಯ್ಯ. ಕೊರತೆಗಳನ್ನು ನೀಗಿಸುವವನು ನೀನೇ ಯೆಸಯ್ಯ. ಕೊರತೆಗಳನ್ನು ನೀಗಿಸುವವನು ನೀನೇ ಯೆಸಯ್ಯ. ಕೊರತೆಗಳನ್ನು ನೀಗಿಸುವವನು ನೀನೇ ಯೆಸಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೈವ ನೀನಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೈವ ನೀನಯ್ಯ. ಯೆಸಯ್ಯ ಯೆಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಯೆಸಯ್ಯ ಯೆಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನೀನಿಲ್ಲದೆ ನಾನಿಲ್ಲಯ್ಯ. ನೀನಿಲ್ಲದೆ ನಾನಿಲ್ಲಯ್ಯ. റോമർ 8:18. റോമർ 8:18. നമുക്ക് വെളിപ്പെടാനിരിക്കുന്ന മഹത്വത്തോട് തുലനം ചെയ്യുമ്പോൾ ನಮಗೆ ಗೊತ್ತಾಗಲಿರುವ ಮಹಿಮೆಗೆ ಹೋಲಿಸುವಾಗ ഇപ്പോഴുണ്ടാകുന്ന നമ്മുടെ ക്ലേശങ്ങളും ദുഃഖങ്ങളെല്ലാം ക്ഷണികങ്ങളാണ്. ಈಗ ಇರುವಂತಹ ನಮ್ಮ ಕಷ್ಟಗಳು ದುಃಖಗಳು ಕ್ಷಣಿಕವಾದುದು. ദൈവം വലിയൊരു വാതിൽ നമുക്കായി തുറന്നു തരികയാണ്. ದೇವರು ನಮಗಾಗಿ ದೊಡ್ಡದಾದ ಒಂದು ಬಾಗಿಲನ್ನು ತೆರೆಯುವಂಥದ್ದು. ഒരു കഷ്ടം വരുമ്പോൾ, ಒಂದು ಕಷ್ಟ ಬರುವಾಗ, രോഗം വരുമ്പോൾ, ರೋಗ ಬರುವಾಗ, ഒരു ദുഃഖം വരുമ്പോൾ, ದುಃಖ ಬರುವಾಗ അത് താൽക്കാലികമാണ് തിരിച്ചറിവ് ಅದೊಂದು ತಾತ್ಕಾಲಿಕವಾದೆಂಬ ಅರಿವು നമുക്കുണ്ടാകണം. ನಮಗೆ ಇರಬೇಕು. നമുക്ക് ദൈവം തരുന്ന ഒരു മഹത്വമുണ്ട്. ನಮಗೆ ದೇವರು ನೀಡುವಂತಹ ಒಂದು ಮಹಿಮೆ ಇದೆ. ദൈവമാണ് നമ്മെ ഉന്നതനാക്കി മാറ്റിയിരിക്കുന്നത്. ದೇವರು ನಮ್ಮನ್ನು ಉನ್ನತನನ್ನಾಗಿ ಮಾಡುವಂಥದ್ದು. തന്റെ വലതുഭാഗത്തിരിക്കുവാൻ അവിടുന്ന് നമ്മെ ക്ഷണിച്ചിരിക്കുകയാണ്. ತನ್ನ ಬಲಪಾರ್ಶ್ವದಲ್ಲಿ ಇರಲು ನಮ್ಮನ್ನು ಕರೆದಿರುವಂಥದ್ದು. ദൈവത്തെ മഹത്വപ്പെടുത്തുവാൻ, ದೇವರನ್ನು ಮಹಿಮೆ ಪಡಿಸಲು ദൈവം നമുക്ക് മഹത്വം നൽകിയിട്ടുണ്ട്. ದೇವರು ನಮಗಾಗಿ ಮಹಿಮೆ ಕೊಟ್ಟಿದ್ದಾರೆ. ഇവിടെ ഇരിക്കുന്ന ഓരോ മകനും മകളും ಇಲ್ಲಿ ಇರುವಂತಹ ಪ್ರತಿಯೊಬ್ಬ ಮಗನು ಮಗಳು ഈ ദൈവീക മഹത്വം പേർന്നവരാണ്. ಈ ದೈವಿಕ ಮಹಿಮೆಯನ್ನು ಸ್ವೀಕರಿಸಿದ್ದಾರೆ. നമുക്ക് നമ്മെ തന്നെ ബലിയിൽ സമർപ്പിക്കാം. ನಮ್ಮನ್ನೇ ಸಂಪೂರ್ಣವಾಗಿ ಪರಿಶುದ್ಧ ಬಲಿಯಲ್ಲಿ ಸಮರ್ಪಿಸಿಕೊಳ್ಳುವ. ಇವತ್ತಿನ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಗಿವಿಂಗ್ ಮಾಸ್ ಜೊತೆಗೆ ಉಪಕಾರ ಸ್ಮರಣೆ ಮಾಡುತ್ತಾ ವಾಲ್ಟರ್ ಡಿಸೋಜಾ, ಆಂಟೋನಿ ಜೆಸಿಂತಾ ಡಿಸಿಲ್ವಾ, ಸುನಿಲ್ ಶಾಂತಿ, ಮರಿಯಾ ಡಿಸೋಜಾ, ರೋಸ್ ಮೇರಿ ಫ್ಲೋರೆನ್ಸ್, ರೆಷಲ್ ರೋಸ್ ಮೇರಿ ಅವರ ಆರೋಗ್ಯಕ್ಕಾಗಿ, ರೋಸ್ ಮೇರಿ ಫ್ಲೋರಿನ್ ಇವರದು ಜನ್ಮದಿವಸ ಅವರಿಗಾಗಿ ಪ್ರಾರ್ಥಿಸೋಣ. ಜಾಕೋಬ್ ಅವರ ಆರೋಗ್ಯಕ್ಕಾಗಿ, ಮಿಲಿ ಮತ್ತು ಮಿಯಾ ಅವರ ಆರೋಗ್ಯಕ್ಕಾಗಿ, ಬೆಂಚಮಿನ್ ಅವರ ಆರೋಗ್ಯಕ್ಕಾಗಿ, ಡಿನ್ಕನ್ ಫಾರ್ ನಾಲೆಜ್ ಆ್ಯಂಡ್ ಮೆಮರಿ, ಹಿತೇಶ್, ಸಿಸಿಲಿಯಾ ಡಿಸೋಜಾ ಅವರ ಜನ್ಮದಿನ, ರಿಯಾ ಥ್ಯಾಂಕ್ಸ್ ಗಿವಿಂಗ್ ಮಾಸ್, ಡೋರಾ ಮತ್ತು ಫ್ಯಾಮಿಲಿ ಥ್ಯಾಂಕ್ಸ್ ಗಿವಿಂಗ್, ಶಾಲೆಟ್ ಅವರದ ಪ್ರತ್ಯೇಕವಾಗಿ ಇಂಟೆನ್ಷನ್ಗಾಗಿ, ಜೀವನ್ ಫೆರ್ನಾಂಡಿಸ್, ಸೆಲೆಸ್ಟಿನ್ ಫೆರ್ನಾಂಡಿಸ್, ರೇಷ್ಮಾ ಆಲ್ವಿನ್ ಡಿಸೋಜಾ ಅವರ ಸಿಸ್ಟರ್ಗಳ ಆರೋಗ್ಯಕ್ಕಾಗಿ, ಮತ್ತು ಈ ಬಲಿಪೂಜೆಯನ್ನು ಕೊಟ್ಟಿದ್ದಾರೆ ಸತ್ತವರ ಆತ್ಮಗಳಿಗಾಗಿ, ಪೌಲ್ ಸೆಲೆಸ್ಟಿನ್, ಲಿಜಿ ಫ್ಲೋರಿನ್, ಅಶುನ್ ತರಿಸ್ ಮತ್ತು ಫ್ಯಾಮಿಲಿ, ಸಲ್ವದೋರ್, ಅಂಜಲಿನಾ, ಮಾಲಿ ಮತ್ತು ದಿನೇಶ್, ಲೂವಿಸಾ ರಾಸ್ತಾ ಮತ್ತು ಬೆತಿಸ್ ಮತ್ತು ಪೀಟರ್, ಸಾವಿಯ, ರೋಸಿ, ತಾರಾ, ಶಾಲೆಟ್, ರೇಷ್ಮಾ ಆಲ್ವಿನ್ ಡಿಸೋಜಾ ಮತ್ತು ವಾಲ್ಟರ್ ಡಿಸೋಜಾ, ಜೆವಿಟಾ ಇವರಿಗೆ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಇವರಿಗಾಗಿ ಪ್ರತ್ಯೇಕವಾಗಿ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. എല്ലാ
എല്ലാ നിയോഗങ്ങളെയും നമുക്ക് വിശുദ്ധ ബലിയിൽ സമർപ്പിക്കാം. ನಮ್ಮ ಎಲ್ಲ ಕೋರಿಕೆಗಳನ್ನು ಪರಿಶುದ್ಧ ಬಲಿಯಲ್ಲಿ ಸಮರ್ಪಿಸಿಕೊಂಡು നമ്മുടേതായ നിയോഗങ്ങളെയും നമുക്ക് സമർപ്പിക്കാം. ನಮ್ಮ ವೈಯಕ್ತಿಕವಾದ ಎಲ್ಲ ಪ್ರಾರ್ಥನೆಗಳನ್ನು ಸಮರ್ಪಿಸುವ, നമ്മുടെ ആവശ്യങ്ങളെ നമുക്ക് സമർപ്പിക്കാം. ನಮ್ಮ ಅಗತ್ಯಗಳನ್ನು ಸಮರ್ಪಿಸಿಕೊಳ್ಳುವ, നമ്മെ തന്നെയും നമുക്ക് സമർപ്പിക്കാം. ನಮ್ಮನ್ನೇ ಸಮರ್ಪಿಸಿಕೊಳ್ಳುವ. നമുക്കെല്ലാവർക്കും ചേർന്ന് വിശുദ്ധ ബലി ആരംഭിക്കാം. ನಮಗೆ ಒಟ್ಟು ಸೇರಿ ಪರಿಶುದ್ಧ ಬಲಿಯನ್ನು ಪ್ರಾರಂಭಿಸುವ. ಪಿತನ ಸುಧನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿದೆ, ಕೀಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಪರಲೋಕದಲ್ಲಿರುವ ನಮ್ಮ ತಂದೆ, ಇಹಪರಗಳು ನಿಮ್ಮ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು ಎಂದು ದೇವದೂತರು ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನದೆ ಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಅಶಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನನ್ನ ಸೃಷ್ಟಿಕರ್ತನು, ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು, ನನ್ನ ಯಜಮಾನನು, ನನ್ನನ್ನು ಕಾಯುವನು. ಬರಿದಾದ ಈ ಲೋಕದಲ್ಲಿ ಭೂಮಿಯ ಗಗನವ ಉಂಟು ಮಾಡಿದ. ಬರಿದಾದ ಈ ಲೋಕದಲ್ಲಿ ಭೂಮಿಯ ಗಗನವ ಉಂಟು ಮಾಡಿದ. ಸೂರ್ಯ ಚಂದ್ರ ನಕ್ಷತ್ರಗಳು ಆತನಲ್ಲಿ ಸ್ತುತಿಸುವೆವು. ಸೂರ್ಯ ಚಂದ್ರ ನಕ್ಷತ್ರಗಳು ಆತನನ್ನೇ ಸ್ತುತಿಸುವೆವು. ನನ್ನ ಸೃಷ್ಟಿಕರ್ತನು, ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು, ನನ್ನ ಯಜಮಾನನು, ನನ್ನನ್ನು ಕಾಯುವನು. ರಮ್ಯವಾದ ಈ ದೇಹದಲ್ಲಿ ತನ್ನಯ ಶ್ವಾಸವೂದಿರುವ. ಭವ್ಯವಾದ ಈ ಲೋಕದಲ್ಲಿ ತನ್ನಯ ಶ್ವಾಸವೂದಿರುವ. ಪ್ರಾಣಾತ್ಮ ಶರೀರದಿಂದ ಯೇಸುವನ್ನೇ ಸ್ತುತಿಸುವೆವು. ಪ್ರಾಣಾತ್ಮ ಶರೀರದಿಂದ ಯೇಸುವನ್ನೇ ಸ್ತುತಿಸುವೆವು. ನನ್ನ ಸೃಷ್ಟಿಕರ್ತನು, ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು, ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನನ್ನು ಕಾಯುವನು. ನನ್ನನ್ನು ಕಾಯುವನು. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಆಸಕ್ತರಾಗಿದ್ದೇವೆ.
ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮೆ ಪಡಿಸುತ್ತೇವೆ. ಪಿತಾಸುಧಾ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ತನ್ನುವೋದಾರಕನೇ ನಮನ, ಆತ್ಮೋದಾರಕನೇ ನಮನ. ತನ್ನುವೋದಾರಕನೇ ನಮನ, ಆತ್ಮೋದಾರಕನೇ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಎಲ್ಲರೂ ಎತ್ತಿ ಹೇಳಿ, ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ, ಸದಾ ಕಾಲಕ್ಕೂ ಆಮೆನ್. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. സ്വർഗീയ ദൂതന്മാരോട് ചേർന്ന്, ಸ್ವರ್ಗೀಯ ದೂತರೊಡನೆ ಸೇರಿ, സകല വിശുദ്ധരോടും ചേർന്ന്, ಸಕಲ ಸಂತರೊಡನೆ ಸೇರಿ, പരിശുദ്ധ അമ്മയോട് ചേർന്ന്, ಪರಿಶುದ್ಧ ಮಾತೆಯೊಂದಿಗೆ ಸೇರಿಕೊ. ഇന്നേ ദിവസം ബലി അർപ്പിക്കപ്പെടുന്ന ಇಂದಿನ ದಿನ ಪರಿಶುದ್ಧ ಬಲಿ ಅರ್ಪಿಸಲ್ಪಡುವ ലോകം മുഴുവനിലുമുള്ള ಲೋಕದ ಎಲ್ಲಾ ಕಡೆಗಳಲ್ಲೂ ಇರುವ എല്ലാ ക്രൈസ്തവ സമൂഹത്തോട് ಎಲ್ಲಾ ಕ್ರೈಸ್ತವ ಸಹೋದರರೊಂದಿಗೆ ಸೇರಿ കരങ്ങളും ഉയർത്തി ಎರಡು ಕರಗಳನ್ನು ಸ್ವರ್ಗಕ್ಕೆ ಎತ್ತಿಕೊಂಡು, ಪರಿಶುದ್ಧನೇ ನಿಖಿಲೇಶನು,
ಪರಿಶುದ್ಧನೇ ನೀ ಅತಿಶಕ್ತನು, ಪರಿಶುದ್ಧನೇ ನೀ ನಿಖಿಲೇಶನು, ಪರಿಶುದ್ಧನೇ ನೀ ಅತಿಶಕ್ತನು, ಪರಿಶುದ್ಧನೇ ನೀ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು, ಪರಿಶುದ್ಧನೇ ನೀ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. എല്ലാ രോഗികൾക്ക് വേണ്ടി, ಎಲ್ಲ ರೋಗಿಗಳೊಂದಿಗೆ, വേദനിക്കുന്ന എല്ലാ മക്കൾക്ക് വേണ്ടി, ವೇದನಿಸುವಂತ ಎಲ್ಲಾ ಮಕ್ಕಳಿಗಾಗಿ, കടബാധ്യത മൂലം നൊമ്പരപ്പെടുന്ന എല്ലാ കുടുംബങ്ങൾക്ക് ಸಾಲ ಬಾಧೆಯ ನಿಮಿತ್ತ ವೇದನಿಸುವ ಕುಟುಂಬಗಳಿಗಾಗಿ, ആരാധനാ സമൂഹത്തോട് ചേർന്ന് ಎಲ್ಲಾ ಆರಾಧನಾ ಸಮೂಹದೊಂದಿಗೆ ಸೇರಿ കരങ്ങളും ഉയർത്തി ಎರಡು ಕರಗಳನ್ನು ಮೇಲೆತ್ತಿಕೊಂಡು, ಪರಿಶುದ್ಧನೇ ನೀ ನಿಖಿಲೇಶನು, ಪರಿಶುದ್ಧನೇ ನೀ ಅತಿಶಕ್ತನು, ಪರಿಶುದ್ಧನೇ ನೀ ನಿಖಿಲೇಶನು, ಪರಿಶುದ್ಧನೇ ನೀ ಅತಿಶಕ್ತನು, ಪರಿಶುದ್ಧನೇ ನೀ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು, ಪರಿಶುದ್ಧನೇ ನೀ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ഹല്ലേലൂയ, ಹಲ್ಲೆಲೂಯಾ, 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 ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಂತರಲ್ಲಿ ಸಂಪ್ರೀತನಾಗಿ ನೆಲೆಸಿರುವರು ಪರಿಶುದ್ಧರು, ಸ್ತುತರ್ಹರು, ಸರ್ವಶಕ್ತರು, ಅಮರ್ತರೂ ಆದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾಕಾಲವು ನಮ್ಮಲ್ಲಿ ದಯೆ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧ ಮತ್ತು ಪವಿತ್ರಾತ್ಮರೇ ಆಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೇನ್. ಎರಡು ಕೊರಿಂಥ ಅಧ್ಯಾಯ 11 ವಾಕ್ಯ 18ರಿಂದ 31ರವರೆಗೆ. ಅನೇಕರು ಕೇವಲ ಪ್ರಾಪಂಚಿಕ ವಿಷಯಗಳನ್ನು ಕುರಿತು ತಮ್ಮನ್ನೇ ಹೊಗಳಿಕೊಳ್ಳುತ್ತಾರೆ, ಹಾಗೆಯೇ ನಾನೂ ಹೊಗಳಿಕೊಳ್ಳುತ್ತೇನೆ. ನೀವಾದರೋ ಮಹಾಬುದ್ಧಿವಂತರು, ಬುದ್ಧಿಹೀನರನ್ನು ಬಹಳವಾಗಿ ಸಹಿಸಿಕೊಳ್ಳುತ್ತೀರಿ. ಯಾರಾದರೂ ನಿಮ್ಮನ್ನು ಅಧೀನಪಡಿಸಿಕೊಂಡರೂ, ಕಬಳಿಸಿದರೂ, ಮರುಳುಗೊಳಿಸಿದರೂ, ತುಚ್ಛೀಕರಿಸಿದರು, ಕೆನ್ನೆಗೆ ಬಿಗಿದರು, ಎಲ್ಲವನ್ನೂ ಸಹಿಸಿಕೊಳ್ಳುತ್ತೀರಿ. ಇದನ್ನೆಲ್ಲ ಮಾಡುವ ಸಾಹಸ ನಮಗಿಲ್ಲವೆಂದು ಹೇಳಿಕೊಳ್ಳಲು ನನಗೆ ನಾಚಿಕೆಯಾಗುತ್ತದೆ. ಯಾರಿಗಾದರೂ ಯಾರ ವಿಷಯದಲ್ಲಾದರೂ ಹೊಗಳಿಕೊಳ್ಳುವ ಧೈರ್ಯವಿದ್ದರೆ ಅದಕ್ಕಿಂತ ಹೆಚ್ಚಿನ ಧೈರ್ಯ ನನಗಿದೆ. ಇದನ್ನು ನಾನು ಹುಚ್ಚನಂತೆಯೇ ಹೇಳುತ್ತಿದ್ದೇನೆ ಎಂದು ಭಾವಿಸಿಕೊಳ್ಳಿ. ಅವರು ಹಿಬ್ರಿಯರೋ, ನಾನೂ ಹಿಬ್ರಿಯನೇ. ಅವರು ಇಸ್ರಾಯೇಲರೋ, ನಾನೂ ಇಸ್ರಾಯೇಲನೇ. ಅವರು ಅಬ್ರಹಾಮನ ವಂಶದವರು, ನಾನು ಅದೇ ವಂಶದವನೇ. ಅವರು ಕ್ರಿಸ್ತ ಯೇಸುವಿನ ದಾಸರು, ಅವರಿಗಿಂತ ನಾನು ದಾಸಾನುದಾಸನು. ಅವರಿಗಿಂತ ಹೆಚ್ಚಾಗಿ ಸೇವೆ ಮಾಡಿದ್ದೇನೆ, ಅವರಿಗಿಂತ ಹೆಚ್ಚಾಗಿ ಸೆರೆಮನೆಗಳ ವಾಸವನ್ನು ಅನುಭವಿಸಿದ್ದೇನೆ. ಮಿತಿಮೀರಿ ಏಟು ಪೆಟ್ಟುಗಳನ್ನು ತಿಂದಿದ್ದೇನೆ. ಅನೇಕ ಸಲ ಸಾವಿನ ದವಡೆಗೆ ಸಿಲುಕಿಕೊಂಡಿದ್ದೇನೆ. 5 ಸಾರಿ ಯಹೂದ್ಯರಿಂದ ನನಗೆ 40ಕ್ಕೆ 1 ಕಡಿಮೆ ಚಾಟಿ ಏಟುಗಳು ಬಿದ್ದವು. 3 ಸಾರಿ ರೋಮನ್ನರು ನನ್ನನ್ನು ಚಡಿಗಳಿಂದ ಹೊಡೆಸಿದರು.
ಒಮ್ಮೆ ಜನರು ನನ್ನನ್ನು ಕೊಲ್ಲಲೆಂದು ಕಲ್ಲು ತೂರಿದರು. 3 ಸಲ ನಾನಿದ್ದ ಹಡಗು ಒಡೆದು ನೀರು ಪಾಲಾಯಿತು. 1 ರಾತ್ರಿ 1 ಹಗಲು ನಡುಗಡಲಲ್ಲಿ ತೇಲಾಡಿದೆ. ಪ್ರಭುವಿನ ಸೇವೆಯಲ್ಲಿ ನಾನು ಕೈಗೊಂಡ ಪ್ರಯಾಣಗಳು ಅನೇಕ. ನನಗೆ ಬಂದೊದಗಿದ ಅಪಾಯಗಳು ಅನೇಕ. ಪ್ರವಾಹಗಳ ಅಪಾಯ, ಕಳ್ಳಕಾಕರ ಅಪಾಯ, ಸ್ವಜನ ಹಾಗೂ ಅನ್ಯಜನರಿಂದ ಅಪಾಯ, ನಗರಗಳ ಹಾಗೂ ನಿರ್ಜನ ಪ್ರದೇಶಗಳ ಅಪಾಯ, ಕಡಲುಗಳ ಅಪಾಯ, ಕಪಟ ಸಹೋದರರಿಂದ ಅಪಾಯ, ಇವೆಲ್ಲಕ್ಕೂ ತುತ್ತಾದೆ. ಶ್ರಮಪಟ್ಟು ದುಡಿದಿದ್ದೇನೆ. ಎಷ್ಟೋ ಸಾರಿ ನಿದ್ದೆಗೆಟ್ಟಿದ್ದೇನೆ. ಹಸಿವು ನೀರಡಿಕೆಗಳಿಂದ ಬಳಲಿದ್ದೇನೆ. ಅನೇಕ ಸಾರಿ ಊಟ ಬಟ್ಟೆ ಇಲ್ಲದೆ ಅಲೆದಿದ್ದೇನೆ. ಚಳಿಗಾಳಿಯಲ್ಲಿ ನಡುಗಿದ್ದೇನೆ. ಇನ್ನಿತರ ಕಷ್ಟ ಸಂಕಟಗಳನ್ನು ಅನುಭವಿಸಿದ್ದೇನೆ. ಅಷ್ಟೇ ಅಲ್ಲದೆ ಎಲ್ಲ ಸಭೆಗಳ ಹಿತಚಿಂತನೆಯು ನನ್ನನ್ನು ಅನುದಿನವೂ ಕಾಡಿಸಿದೆ. ಒಬ್ಬನು ಬಲಹೀನನಾಗಿದ್ದರೆ ಅವನೊಡನೆ ನಾನೂ ಬಲಹೀನನೇ. ಒಬ್ಬನು ಪಾಪಕ್ಕೆ ಬಲಿಯಾದರೆ ನಾನು ಪಾಪದಿಂದ ಕುದಿಯುತ್ತೇನೆ. ನಾನು ನನ್ನನ್ನೇ ಹೊಗಳಿಕೊಳ್ಳಬೇಕಾಗಿ ಬಂದರೆ ನನ್ನ ದೌರ್ಬಲ್ಯವನ್ನು ಬಹಿರಂಗಪಡಿಸುವ ವಿಷಯಗಳ ಬಗ್ಗೆ ಹೊಗಳಿಕೊಳ್ಳುತ್ತೇನೆ. ನಾನು ಹೇಳುತ್ತಿರುವುದು ಸುಳ್ಳಲ್ಲ. ನಮ್ಮ ಪ್ರಭು ಯೇಸುಕ್ರಿಸ್ತರ ತಂದೆಯಾದ ದೇವರೇ ಇದನ್ನು ಬಲ್ಲರು. ಅವರಿಗೆ ಯುಗ ಯುಗಾಂತರಕ್ಕೂ ಸ್ತುತಿ ಸಲ್ಲಲಿ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 hallelujah. ಸಂದಮ ತಾಯೇನು ಅರುಹಿದ ಶುಭ ಸಂದೇಶದಿಂದ ವಾಚನ. Hallelujah, 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 hallelujah. ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 11 ವಾಕ್ಯಗಳು 1ರಿಂದ. ಯೇಸುಸ್ವಾಮಿ ತಮ್ಮ 12 ಮಂದಿ ಶಿಷ್ಯರಿಗೆ ಆ ದೇಶವನ್ನು ಕೊಟ್ಟಾದ ಮೇಲೆ ಅಲ್ಲಿಂದ ಹೊರಟು ಉಪದೇಶ ಮಾಡುವುದಕ್ಕೂ ಬೋಧಿಸುವುದಕ್ಕೂ ಹತ್ತಿರದ ಊರುಗಳಿಗೆ ಹೋದರು. ಸ್ವಾಮಿಯ ಕಾರ್ಯಕಲಾಪಗಳ ಸುದ್ದಿ ಸೆರೆಯಲ್ಲಿದ್ದ ಸ್ನಾನಿಗ ಯೋವಾನನ ಕಿವಿಗೆ ಬಂದಿತು. ಆತನು ತನ್ನ ಶಿಷ್ಯರಲ್ಲಿ ಕೆಲವರು ಅವರ ಬಳಿಗೆ ಕಳುಹಿಸಿದನು. ಇವರು ಬಂದು, ಯೋವಾನನು ತಿಳಿಯಪಡಿಸಿದ ಪ್ರಕಾರ ಬರಬೇಕಾದವರು ನೀವು ಅಥವಾ ಬೇರೊಬ್ಬನನ್ನು ನಾವು ಎದುರು ನೋಡಬೇಕು ಎಂದು ಯೇಸುವನ್ನು ಕೇಳಿದರು. ಅದಕ್ಕೆ ಯೇಸು, ನೀವು ಕೇಳುವುದನ್ನು ಕಾಣುವುದನ್ನು ಯೋವಾನನಿಗೆ ಹೋಗಿ ತಿಳಿಸಿರಿ. ಕುರುಡರು ನೋಡುತ್ತಾರೆ, ಕುಂಡರು ನಡೆಯುತ್ತಾರೆ, ಕುಷ್ಠರೋಗಿಗಳು ಸ್ವಸ್ಥರಾಗುತ್ತಾರೆ, ಕಿವಿಡರು ಕೇಳುತ್ತಾರೆ, ಸತ್ತವರು ಮತ್ತೆ ಜೀವ ಪಡೆಯುತ್ತಾರೆ, ದೀನದಲ್ಲಿದ್ದರಿಗೆ ಶುಭ ಸಂದೇಶವನ್ನು ಪ್ರಕಟಿಸಲಾಗುತ್ತದೆ. ನನ್ನಲ್ಲಿ ವಿಶ್ವಾಸ
ಕಳೆದುಕೊಳ್ಳದವನು ಭಾಗ್ಯವಂತರು ಎಂದು ಹೇಳಿ ಕಳುಹಿಸಿದರು. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. എല്ലാവരും ಕುಳಿತುಕೊಳ್ಳಿ. ഹല്ലേലൂയ. ಹಾಲೆಲೂಯ, ಗಟ್ಟಿಯಾಗಿ ಹಲ್ಲೆಲೂಯ. ಹಾಲೆಲೂಯ, ഒന്നുകൂടെ ಗಟ್ಟಿಯಾಗಿ ഹല്ലേലൂയ. ಹಾಲೆಲೂಯ, ഹല്ലേലൂയ. ಹಾಲೆಲೂಯ, ഹല്ലേലൂയ. ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ബ്രദർ ഡെന്നിസ് നമ്മൾ യേശുവിൻ്റെ കരുണയെക്കുറിച്ച് നമ്മെ പഠിപ്പിക്കുകയായിരുന്നു. ಇಲ್ಲಿ ಬ್ರದರ್ ಡೆನ್ನಿಸರು ಯೇಸುವಿನ ಕರುಣೆಯ ಬಗ್ಗೆ ನಮಗೆ ತಿಳಿಯಪಡಿಸುತ್ತಿದ್ದರು. ദൈവത്തിൻ്റെ മഹാകരുണ, ದೇವರ ಮಹಾಕರುಣೆ, അല്ല ദൈവത്തിന് പകരം പറയുന്ന പേരാണ് കരുണ. ದೇವರಿಗೆ ಅದಕ್ಕೆ ಬದಲಾಗಿ ಹೇಳುವ ಒಂದು ಶಬ್ದ ಕರುಣೆ. തൻ്റെ മകനെ നമുക്ക് നൽകി. ತನ್ನ ಮಗನನ್ನು ನಮಗಾಗಿ ಕೊಟ್ಟರು. ആ മകൻ, ಆ ಮಗ പരിശുദ്ധാത്മാവിനെ നമുക്ക് നൽകി. ಪವಿತ್ರಾತ್ಮರನ್ನು ಕೊಟ್ಟರು. ദൈവത്തിൻ്റെ വലിയ കരുണയുടെ ലക്ഷണങ്ങളാണ് പിതാവും പുത്രനും പരിശുദ്ധാരൂപിയും നമുക്ക് വെളിപ്പെടുത്തി തന്നത്. ದೇವರ ಶ್ರೇಷ್ಠವಾದ ಕರುಣೆಯನ್ನು ನಮಗೆ ತೋರಿಸಿಕೊಟ್ಟದ್ದು. ഹല്ലേലൂയ. ಹಾಲೆಲೂಯ, ഹല്ലേലൂയ. ಹಾಲೆಲೂಯ, ഹല്ലേലൂയ. ಹಾಲೆಲೂಯ. എന്താണ് കരുണയുടെ പ്രത്യേകത? ಏನಾಗಿದೆ ಈ ಕರುಣೆಯ ಪ್ರತ್ಯೇಕತೆ? ഒരിക്കൽ പത്രോസ് യേശുവിനോട് ചോദിച്ചില്ലേ, ಒಮ್ಮೆ ಪೇತ್ರನು ಯೇಸುವಿನಲ್ಲಿ ಕೇಳಿದರು, ഞാൻ എൻ്റെ സഹോദരനോട് എത്ര പ്രാവശ്യം ക്ഷമിക്കണം? ನಾನು ನನ್ನ ಸಹೋದರನಲ್ಲಿ ಎಷ್ಟು ಬಾರಿ ಕ್ಷಮಿಸಬೇಕು? 7 പ്രാവശ്യമോ? 7 ಸಾರಿಯೋ? യേശു പറഞ്ഞു, ಯೇಸು ಹೇಳಿದರು 7:70 7:70 ಎಂದು. അതിന് അതിർത്തികളില്ല. ಅದಕ್ಕೆ ಬದಿಗಳೆಂಬುದು ಇಲ್ಲ. ഹല്ലേലൂയ. ಹಾಲೆಲೂಯ, ഹല്ലേലൂയ. ಹಾಲೆಲೂಯ. മത്തായിയുടെ സുവിശേഷം 18-ാം അധ്യായത്തില് ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಯೇಸು ഒരു ഉപമ നമ്മെ പഠിപ്പിക്കുന്നു. ಒಂದು ಸಾಮರ್ಥ್ಯವನ್ನು ನಮಗೆ ತಿಳಿಸುತ್ತಾರೆ. ആ ഉപമ ഇങ്ങനെയാണ് പറയുന്നത്. ಆ ಸಾಮರ್ಥ್ಯ ಈ ರೀತಿ ಇದೆ. സ്വർഗരാജ്യം തന്റെ സേവകരുടെ കണക്ക് തീർക്കാൻ ആവശ്യപ്പെട്ട ഒരു രാജാവിന് സദൃശ്യം. ತನ್ನ ಸೇವಕರ ಲೆಕ್ಕಾಚಾರವನ್ನು ತೀರಿಸುವಂತ ಒಬ್ಬ ರಾಜನ ಆಗಿ. കണക്ക് തീർക്കാൻ രാജാവ് സേവകന്മാരുടെ ആവശ്യപ്പെട്ടപ്പോൾ, ಲೆಕ್ಕ ತೀರಿಸಲು ತನ್ನ ರಾಜರಂದರಲ್ಲಿ ಹೇಳುವಾಗ, ಸೇವಕರಲ್ಲಿ ಹೇಳುವಾಗ, സേവകന്മാരെ ഒരു ഭൃത്യനെ കൊണ്ടുവന്നു. ಸೇವಕರು ಒಬ್ಬನನ್ನು ಕರೆದುಕೊಂಡು ಬರುತ್ತಾನೆ. അവന് 10,000 താലന്ത് കടപ്പെട്ടിരുന്നു. ಅವನು 10,000 ತಾಲಂತು ಸಾಲದವ. 10,000 താലന്ത് അവൻ രാജാവിന് കൊടുക്കേണ്ടതാണ്. 10,000 ತಾಲಂತನ್ನು ರಾಜನಿಗೆ ನೀಡಬೇಕು. അവൻ കൊടുത്തില്ല. ಆದರೆ ಅವನು ಕೊಡಲಿಲ್ಲ. അപ്പൊ രാജാവ് അവനോട് പറഞ്ഞു, ಆಗ ರಾಜನು ಅವನಲ್ಲಿ ಕೇಳಿದ, ನೀನು നിന്നെ തന്നെയും ನಿನ್ನನ್ನೇ, നിന്റെ ഭാര്യയെയും ನಿನ್ನ ಹೆಂಡತಿಯನ್ನು, നിന്റെ മക്കളെയും, ನಿನ್ನ ಮಕ್ಕಳನ್ನು, നിനക്കുള്ളതെല്ലാം വിറ്റ് നീ കടം വീട്ടുക. ನಿನಗಿರುವುದೆಲ್ಲವನ್ನು ಮಾರಿ ಸಾಲ ತೀರಿಸಬೇಕು. ഉടനെ ആ കാര്യസ്ഥൻ പറഞ്ഞു, ತಕ್ಷಣ ಆ ಕಾರ್ಯಸ್ಥ ಹೇಳುತ್ತಾನೆ, ഞാൻ എല്ലാം തന്ന് വീട്ടിൽ കൊള്ളാം, ನಾನು ಎಲ್ಲವನ್ನು ಕೊಟ್ಟು ತೀರಿಸುತ್ತೇನೆ, എന്നോട് കരുണ കാട്ടണം. ನನ್ನ ಮೇಲೆ ದಯೆ ತೋರಬೇಕು. യജമാനൻ മനസ്സലിഞ്ഞ്, രാജാവ് മനസ്സലിഞ്ഞ് അവനോട് കരുണ കാട്ടി. ರಾಜನ ಮನವೊಲಿದು ಅವನ ಮೇಲೆ ದಯೆ ತೋರಿದ. അവനെ വെറുതെ വിട്ടു. ಅವನನ್ನು ಸುಮ್ಮನೆ ಕಳುಹಿಸುತ್ತಾರೆ. അവൻ പുറത്തേക്ക് ഇറങ്ങിയപ്പോ ಅವನು ಹೊರಗೆ ಹೋದಾಗ തനിക്ക് 100 ധനാറ തരുവാനുണ്ടായിരുന്ന ഒരുവനെ കണ്ടുമുട്ടി. ತನಗೆ 100 ಧನಾರ ನಾಣ್ಯವನ್ನು ನೀಡಲು ಇದವನ್ನು ಕಂಡನು. 100 ധനാറ. 100 ಧನಾರ. അവന്റെ കഴുത്ത് പിടിച്ച് ഞെരിച്ച് ಅವನ ಕುತ್ತಿಗೆಯನ್ನು ಹಿಡಿದು ಒತ್ತಿ അവനോട് പറഞ്ഞു, ಅವನಲ್ಲಿ ಹೇಳಿದ, നിനക്ക് തരാനുള്ള തന്നു വീട്ടുക. ನೀನು ನನಗೆ ನೀಡಲು ಇರುವುದನ್ನು ಬೇಗ ತೀರಿಸು. പാവം പറഞ്ഞു, ಅವನು ಹೇಳಿದ, എന്നോട് ക്ഷമിക്കണം, ನನ್ನಲ್ಲಿ ಕ್ಷಮಿಸಬೇಕು, എന്നോട് കരുണ കാണിക്കണം, ನನ್ನ ಮೇಲೆ ದಯೆ ತೋರಿಸಬೇಕು, ഞാൻ തന്നോളാം. ನಾನು ಕೊಟ್ಟು ತೀರಿಸುತ್ತೇನೆ. പക്ഷേ ಆದರೆ ആ സേവകൻ ആ സഹസേവകനോട് ക്ഷമിച്ചില്ല. ಆ ಸೇವಕ ಆ ಸಹ ಸೇವಕನಲ್ಲಿ ಕ್ಷಮಿಸಲಿಲ್ಲ. ಅವನು ആ സഹസേവകനെ ಆ ಸಹ ಸೇವಕನನ್ನು ആ കാരാഗ്രഹത്തിൽ ഇട്ടടച്ചു. ಜೈಲಲ್ಲಿ ಹಾಕಿ ಬಂಧಿಸಿದ. സേവകരെല്ലാം ഈ വിവരം ചെന്ന് രാജാവിനോട് പറഞ്ഞു. ಸೇವಕರೆಲ್ಲರೂ ಹೋಗಿ ರಾಜನಲ್ಲಿ ಈ ವಿಷಯವನ್ನು ತಿಳಿಸುತ್ತಾರೆ. രാജാവ് അവനെ വിളിപ്പിച്ചു. ರಾಜನು ಅವನನ್ನು ಕರೆಯುತ್ತಾನೆ.
ദുഷ്ടനായ സേവക, ದುಷ್ಟ ಸೇವಕನೇ, ഞാൻ നിന്നോട് കരുണ കാണിച്ചതുകൊണ്ട് ನಾನು ನಿನ್ನ ಮೇಲೆ ದಯೆ ತೋರಿದರಿಂದ നിന്റെ 10,000 താലന്ത് ഇളച്ചു തന്നു. ನಿನ್ನ 10,000 ತಾಲಂತನ್ನು ನಾನು ಬಿಟ್ಟು ಬಿಟ್ಟೆ. എന്നാൽ ಆದರೆ നിനക്കൊരാൾ 100 ദിനാർ തരാതിരുന്നപ്പോൾ, ನಿನಗೆ ಒಂದು 100 ದನಾರ ನೀಡದೆ ಇದ್ದಾಗ നീ അവനെ കാരാഗ്രഹത്തിലിട്ടില്ലേ? ನೀನು ಅವನನ್ನು ಜೈಲಿಗೆ ಕಳುಹಿಸಿದ್ದಿ. നിന്നോട് അങ്ങനെ കരുണ കാണിക്കുക. ನಿನ್ನ ಮೇಲೆ ಯಾವ ರೀತಿ ನಾನು ಕರುಣೆ ತೋರಿಸುವುದು? അതുകൊണ്ട് ಆದುದರಿಂದ രാജാവ് അവനെ, ರಾಜನು ಅವನನ್ನು തനിക്ക് കിട്ടാനുള്ളത് കിട്ടുന്നത് വരെ ತನಗೆ ಲಭಿಸಲು ಸಿಕ್ಕುವಷ್ಟು ಕಾಲ കാരാഗ്രഹവാസികൾക്ക് അവനെ ഏൽപ്പിച്ചു. ಕಾರಾಗೃಹದಲ್ಲಿರುವಂತಹ ವಾಸಿಗಳಿಗೆ ಕೊಟ್ಟು ಬಿಟ್ಟರು. യേശു പറയുകയാണ്, ಯೇಸು ಹೇಳುತ್ತಾರೆ, നിന്റെ സഹോദരനോട് ನಿನ್ನ ಸಹೋದರನಲ್ಲಿ നീ ഹൃദയപൂർവ്വം ക്ഷമിക്കുന്നില്ല എങ്കിൽ ನೀನು ಪರಮಾರ್ಥಿಕವಾಗಿ ಕ್ಷಮಿಸದೆ ಇದ್ದರೆ സ്വർഗ്ഗസ്ഥനായ പിതാവും ಸ್ವರ್ಗದ ಪಿತನು നിന്നോടും ക്ഷമിക്കുകയില്ല. ನಿನ್ನಲ್ಲೂ ಕ್ಷಮಿಸುವುದಿಲ್ಲ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ഇവിടെ നമ്മൾ തിരിച്ചറിയേണ്ടത്, ಇಲ್ಲಿ ನಾವು ತಿಳಿದುಕೊಳ್ಬೇಕಾದದ್ದು, നാം പ്രാർത്ഥിച്ചിട്ട് ನಾವು ಪ್ರಾರ್ಥಿಸಿ ഫലം കിട്ടുന്നില്ലെങ്കിൽ, ಫಲ ಸಿಗದೇ ಇದ್ದರೆ, നാം പ്രാർത്ഥിച്ചിട്ട് ನಾವು ಪ್ರಾರ್ಥಿಸಿ രോഗം മാറുന്നില്ലെങ്കിൽ, ರೋಗವು ನಮ್ಮನ್ನು ಬಿಟ್ಟು ಹೋಗದೇ ಇದ್ದರೆ, നാം പ്രാർത്ഥിച്ചിട്ട് ನಾವು ಪ್ರಾರ್ಥಿಸಿ തടസ്സങ്ങൾ മാറുന്നില്ലെങ്കിൽ, ಅಡಚಣೆಗಳು ನೀಗದೇ ಇದ್ದರೆ ഉടനെ ചിന്തിക്കണം, ತಕ್ಷಣ ಚಿಂತಿಸಬೇಕು, നിനക്ക് ആരോടെങ്കിലും ക്ഷമിക്കാനുണ്ടോ? ನಿನಗೆ ಯಾರ ಮೇಲಾದರೂ ಕ್ಷಮಿಸಲು ಸಾಧ್ಯವಾಗುತ್ತೆ? ആരോടെങ്കിലും ക്ഷമിക്കാനുണ്ടോ? ನಿನಗೆ ಯಾರ ಮೇಲಾದರೂ ಕ್ಷಮಿಸಲಿಕ್ಕೆ ಉಂಟಾ? ക്ഷമിച്ചിട്ട് പ്രാർത്ഥിച്ചെങ്കിലേ കർത്താവ് പ്രാർത്ഥന കേൾക്കത്തുള്ളൂ. ಕ್ಷಮಿಸಿ ಪ್ರಾರ್ಥಿಸಿದರೆ ಮಾತ್ರ ಪ್ರಾರ್ಥನೆಯನ್ನು ದೇವರು ಕೇಳುವಂತದ್ದು. ദൈവത്തിന് നിന്റെ മേൽ കരുണയുണ്ട്, ದೇವರಿಗೆ ನಿನ್ನ ಮೇಲೆ ದಯೆ ಇದೆ. എന്നാൽ ಆದರೆ ആ കരുണ ಆ ಕರುಣೆಯನ್ನು നീയും മറ്റുള്ളവരോട് കാണിക്കണം. ನೀನು ಇನ್ನೊಬ್ಬರಲ್ಲಿ ತೋರಿಸಬೇಕು. അത് ಹೆಂಡತಿಯಾകാം, ಗಂಡನಾകാം, മക്കളാകാം, ತಂದೆಯಾകാം, ತಾಯಿಯಾകാം, ಅದು ಹೆಂಡತಿ ಇರಬಹುದು, ಗಂಡನಿರಬಹುದು, ಮಕ್ಕಳಿರಬಹುದು, ತಂದೆ ಇರಬಹುದು, ತಾಯಿ ಇರಬಹುದು, സഹോദരങ്ങളാകാം, ಸಹೋದರರೇ ಇರಬಹುದು. അപ്പൊ അതുകൊണ്ട് ಆದುದರಿಂದ ഹൃദയപൂർവ്വം ക്ഷമിക്കണം. ಪಾರಮಾರ್ಥಿಕವಾಗಿ ಕ್ಷಮಿಸಿಕೊ സഹോദരങ്ങളോട്, ಸಹೋದರನಲ್ಲಿ, അയൽവാസികളോട്. ನಿನ್ನ ನೆರೆಕರೆಯವರಲ್ಲಿ. അച്ഛനല്ല പറയുന്നത്, ಇದು ಗುರುಗಳು ಹೇಳುವಂತದ್ದಲ್ಲ, ഇത് യേശു ಇದು പഠിപ്പിക്കുന്നു. ಯೇಸು ತಿಳಿಸಿದ್ದ ವಿಷಯ. ദൈവം നമ്മെ പഠിപ്പിക്കുക. ದೇವರು ನಮಗೆ ಕೊಟ್ಟಂತ ಕಾರ್ಯ. ഹൃദയപൂർവ്വം ക്ഷമിക്കണം, ಹೃದಯಪೂರ್ವಕವಾದ ಕ್ಷಮೆ ಕೊಡು. ഹൃദയപൂർവ്വം ക്ഷമിക്കണം. ಹೃದಯಪೂರ್ವಕವಾದ ಕ್ಷಮೆ. ചിലർക്ക് മുഖം നോക്കാൻ പോലും പറ്റത്തില്ല, ಕೆಲವರಿಗೆ ಮುಖ ನೋಡ್ಲಿಕ್ಕೂ ಸಹ ಸಾಧ್ಯವಿಲ್ಲ, അതുകൊണ്ട് മാറിക്കളയും. ಅವರು ಅಲ್ಲಿಂದ ತಪ್ಪಿಸುತ್ತಾರೆ. ശത്രുവാണെതിരെ വരുന്നതെങ്കിൽ, ಶತ್ರು ನಮ್ಮ ಎದುರು ಬರುವುದಾದರೆ, ഇപ്പോഴത്തെ പിള്ളേര് ചെയ്യുന്ന ചില അഭ്യാസങ്ങളുണ്ട്. ಈಗ ಮಾಡುವ ಮಕ್ಕಳ ಕೆಲವು ಅಭ್ಯಾಸ ಕಾಣುತ್ತೇವೆ. അവരുടനെ മൊബൈൽ ഫോൺ പിടിച്ച് അവരോടെങ്കിലും സംസാരിക്കുന്ന രീതി അഭിനയിക്കും. ಅವರು ತಕ್ಷಣ ಮೊಬೈಲ್ ತೆಗೆಯುವುದು, ಮಾತನಾಡುವ ರೀತಿ ಮೆಲ್ಲ ಅಲ್ಲಿಂದ ಹೋಗುವುದು, അഭിനയിക്കും. ಅಂತಹ ಅಭಿನಯ ಮಾಡುವುದು, ನಟನೆ. സഹോദരങ്ങളോട് മിണ്ടാതിരിക്കുന്ന പലരും ഉണ്ട്. ನೋಡಿ, ಸಹೋದರರಲ್ಲಿ ಮಾತನಾಡಿದಿರುವ ಅನೇಕರಿದ್ದಾರೆ. സംസാരിക്കണം, ಮಾತಾಡಬೇಕು. നീ കാരണം ആരും വേദനിക്കാൻ ഇടവരും. ನಿನ್ನ ಮುಖಾಂತರ ಯಾರು ವೇದನಿಸಬಾರದು. നഷ്ടങ്ങളെല്ലാം നിനക്കാണ്, ನಷ್ಟಗಳೆಲ್ಲವೂ ನಿನಗೆ, നിനക്കാണ് നഷ്ടപ്പെടാൻ പോകുന്നത്. ನಿನಗೆ ನಷ್ಟವಾಗುವಂತದ್ದು. അതുണ്ടാകാതിരിക്കാൻ ಅದು ಸಂಭವಿಸದೇ ಇರಲು നീ ക്ഷമിക്കണം. ನೀನು ಕ್ಷಮಿಸಲು. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ചിലര് കുംസാരിക്കാതിരിക്കുന്നില്ലേ? ಕೆಲವರು ಪಾಪ ನಿವೇದನೆಗೆ ಇರುತ್ತಾರಲ್ಲ. ചിലര് കുംസാരിക്കാതിരുന്നു കഴിഞ്ഞാൽ അച്ഛനെന്തോ നഷ്ടം വരുമെന്നാണ് അവരുടെ ധാരണ. ಕೆಲವರು ಪಾಪ ನಿವೇದನೆ ಸಂಸ್ಕಾರ ಮಾಡದೇ ಇದ್ದರಿಗೆ ಗುರುಗಳಿಗೆ ಏನೋ ನಷ್ಟ ಅಂತ ಅವರು ಗ್ರಹಿಸ್ತಾರೆ. ഗുരുകൾക്കെല്ലാം നഷ്ടം വരും. ಗುರುಗಳಿಗೆ ನಷ್ಟ ಏನು ಬರುವುದಿಲ್ಲ. നീ കുംസാരിക്കാതിരുന്ന, ನೀನು ಪಾಪ ನಿವೇದನೆ ಸಂಸ್ಕಾರ ಮಾಡದೇ ಇದ್ದರೆ നഷ്ടം നിനക്കാണ്. ನಷ್ಟ ನಿನಗೆ ಸಂಭವಿಸುವುದು. സ്വർഗരാജ്യം നിന്റെ മേൽ കണ്ണ് തുറക്കില്ല. ಸ್ವರ್ಗ ರಾಜ್ಯವು ನಿನ್ನ ಮೇಲೆ ಕಣ್ಣು ತೆರೆಯುವುದಿಲ್ಲ. Praise the Lord. Praise the Lord. Hallelujah. 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 ഇന്നത്തെ ബലിയില് ಇಂದಿನ ಪರಿಶುದ್ಧ ಬಲಿಯಲ್ಲಿ നമുക്ക് എല്ലാവരോടും ഒന്ന് ക്ഷമിക്കാം. ನಮಗೆ ಎಲ್ಲರಲ್ಲೂ ಕ್ಷಮಿಸುವ, നമ്മെ വേദനിപ്പിച്ച എല്ലാവരോടും, ನಮಗೆ ವೇದನೆ ಕೊಟ್ಟವರೆಲ್ಲರ ಮೇಲೂ, നമ്മുടെ സമ്പത്ത് തകർത്തവര്, ನಮ್ಮ ಸಂಪತ್ತನ್ನು ನಷ್ಟ ಮಾಡಿದವರು, നമ്മുടെ ಅಭಿಮಾനം നശിപ്പിച്ചവര്, ನಮ್ಮ ಹೆಸರನ್ನು ಮೋಸ ಮಾಡಿದವರು, ಹೆಸರಿಗೆ നമ്മുടെ ആരോഗ്യം ನಮ್ಮ നശിപ്പിച്ചവര്, ಆರೋಗ್ಯವನ್ನು ನಾಶ ಮಾಡಿದವರು, നമ്മുടെ സൽപ്പേര് നശിപ്പിച്ചവര്, ನಮಗೆ ಹೆಸರಿತ್ತು ಅದಕ್ಕೆ ಅಪಕೀರ್ತಿ ತಂದವರು, നമ്മുടെ കുടുംബ സ്വത്ത് നശിപ്പിച്ചവര്, ನಮ್ಮ ಕುಟುಂಬ ಸ್ವತ್ತನ್ನು ನಾಶ ಮಾಡಿದವರು, എല്ലാവരോടും ക്ഷമിക്കുക. ಎಲ್ಲರಲ್ಲೂ ಕ್ಷಮಿಸುವ. നമുക്ക് നമ്മെ തന്നെ സമർപ്പിക്കാം. ನಮ್ಮನ್ನೇ ಸಮರ್ಪಿಸಿಕೊಳ್ಳುವ.
ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಅರಸು ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಅರಸು ದೇವಾ. ಎಲ್ಲ ನಿನ್ನ ದಾನ ಸ್ತೋತ್ರ ಯೇಸು ದೇವಾ. ಎಲ್ಲ ನಿನ್ನ ದಾನ ಸ್ತೋತ್ರ ಯೇಸು ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಅರಸು ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಅರಸು ದೇವಾ. കർത്താവായ ദൈവമേ, പ്രഭുവാദ ദേവരേ, ഈ കാഴ്ച വസ്തുക്കളോടൊപ്പം ഈ കാണിಕೆ ವಸ್ತುಗಳೊಂದಿಗೆ ഞങ്ങളെയും ನಮ್ಮನ್ನು ഞങ്ങളുടെ എല്ലാ അപേക്ഷകളെയും ನಮ್ಮ സമർപ്പിക്കുകയും ಎಲ್ಲಾ ಕೋರಿಕೆಗಳನ್ನು ಸಮರ್ಪಿಸುತ್ತಿದ್ದೇವೆ. ഞങ്ങളുടെ കുടുംബത്തെ ನಮ್ಮ സമർപ്പിക്കുകയും ಕುಟುಂಬವನ್ನು ಸಮರ್ಪಿಸುತ್ತಿದ್ದೇವೆ. ഞങ്ങളുടെ കഷ്ടങ്ങളും ദുഃഖങ്ങളും രോഗങ്ങളും ನಮ್ಮ ಕಷ್ಟಗಳು, ದುಃಖಗಳು, ರೋಗಗಳು ഈ ബലിവസ്തുക്കളോടൊപ്പം ഞങ്ങൾ ಈ സമർപ്പിക്കും. ಬೆಲಿ ವಸ್ತುಗಳೊಂದಿಗೆ ಸಮರ್ಪಿಸುತ್ತಿದ್ದೇವೆ. അവിടുന്ന് ഞങ്ങളെയും ഞങ്ങളുടെ കുടുംബത്തെയും ഏറ്റെടുക്കണമേ. ಅಲ್ಲಿಂದ ನಮ್ಮನ್ನು, ನಮ್ಮ ಕುಟುಂಬವನ್ನು ಸ್ವೀಕರಿಸಬೇಕು. ഞങ്ങളുടെ അപേക്ഷകൾ കേട്ട് ഞങ്ങളോട് കരുണ കാട്ടണം. ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿ ನಮ್ಮ ಮೇಲೆ ದಯೆ ತೋರಬೇಕು. ദൈവമേ, ದೇವರೇ, രാവും പകലും നിന്നെ മഹത്വപ്പെടുത്തിക്കൊണ്ട് ജീവിക്കുവാൻ, ರಾತ್ರಿ ಹಗಲು ನಿನ್ನನ್ನು ಮಹಿಮೆ ಪಡಿಸಿಕೊಂಡು ಜೀವನ ನಡೆಸಲು, പാപക്കെട്ടുകളിൽ നിന്ന് വിടുതൽ പ്രാപിച്ചുകൊണ്ട് ಪಾಪದ ಕಟ್ಟುಗಳಿಂದ ಬಿಡುಗಡೆ ಉಂಟಾಗಿ നിന്റെ കരുണയ്ക്ക് വേണ്ടി യാചിക്കുവാൻ ನಿಮ್ಮ ಕರುಣೆಗಾಗಿ ಯಾಚಿಸಲು ഞങ്ങളെ നീ ഒരുക്കണം. ನಮ್ಮನ್ನು ನೀನು ರೆಡಿ ಮಾಡಿರಿ. നമുക്ക് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳುವ. ಕೀರ್ತನ ಸಲ್ಲಲಿ ಪಿದನಾನ್ಮ ಜರಿಗೋ, ವಂದನ ಪಾವನಾನ್ಮನಿಗೋ, ಕನ್ಯಾಮಾತೆಯ ಸಂದ ಜೋಸಪ್ಪರ ಸ್ಮರಣೆಯ ಮಾಡುವ ಈ ದಿನ ಪೂಜೆಯರ್ಪಣೆಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು, ಎಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳೇ ಬೇಡಿರಿ ನೀವು, ಶಾಂತಿಯು ಬರಲಿ ಈ ಜಗದಿ. ಸ್ತುತಿಗಳು ಸಲ್ಲಲಿ ದೇವರ ಜನರೇ, ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣೆಯ ಮಾಡುವ ಈ ಬೆಲಿ ಪೂಜೆಯ ವೇಳೆಯಲ್ಲಿ ಶಕ್ತನು ಕರ್ತನು ನಮ್ಮೊಡನಿರುವನು, ಮುಕ್ತಿಯ ಅರಸನು ನಮಗವನು. ಯಾಕೋಬನ ದೇವಾ ಆಶ್ರಯದಾತನು, ಇರುವನು ನಮ್ಮೊಡನೆ ಅವನು. ನಿದ್ರಾದೀನರು ಮೃತರಾದವರು ಉತ್ಥಾನದ ಸೇರಿ ನೆನೆಯುವರು, ನೀನೇ ನೀಡುವ ಭರವಸೆ
ಸರಿಸಮಾನೆಲ್ಲರೂ ಜಗದಲ್ಲಿ ಜಾಗೃತವಾಗಲಿ ಸನ್ನಿಧಿ ಸಮಯವು ಅರಳಲಿ ಮನಸ್ಸಿನ ಭಾವಗಳು ಪ್ರಾರ್ಥನೆಯೋಡನೆ ಉಪವಾಸವು ಸೇರಿಸಿ ಪವನ ತ್ರೇತ್ರಾತ್ವ ಭಜಿಸೋಣ. ಪ್ರಭು ಆಶೀರ್ವದಿಸಿರಿ ನನ್ನ ಸಹೋದರರೇ. ಈ ಬಲಿಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೆನ್. ಪ್ರಭು ದೇವರೇ, ನೀವು ನನ್ನ ಮೇಲೆ ಸುರಿಸಿದ ಸಮೃದ್ಧ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು, ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಕ್ರಿಸ್ತು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಆನಂದ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸುತ್ತೇವೆ. ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿ ಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧನಿಮಿಲಿತ ನೇತ್ರರಾಗಿ ನಿಮ್ಮ ರನ್ಮನೆಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪೂಜ್ಯ ಪಿತನ ದಿವ್ಯ ಪ್ರೇಮವು ದಿವ್ಯ ಸುತನವರ ಪ್ರಸಾದವು ಪಾವನಾನ್ಮ ಆನ್ಮ ಯೋಗವು ಸದಾ ನಮ್ಮಲ್ಲಿ ನೆಲೆಸಲಿ. ನಿಮ್ಮ ಹೃಮ್ಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ನಿಮ್ಮ ಹೃಮ್ಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ಅಬ್ರಹಾಮನ ದೇವನೇ, ಈಸಾಕನ ದೇವನೇ, ಯಾಕೋಬನ ದೇವನೇ, ಆರಾಧ್ಯನು ರಾಜನೇ, ನಿನ್ನ ಸನ್ನಿಧಿ ಸೇರಲಿ. ಅಖಿಲ ಸೃಷ್ಟಿಯ ಕರ್ತ ದೇವಗೆ ಪರಮ ಪೂಜೆಯ ಅರ್ಪಣೆ. ಅಖಿಲ ಸೃಷ್ಟಿಯ ಕರ್ತ ದೇವಗೆ ಪರಮ ಪೂಜೆಯ ಅರ್ಪಣೆ. ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ,
ಯೋಗ್ಯಯುಕ್ತದ ಯಾಗವಿದುವೆ ಯೋಗ್ಯಯುಕ್ತದ ಯಾಗವಿದುವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿತಾಸುಧ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ದರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಿಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಏಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವ ಎಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಆನಂದ ಕೃಪೆಯನ್ನು ಸುರಿಸಿದರೆ ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗಂ ಬೆರಗಿ ಆರಾಧಿಸುತ್ತಾರೆ. ಆತ್ಮೀಯಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೋಸನ್ನ ಯೇಸುವಿನ ನಾಮಕ್ಕೆ, ಹೋಸನ್ನ 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 ಯೇಸುವಿನ ನಾಮಕ್ಕೆ, ಹೋಸನ್ನ ಹೋಸನ್ನ ಹೋಸನ್ನ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೈನ್ಯಗಳ ದೇವರಾದ ಕರ್ತರು ನೀನೇ. ಈ ಅಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿಮಗೆ ಸದಾ. ಹೋಸನ್ನ 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 ದಾವೀದ ಪುತ್ರನಿಗೆ ಹೋಸನ್ನ, ಹೋಸನ್ನ 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 ದಾವೀದ ಪುತ್ರನಿಗೆ ಹೋಸನ್ನ. ಕರ್ತನ ನಾಮದಲ್ಲಿ ಬಂದವರು ದೇವಾದಿ ದೇವನಿಗೆ ಹೋಸನ್ನ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿಮಗೆ ಸ್ತುತಿ ಸ್ತೋತ್ರ. ಹೋಸನ್ನ 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 ಕನ್ಯಾತನಯಗೆ ಹೋಸನ್ನ, ಹೋಸನ್ನ 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 ಕನ್ಯಾತನಯಗೆ ಹೋಸನ್ನ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸೋದರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡ ಸ್ವರ್ಗದೆಡೆಗೆ ಆರಾಧ್ಯನಾದ ಪಿದನೆ, ನಿಮ್ಮೊಳಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗಂದರು, ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಭುಜಿಸಿರಿ. ಆರಾಧನೆ ಆರಾಧನೆ ಆರಾಧನೆ
ಅಂದೆಯೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು, ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ನಾನು ಈಗ ಮಾಡಿದನ್ನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣೆಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಪ್ರಭುವೇ, ಶಕ್ತರಾದ ದೇವರೇ, ಅಖಿಲ ಧರ್ಮಸಭೆಯ ಅಧಿಪರು, ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸಲ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮಸಭೆಗಾಗಿಯೂ, ಯಾಜಕರು, ಆಳಿಡದಗಾರು, ಅಧಿಕಾರಿಗಳು ಮುಂದಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷಿತರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ, ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿಪಾತ್ರರಾದ ನೀತಿವಂತರು ಪುನಿದರು ಅದೆಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಅದೆಲ್ಲರಿಗಾಗಿಯೂ, ನಿಮ್ಮ ನಾಮದಲ್ಲಿ ನಮ್ಮಿಂದ ಗೆಲ್ಲುದ ಎಲ್ಲ ಮೃತರಿಗಾಗಿಯೂ, ನಿಮ್ಮ ಕಾರಣವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ, ಅನರ್ಹನಾದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ನಿಮ್ಮ ಪವಿತ್ರಾತ್ಮರ ಆಗಮನವಾಗಲಿ.
ಎಲ್ಲರಿದ್ದು ನಿಂತುಕೊಳ್ಳೋಣ. ಸರ್ವಶಕ್ತರ ಜೊತೆಗುಂಟು ದೇವರ ಶಕ್ತಿ ನನ್ನಲ್ಲುಂಟು, ದೇವರ ಮಗುನ ಭಯವೇ ಇಲ್ಲ, ಸರ್ವೇಶ್ವರನ ಹಸ್ತ ನನ್ನ ಮೇಲಿದೆ. ಸರ್ವಶಕ್ತರ ಜೊತೆಗುಂಟು ದೇವರ ಶಕ್ತಿ ನನ್ನಲ್ಲುಂಟು, ದೇವರ ಮಗುನ ಭಯವೇ ಇಲ್ಲ, ಸರ್ವೇಶ್ವರನ ಹಸ್ತ ನನ್ನ ಮೇಲಿದೆ. ತಂದೆಯ ವಾಗ್ದಾನವೇ ಪರಿಶುದ್ಧರು ಹಾರೇ, ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ತಂದೆಯ ವಾಗ್ದಾನವೇ ಪರಿಶುದ್ಧರು ಹಾರೇ, ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ತಂದೆಯ ವಾಗ್ದಾನವೇ ಪರಿಶುದ್ಧರು ಹಾರೇ, ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ತಂದೆಯ ವಾಗ್ದಾನವೇ ಪರಿಶುದ್ಧರು ಹಾರೇ, ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ಹಲ್ಲೆಲೂಯಾ, 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 ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ಈ ಬೆಲಿ ವಸ್ತುಗಳ ಈ ಮೇಲೆ, ಬೆಲಿ ಕಾಣಿಕೆ ವಸ್ತುಗಳ ಮೇಲೆ, ಈ ಬಲಿಪೀಠದ ಈ ಮೇಲೆ, ಬಲಿಪೀಠದ ಮೇಲೆ, ಈ ಆಲಯದ ಮೇಲೆ, ಆಲಯದ ಮೇಲೆ, ಹಂಗೆ ಮಕ್ಕಳ ಮೇಲೆ, ಈ ದೇವ ಜನತೆಯ ಮೇಲೆ ಶಕ್ತಿಯಾಗಿ ಅಗ್ನಿಯಾಗಿ ಮಳೆಯಾಗಿ ಇಳಿದು ಬನ್ನಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆಯ ವಾಗ್ದಾನವೇ ಪರಿಶುದ್ಧರು ಹಾರೇ, ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ತಂದೆಯ ವಾಗ್ದಾನವೇ ಪರಿಶುದ್ಧರು ಹಾರೇ, ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪವಿತ್ರಾತ್ಮರೇ, ಎಲ್ಲಾ ರೋಗಿಗಳ ಮೇಲೆ, ನಮ್ಮ ಕುಟುಂಬಗಳ ಮೇಲೂ, ಮಕ್ಕಳ ಮೇಲೂ, ജോലിക്കായി പോയിക്കൊണ്ടിരിക്കുന്ന എല്ലാ മക്കളുടെ മേലെ, ಕೆಲಸ ಕಾರ್ಯಕ್ಕಾಗಿ ಹೋಗಿರುವ ಎಲ್ಲರ ಮೇಲೂ, ഞങ്ങളുടെ കൃഷിയിടങ്ങളുടെ മേലെ, ನಮ್ಮ ಕೃಷಿ ಸ್ಥಳಗಳ ಮೇಲೆ, വരുമാനങ്ങളുടെ ನಮ್ಮ ಆದಾಯ ಮಾರ್ಗಗಳ ಮೇಲೆ ಅಗ್ನಿಯಾಗಿ, പെരുമഴയായി, ಬಿರುಗಾಳಿಯಾಗಿ ಬೇಗ ಇಳಿದು ಬನ್ನಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆಯ ವಾಗ್ದಾನವೇ ಪರಿಶುದ್ಧರು ಹಾರೇ, ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ತಂದೆಯ ವಾಗ್ದಾನವೇ ಪರಿಶುದ್ಧರು ಹಾರೇ, ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸ್ತುತ್ಯರ್ಹವೂ ಪವಿತ್ರವೂ ಜೀವದಾಯಕವೂ ದೈವಿಕವೂ ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಮಗೆ ಆರಾಧನೆಯು ಸದಾಕಾಲವೂ ಸಲ್ಲಲಿ. ಸಜೀವವು ಜೀವದಾಯಕವು ಆದ ಈ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವ ಬೀಯುತ್ತದೆ. ಇದನ್ನು ಭುಜಿಸುವವರು ಮರಣ ಹೊಂದುವುದಿಲ್ಲ,
ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. ಆರಾಧನೆ ಮಾಡುವೆ, ಜೀವದಿಲ್ಲಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ ಹೋಸನಾ, ಹಲ್ಲೆಲೂಯಾ ಹೋಸನಾ, ಹಲ್ಲೆಲೂಯಾ ಹೋಸನಾ, ಹಲ್ಲೆಲೂಯಾ ಹೋಸನಾ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ನಮ್ಮ ರಕ್ಷಕರ ಅಮೂಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ರೂಪಾಧ್ಯಕ್ಷಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದಿಂದ ಒಡೆದ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಾಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲಕ್ಕೂ ಒಡೆಯನಾದ ದೇವರಲ್ಲಿ ಕೃಪೆಯನ್ನು, ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು, ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ವೈಮನಸ್ಯ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತರೇ, ನಮ್ಮ ಶರೀರಗಳ ಉತ್ಥಾನಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ, ನಿತ್ಯ ಜೀವಕ್ಕೂ ಕಾರಣವಾಗಲಿ ಎಂದೆಂದಿಗೂ ಆಮೆನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿತ್ತ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾಕಾಲವು ನಿರ್ಮಲ ಹೃದಯರು, ಪ್ರಸನ್ನವದನರು, ನಿಷ್ಕಳಂಕರು ಆಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮರೆಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದಾಗಿದೆ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ, ನಿಮ್ಮೊಂದಿಗೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಪರಿಶುದ್ಧ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆಯಾಗಲಿ. ಆಮೆನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯು ಕರುಣೆಯು ನಮ್ಮ ಮೇಲೆ ಇರಲಿ. ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಿಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಸಹೋದರರೇ, ಸ್ವರ್ಗರಾಜ್ಯದ ಭರವಸೆಯೊಂದಿಗೆ ದೇವಪುತ್ರರ ಶರೀರವನ್ನು ಸ್ವೀಕರಿಸಲು ಮತ್ತು ಅವರ ರಕ್ತವನ್ನು ಪಾನ ಮಾಡಲು ಧರ್ಮಸಭೆಯು ನಿಮ್ಮನ್ನು ಆಹ್ವಾನಿಸುತ್ತಿದೆ.
ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ತಳ್ಳಲ್ಪಟ್ಟ ನನ್ನನು ನಿನಗೆಂದೇ ಮೊದಲೇ ಆರಿಸಿ, ಯಾರು ಗ್ರಹಿಸದಂತ ಯೋಚನೆ ಇಟ್ಟವನೇ. ತಳ್ಳಲ್ಪಟ್ಟ ನನ್ನನು ನಿನಗೆಂದೇ ಮೊದಲೇ ಆರಿಸಿ, ಯಾರು ಗ್ರಹಿಸಿದಂತ ಯೋಜನೆ ಇಟ್ಟವನೇ. ತಳ್ಳಲ್ಪಟ್ಟ ನನ್ನನು ನಿನಗೆಂದೇ ಮೊದಲೇ ಆರಿಸಿ, ಯಾರು ಗ್ರಹಿಸದಂತ ಯೋಚನೆ ಇಟ್ಟವನೇ. ತಳ್ಳಲ್ಪಟ್ಟ ನನ್ನನು ನಿನಗೆಂದೇ ಮೊದಲೇ ಆರಿಸಿ, ಯಾರು ಗ್ರಹಿಸಿದಂತ ಯೋಜನೆ ಇಟ್ಟವನೇ. ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಕಣ್ಣಿಟ್ಟು ಕಾದಿರುವೆ, ಏನನ್ನು ಕೊಟ್ಟರು ನಿನ್ನಯ ಪ್ರೀತಿಗೆ ಈಡೇಯಾಗದೆಯಾ. ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಕಣ್ಣಿಟ್ಟು ಕಾದಿರುವೆ, ಏನೇ ಕೊಟ್ಟರು ನಿನ್ನಯ ಪ್ರೀತಿ ನೀವೇ ಆಗದೆಯ. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. 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 ಈ ಸೇವೆಗೆ ಕರೆದ ಕರ್ತನೆ, ನಿನ್ನ ಚಿತ್ತವು ನಿತ್ಯವು ಮಾಡುವೆ, ನಿನ್ನ ಹೃದಯದ ಆಸೆಯು ನನ್ನ ಬಯಕೆಯು. ಈ ಸೇವೆಗೆ ಕರೆದ ಕರ್ತನೆ, ನಿನ್ನ ಚಿತ್ತವು ನಿತ್ಯವು ಮಾಡುವೆ, ನಿನ್ನ ಹೃದಯದ ಆಸೆಯೇ ನನ್ನ ಬಯಕೆಯು. ಈ ಸೇವೆಗೆ ಕರೆದ ಕರ್ತನೆ, ನಿನ್ನ ಚಿತ್ತವು ನಿತ್ಯವು ಮಾಡುವೆ, ನಿನ್ನ ಹೃದಯದ ಆಸೆಯು ನನ್ನ ಬಯಕೆಯು.
ಈ ಸೇವೆಗೆ ಕರೆದ ಕರ್ತನೆ, ನಿನ್ನ ಚಿತ್ತವು ನಿತ್ಯವು ಮಾಡುವೆ, ನಿನ್ನ ಹೃದಯದ ಆಸೆಯೇ ನನ್ನ ಬಯಕೆಯು. ಹಿಂಸೆ ನೋವು ಸಂಕಟ ನಿಂದೆ ಏನೇ ಬಂದರೂ ಜೀವವ ನೀಡುವ ನಿನ್ನಯ ನಾಮವ ಎಲ್ಲೆಡೆ ಸಾರುವೆನು. ಹಿಂಸೆ ನೋವು ಸಂಕಟ ನಿಂದೆ ಏನೇ ಬಂದರೂ ಜೀವನ ನೀಡುವ ನಿನ್ನಯ ನಾಮ ಎಲ್ಲೆಡೆ ಸಾರುವೆನು. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ಕೊಡುವೆನು 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 ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. സ്നേഹം തന്നെയായ യേശുവിന് നന്ദി പറയുക. ಪ್ರೀತಿ ಸ್ವರೂಪನಾದ ದೇವನಿಗೆ ಕೃತಜ್ಞತೆ ಹೇಳುವ, അവിടുത്തെ കരുണയ്ക്കായി നന്ദി പറയുക. ಆತನ ಕರುಣೆಗಾಗಿ ಕೃತಜ್ಞತೆ ಹೇಳುವ, കരുണയ്ക്ക് വേണ്ടി യാചിക്കണം. ಕರುಣೆಗಾಗಿ ಪ್ರಾರ್ಥಿಸುವ. ദൈവത്തിന്റെ കരുണയും സ്നേഹവും നമ്മിലേക്ക് ഒഴുകി വരട്ടെ. ದೇವರ ಕರುಣೆಯು ಪ್ರೀತಿಯು ನಮ್ಮ ಕಡೆ ಹರಿದು ಬರಲಿ. പരിശുദ്ധാത്മാവ് നമുക്ക് അതിന് ശക്തി തരും. ಪವಿತ್ರಾತ್ಮದಕ್ಕಾಗಿ ನಮಗೆ ಶಕ್ತಿ ನೀಡುತ್ತಾರೆ. ഈശോയുടെ മഹത്വം കൊണ്ട് ദൈവത്തെ മഹത്വപ്പെടുത്തുക. ಯೇಸುವಿನ ಮಹಿಮೆಯನ್ನು ಕಂಡು ನಾವು ದೇವರನ್ನು ಮಹಿಮೆ ಪಡಿಸು. അവിടുത്തെ കരുണയ്ക്ക് വേണ്ടി മഹത്വപ്പെടുത്തുക. ಆತನ ಕರುಣೆಗೋಸ್ಕರ ನಾವು ಮಹಿಮೆ ಪಡಿಸು. അവരുടെ കരുണയാൽ നമ്മൾ നിറയുന്നതിന് വേണ്ടി പ്രാർത്ഥിക്കുക. ಆತನ ಕರುಣೆಯಿಂದ ನಾವು ತುಂಬಲ್ಪಡಲು ಪ್ರಾರ್ಥಿಸುವ. നമ്മുടെ എല്ലാ പ്രവർത്തന മേഖലകളിലും ನಮ್ಮ ಎಲ್ಲ ಕಾರ್ಯ ಕೆಲಸಗಳಲ್ಲಿ യേശുവിൻ്റെ കരുണ കടന്നു വരട്ടെ. ಯೇಸುವಿನ ಕರುಣೆ ಇಳಿದು ಬರಲಿ. വൈരാഗ്യവും വെറുപ്പും എല്ലാം മാറ്റിവെച്ച് ದ್ವೇಷ ವೈರಾಗ್ಯವನ್ನೆಲ್ಲ ದೂರವಿಟ್ಟು ശത്രുക്കളോട് ಶತ್ರುವಿನಲ್ಲಿಯೂ ക്ഷമിക്കുവാനും ಕ್ಷಮಿಸಲು അവിടുത്തെ സ്നേഹവും കരുണയും കൊടുക്കുവാനും നമുക്ക് സാധിക്കട്ടെ. ಆ ಯೇಸುವಿನ ಕರುಣೆಯನ್ನು ಪ್ರೀತಿಯನ್ನು ಕೊಡಲು ನಮಗೆ ಸಾಧ್ಯವಾಗಲಿ. യേശുവേ വന്ദനേ, ಯೇಸುವೇ ವಂದನೆ, യേശുവേ ആരാധന, ಯೇಸುವೇ ಆರಾಧನೆ, യേശുവേ സ്തുതി, ಯೇಸುವೇ ಸ್ತುತಿ, യേശുവേ മഹിമ, ಯೇಸುವೇ ಮಹಿಮೆ, യേശുവേ സ്തോത്ര, ಯೇಸುವೇ ಸ್ತೋತ್ರ. ഹല്ലേലൂയ, 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 ഹല്ലേലൂയ. ഹല്ലേലൂയ. നമുക്ക് എഴുന്നേറ്റ് നിൽക്കാം. ಇದನ್ನು ತಗೊಳ್ಳುವ ಪ್ರಿಯರೇ.
ಪರಿಪಾವನ ಬೆಲಿ ಪೂಜೆಯಲಿ ಸುರನಾದನ ನಮಿಸಿದ ನಮಗೆ ಪರಿಪೂಜಿದವಿ ರಹಸ್ಯಗಳು ಪಾವನ ಜೀವನ ನೀಡಿರಲಿ. ನಮನ ನಮನ ಶಿರಬಾಗಿ ನಮನ ದೈವಿಕ ರಾಜ್ಯ ಮಹತ್ತದ್ದಳು ದೈವಾನಂದವ ಪಡೆದಿರಲು ಸುರಗಣ ಜೊತೆಯಲ್ಲಿ ನಿಂತಿರಲು ಸುರವರ ನೀಡಲಿ ನಮಗೊಂದು ನಮನ ನಮನ ಶಿರಬಾಗಿ ನಮನ ಪಾವನ ಸಭೆಯ ತನಯರಲಿ ಸರ್ವ ಸಮಸ್ತ ಜನಗಂದಲಿ ಈ ಶನಿವಾರ ಮಳೆ ಸುರಿದಿರಲಿ ಇಂದು ಎಂದಿಗೂ ಎಂದೆಂದಿಗೂ ನಮನ ನಮನ ಶಿರಬಾಗಿ ನಮನ 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 ಶಿರಬಾಗಿ ನಮನ. ಪವಿತ್ರೀಕರಣದ ಬಲಿಪೀಠವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ. ನಿನ್ನಿಂದ ನಾನು ಸ್ವೀಕರಿಸಿದ ಪರಮ ಪ್ರಸಾದವು ಋಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನಕ್ಕೂ ಕಾರಣವಾಗಲಿ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನರಿಯೇನು. ಎಲ್ಲರೂ ಕುಳಿತುಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರೈಸ್ ದ ಲಾರ್ಡ್. ಇವತ್ತು ಈ ದಾನಕೂಟಕ್ಕೆ ಮೊದಲನೇ ಬಾರಿ ಬಂದವರು ಪೈಲ್ಲೆ ಪಟ್ಟಿಕೊನೆಯ ಇಲ್ಲಿ ಆಸದೆಲ್ಲ ರಾತು ಇರಗಲ್ದದಿ ಯಾರಾದರೂ ಮೊದಲನೇ ಬಾರಿ ಬಂದವರು ಯಾರಾದ್ದಿದ್ದಾರಾ? ಫಸ್ಟ್ ಟೈಮ್? ಓಕೆ, 2 3 4 ಜನ ಇದ್ದಾರೆ. ಅವರಿಗೆ ನಾವೊಂದು ಚಪ್ಪಾಳೆ ತಟ್ಟುತ್ತಾ ಸ್ವಾಗತಿಸೋಣ ಈ ದಾನಕೂಟಕ್ಕೆ. ಈ ಧ್ಯಾನ ಕೇಂದ್ರ ಪ್ರತಿ ಶುಕ್ರವಾರ ಧ್ಯಾನಕೂಟ ಇರುತ್ತದೆ, ಬೆಳಿಗ್ಗೆ 10 ರಿಂದ 2 ಗಂಟೆಯ ತನಕ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಾಗೆ ಸಾಕ್ಷಿ ನೀಡಲಿದೆಯಾ? ನಿಮ್ಮ ಸಾಕ್ಷಿಗಳಿದ್ದರೆ ಮುಂದೆ ಬನ್ನಿ. ನಿಮ್ಮ ಹೆಸರು, ನೀವೆಲ್ಲಿಂದ ಬಂದಿದ್ದೀರಿ ಮತ್ತು ಏನಾಗಿದೆ ಅಷ್ಟೇ ಸಾಕು. ಚೊಕ್ಕವಾಗಿ, ಎಷ್ಟು ನೀವು ಉದ್ದ ಉಳಿಯುತ್ತೀರಿ ಆ ಸಾಕ್ಷಿ ಉಳಿಯೋಲ್ಲ. ಚೊಕ್ಕದಾಗಿ ಚಿಕ್ಕದಾಗಿ ನೀವು ಹೇಳ್ತಕ್ಕದ್ದು. ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ಪುಷ್ಪ ಅಂತ. ನಾನು ಕೈಕಬದಿಯಿಂದ ಬಂದಿದ್ದೇನೆ. ಹೋದ ತಿಂಗಳಲ್ಲಿ ನಾನು ಪೊಟ್ಟಾಗಿ ಹೋಗಿದ್ದೆ. ಅಲ್ಲಿ ಕೌನ್ಸ್ಲಿಂಗಲ್ಲಿ ಪವಿತ್ರಾತ್ಮರು ಹೇಳಿದರು, ಕ್ಯಾನ್ಸರ್ ಗೆಡ್ಡೆ ಇದೆ ನಿನಗೆ ಅದು ಅಂತ ಹೇಳಿ. ಅದು ಬಂದು ಸ್ಕ್ಯಾನ್ ನೋಡುವಾಗ ಅದು ಒಳಗಡೆ ಇತ್ತು, ಕಾಣಿಸ್ತಾನೇ ಇರಲಿಲ್ಲ, ಗೊತ್ತೇ ಆಗಿಲ್ಲ. ಸ್ಕ್ಯಾನ್ ಮಾಡಿ ನೋಡುವಾಗ ಇತ್ತು. 5 ದಿನದಲ್ಲಿ ಆಪ್ರೇಷನಲ್ಲಾಗಿ ದೇವರು ಎಲ್ಲ ರೀತಿಯಲ್ಲಿ ನನಗೆ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ದೇವರಿಗೆ ಸ್ತೋತ್ರ ಹೇಳ್ತೇನೆ. ಮತ್ತು ಇವತ್ತು ದಿನ ಬಂದು ನಾನು ದೇವರಿಗೆ ಒಪ್ಪಿಸಿಕೊಟ್ಟೆ. ನನಗೆ ಹೊಟ್ಟೆ ನೋವು ಮತ್ತು ಎಲಿಯಾಸ್ ಬ್ರದರ್ ಹೇಳಿದರು ಕರುಳಿನ ರೋಗ ಇದೆ ಮತ್ತು ಅದು ನಾನ್ ವೆಜ್ ಎಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ, ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದರು. ನಾನು ದೇವರ ಹತ್ರ ತಾನೇ ಒಪ್ಪಿಸಿಕೊಟ್ಟೆ. ನನಗೆ ತುಂಬ ಕಷ್ಟ ಆಗ್ತಾ ಉಂಟು, ನನಗೆ ತಿನ್ನಲಿಕ್ಕೂ ಆಗಲ್ಲ, ಇದರಿಂದ ನನಗೆ ಸಂಪೂರ್ಣ ಬಿಡುಗಡೆ ಕೊಡಬೇಕು ದೇವರಂತ ನಾನು ದೇವರ ಹತ್ರ ಹೇಳಿದೆ. ಎಲಿಯಾಸ್ ಬ್ರದರ್ ಮೂಲಕ ನನಗೆ ಉತ್ತರ ಕೊಟ್ಟರು. ಸೌಖ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. मुझे नाव आईडीस जावं पाणी पिरगजेची म्हज्या कानांत एक एलर्जी आशिल्ली, मस्त उदक दिवतालें हांवें केदाळ करजून उदक दिवतालें. उदक दिवता आसतना सुमार जायना वखदाक वचोना जाल्यार हांवें चिंतलें जेजूच्या गायल्ल्या हातांत म्हजे कान आपटून बरें करीत जाल्यार हांव सांगतालें म्हूण चिंतलें.
देखून जिजून म्हाका बरें केल्ल्या अर्गान दिता अर्गांत तुका अंजी सोगलो तुका ನನ್ನ ಹೆಸರು ಜೆಸಿಂತಾ ರೆಗೋ. ನಾನು ತಲಪಾಡಿ ಚರ್ಚಿಂದ ಬಂದಿದ್ದೇನೆ. ನನಗೆ ನನ್ನ ಅತ್ತಿಗೆಗೆ ಆಪ್ರೇಷನ್ ಇತ್ತು. ಅದು ಒಳ್ಳೆ ರೀತಿ ಆದರೆ ಸಾಕ್ಷಿ ಕೊಡ್ತೇನೆ ಅಂತ ಹೇಳಿದ್ದೆ. ಹಾಗೆ ನಾನು ಸಾಕ್ಷಿ ಕೊಡ್ತೇನೆ. ಹಾಗೆ ನನ್ನ ಅಮ್ಮನಿಗೆ ಹುಷಾರಿರಲಿಲ್ಲ, ಅವರಿಗೆ ಹುಷಾರಾಗಿದೆ. ಹಾಗೆ ನನಗೆ ತುಂಬ ಉಪಕಾರ ದೇವರು ನೀಡಿದ್ದಾರೆ. ಅದಕ್ಕಾಗಿ ನಾನು ಸ್ತುತಿ ಸ್ತೋತ್ರ ಆರಾಧನೆಯನ್ನು ಸಲ್ಲಿಸುತ್ತೇನೆ. मुझे नाव सलीन हांव पेरमानूर पिरगजीचे फाटल्या 4 दिसांनी पेंगटान कटीन दूख आसली, न्हिदोंक की जायनातलें. हांवें म्हणलें जर म्हजी पेंगटाची दूख गूण जाल्यार हांव परवां शुक्रारार येवन हांगा साक्ष दिता म्हूण. आतां पेंगटाची दूख संपूर्ण गूण जाला. तशेंच म्हाका एलर्जी आसली, कठीण कोरज आसली 3 म्हयने मसेरे, ती गुणूच जायनातली. ताकाय हांवें सांगलें हांगा येवन म्हजी खरंच दूख गूण जाल्यार साक्ष दिता म्हणलें. आतां संपूर्ण गूण जाला. देवाक अर्घ आनी होगला. ನನ್ನ ಹೆಸರು ಮೌಲಿ. ನಾನು ಪೆರ್ಮರಿನಿಂದ ಬಂದಿದ್ದೇನೆ. ನನಗೆ ಕೈ ಜೋರು ನೋವಿತ್ತು. ಕೈಯಲ್ಲಿ ಬಾರದ ವಸ್ತು ತಗೊಳ್ಳಿಕ್ಕೆ ಆಗ್ತಿರಲಿಲ್ಲ ಮತ್ತು ಮೊಣಕಾಲು ಹಾಕಲಿಕ್ಕೆ ಆಗ್ತಿರಲಿಲ್ಲ. ಮೊಣಕಾಲು ನೋವಿತ್ತು, ಅದು ಕೂಡ ಗುಣವಾಗಿದೆ. ಮತ್ತು ಕೂತ್ಕೊಳ್ಳಿಕ್ಕೆ ಮೊಣಕಾಲಿನಿಂದ ಆಗ್ತಿರಲಿಲ್ಲ, ಕೂತ್ಕೊಂಡರೆ ಹೇಳಲಿಕ್ಕೆ ಆಗ್ತಿರಲಿಲ್ಲ. ಅದರಿಂದ ದೇವರಿಗೆ ನಾನು ಸ್ತೋತ್ರ, ದೇವರಿಗೆ ವಂದನೆ ಸಲ್ಲಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಇಷ್ಟೆಲ್ಲ ಸಾಕ್ಷಿಗಳು ನಿಮಗೆ ಅರ್ಥ ಆಯ್ತಲ್ಲ? ಎಲ್ಲ ಸಾಕ್ಷಿಗಳು ಓಕೆ, ಎಲ್ಲರಿಗೆ ಗೊತ್ತಾಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ತುಂಬ ಜನರಿಗೆ ದೇವರು ಒಳಿತನ್ನು ಮಾಡಿದ್ದಾರೆ, ದೇವರು ಆಶೀರ್ವಾದ ಪಟ್ಟಿದ್ದಾರೆ. ಆದರೆ ಎಲ್ಲ ಸಾಕ್ಷಿಗಳು ಚೆನ್ನಾಗಿತ್ತು. ನಿಮಗೆ ಮಾತ್ರ ಒಂದು ಮಾತ್ರ ನನ್ನ ಕಂಪ್ಲೇಂಟ್ ನಿಮ್ಮ ಹತ್ರ, ನಿಮ್ಮ ಚಪ್ಪಾಳೆ ಚೆನ್ನಾಗಿರಲಿಲ್ಲ. ಪ್ರೈಸ್ ದಿ ಲಾರ್ಡ್. ದೇವರು ಈ ಮಾಡಿದಂಥ ಅದ್ಭುತಗಳಿಗೆ ನೀವು 24 ಗಂಟೆ ಕಂಟಿನ್ಯೂ ಚಪ್ಪಾಳೆ ಹೊಡೆದರೂ ಕಮ್ಮಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದರೆ ಅಷ್ಟು ಸ್ತುತಿಗೆ ಯೋಗ್ಯವಾದ ನಮ್ಮ ದೇವರು. ಪ್ರೈಸ್ ದಿ ಲಾರ್ಡ್. ಅಷ್ಟು ನಮ್ಮ ಪ್ರೀತಿಗೆ ಪಾತ್ರರಾದ ದೇವರು. ಪ್ರೈಸ್ ದಿ ಲಾರ್ಡ್. ಈ ಕ್ಷಣದಲ್ಲಿ ನಾವೆಲ್ಲರೂ ಈ ಪರಮ ಪ್ರಸಾದದಲ್ಲಿ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ಬರುವಂಥ ಯೇಸುವನ್ನು ನಾವು ಬರಮಾಡಿಕೊಳ್ಳೋಣ. ನಮ್ಮೆಲ್ಲರ ಕೋರಿಕೆಗಳನ್ನು, ನಮ್ಮೆಲ್ಲ ಜೀವನವನ್ನು ಸಮರ್ಪಣೆ ಮಾಡುತ್ತಾನೆ ವೇದಿಕೆಯಲ್ಲಿ. ಪ್ರತಿಯೊಂದು ನಿಮ್ಮ ಕೋರಿಕೆಗಳನ್ನು ಸಮರ್ಪಣೆ ಮಾಡಿ, ನಿಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ರೋಗಗಳನ್ನು ಸಮರ್ಪಣೆ ಮಾಡಿ, ನಿಮ್ಮ ಯಾವುದೆಲ್ಲ ಮಾನಸಿಕವಾಗಿ ನೀವು ಸಮಸ್ಯೆಗಳಿದ್ದೀರಾ, ಹೃದಯದ ಭಾರಗಳಿದೆಯಾ, ಮನಸ್ಸಿನ ವೇದನೆಗಳಿದ್ದೇವೆ, ಅದೆಲ್ಲವನ್ನು ಸಮರ್ಪಣೆ ಮಾಡುತ್ತಾ ಈ ಆರಾಧನೆಯಲ್ಲಿ ನಾವು ಪಾಲ್ಗೊಳ್ಳೋಣ. ಪ್ರಿಯರೇ, ಎಲ್ಲರೂ ಈ ಗೀತೆಯೊಂದಿಗೆ ಯೇಸುವನ್ನು ಬರಮಾಡಿಕೊಳ್ಳೋಣ ಈ ಆರಾಧನೆಯಲ್ಲಿ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬ್ಬಿನೇಸರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬ್ಬಿನೇಸರ್ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ಎಲ್ಲರೂ ಚಪ್ಪಾಳೆ ತಟ್ಟದ ಸೇರಿ ದೇವರನ್ನು ಆರಾಧಿಸಿ ಮಹಿಮೆ ಪಡಿಸುವ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆರಾಧನೆ
ಆರಾಧನೆ ಆರಾಧನೆ ಸರಿ ಆರಾಧನೆ 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 ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ ನಿನ್ನಿಂದೆಲ್ಲವೂ ಸಾಧ್ಯವಯ್ಯ ನಿಮ್ಮಿಂದಾಗದ ಕಾರ್ಯವು ಒಂದೂ ಇಲ್ಲ ನಿಮ್ಮಿಂದೆಲ್ಲವೂ ಸಾಧ್ಯವಯ್ಯ ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇ ಅಯ್ಯ ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇ ಅಯ್ಯ ಆರಾಧನೆ 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 ಕಷ್ಟದ ದಿನದಿ ನನ್ನಯ ಜೊತೆಗಾರನೆ ನನ್ನ ಕಣ್ಣೀರಿನ ಸಮಯದಲ್ಲಿ ಕಷ್ಟದ ದಿನದಿ ನನ್ನಯ ಜೊತೆಗಾರನೆ ನನ್ನ ಕಣ್ಣೀರಿನ ಸಮಯದಲ್ಲಿ ನನ್ನ ಕಾಣುವ ನನ್ನ ಇಡಿಯನೆ ಎಲ್ರೋಹಿ ನೀನೇ ಅಯ್ಯ ನನ್ನ ಕಾಣುವ ನನ್ನ ಇಡಿಯನೆ ಎಲ್ರೋಹಿ ನೀನೇನಯ್ಯ ಆರಾಧನೆ 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 ಯೇಸುವೇ ಆರಾಧನೆ 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 ಎಲ್ಲರೂ ಎದ್ದು ನಿಂತುಕೊಳ್ಳೋಣ ಪ್ರಿಯರೇ. ಹೋಗುವ ಮಾರ್ಗದಿ ನನ್ನ ನಡೆಸಿ ಬಂದೆ ನಾನು ಕಲ್ಲಿಗೆ ತಗಲದಂತೆ ಹೋಗುವ ಮಾರ್ಗದಿ ನನ್ನ ನಡೆಸಿ ಬಂದೆ ನಾನು ಕಲ್ಲಿಗೆ ತಗಲದಂತೆ ನನ್ನ ನಡೆಸಿದ ಸರ್ವಶಕ್ತನೇ ಎಲ್ ಶಡೈ ನೀನೇ ಅಯ್ಯ ನನ್ನ ನಡೆಸಿದ ಸರ್ವಶಕ್ತನೇ ಎಲ್ ಶಡೈ ನೀನೇ ಅಯ್ಯ ಆರಾಧನೆ 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 ಪರಲೋಕವೆಲ್ಲ ನಿನ್ನದೇ ಸಯ್ಯ ನಾನು ಕೂಡ ಅಲ್ಲಿಗೆ ಬರುವೆನಯ್ಯ 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 ನೀ ಬೇಗನೆ ಬರಲಿರುವೆ ಕೈ ಹಿಡಿದು ಕರೆದೊಯ್ಯುವೆ 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 ಶಾಶ್ವತ ಕಾಲಕ್ಕೆ ನನ್ನನ್ನು ನೀನೇ ನಿಲ್ಲಿಸುವೆ ಶಾಶ್ವತ ಕಾಲಕ್ಕೆ ನನ್ನನ್ನು ನೀನೇ ನಿಲ್ಲಿಸುವೆ ಆರಾಧನೆ 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 ಆರಾಧನೆ
ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಹಾಲೆಲೂಯಾ 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 ಪ್ರಿಯರೇ, ಮೋಶೆಯ ಬ್ರಾಹ್ಮಣ ನೋಯ ಮುಖಾಂತರ ಇಸ್ರಾಯೇಲ್ ಜನಾಂಗದವರಿಗೆ ಕರುಣೆ ತೋರಿಸಿದ ದೇವರು ನಮ್ಮ ಮಧ್ಯದಲ್ಲಿ ಈ ರೊಟ್ಟಿಯ ರೂಪದಲ್ಲಿ ಹಾಜರಿದ್ದಾರೆ. ವಿಶ್ವಾಸಿಸೋಣ, ವಿಶ್ವಾಸದಿಂದ ಪ್ರಾರ್ಥಿಸೋಣ, ಅವರನ್ನು ದೃಷ್ಟಿಸಿ ನೋಡೋಣ. ಪ್ರಿಯರೇ, ಸಮಸ್ಯೆಗಳ ಮಧ್ಯದಲ್ಲಿ ನಾವು ಸಿಲುಕಿದ್ದರೂ ಕೂಡ ಬಿಡುಗಡೆಯ ದೇವರು, ನಮ್ಮ ರಕ್ಷಕರು ನಮ್ಮ ಮಧ್ಯದಲ್ಲಿ. ತಲೆಬಾಗಿಸಿ ನಾವು ಅವರನ್ನು ವಂದಿಸೋಣ. ತಲೆಬಾಗಿಸುವಾಗ ಎಲ್ಲವನ್ನು ಸಮರ್ಪಿಸೋಣ. ಯಾವುದೇ ಚಿಂತೆ ನಮ್ಮಲ್ಲಿ ಇರದೇ ಇರಲಿ, ಯಾಕಂದರೆ ಅವರು ಅವರಾಗಿದ್ದಾರೆ. 2000 ವರ್ಷದ ಮೊದಲು ಕರುಣೆ ತೋರಿಸಿದ ದೇವರು ಇವತ್ತು ನಮ್ಮ ಹೃದಯಗಳನ್ನು ನೋಡುತ್ತಾ ಇದ್ದಾರೆ. ನಮ್ಮ ಬಗ್ಗೆ ಅವರಿಗೆ ಚಿಂತನೆ ಇದೆ, ನಮ್ಮ ಬಗ್ಗೆ ಅವರಿಗೆ ಯೋಚನೆ ಇದೆ, ನಮ್ಮ ಬಗ್ಗೆ ಅವರಿಗೆ ಪ್ರೀತಿ ಇದೆ. ಬಳಲಿ ಬೆಂಡಾಗಿ ಹೋದರೂ ಕೂಡ, ಜೀವಿತದಲ್ಲಿ ಸೋತೋದರೂ ಕೂಡ ವಿಶ್ವಾಸದಿಂದ ಪ್ರಭುವನ್ನು ನಾವು ನೋಡೋಣ. ನಮ್ಮ ಬಾಡಿ ಹೋದ ಮುಖಗಳು ಪ್ರಜ್ವಲಿಸುವು. ವಿಶ್ವಾಸದಿಂದ ಯಾರು ಪ್ರಭುವನ್ನು ದರ್ಶಿಸಿ ನೋಡುವರೋ ಅವರ ಮುಖದಲ್ಲಿ ಹೋದ ಪ್ರಜ್ವಲತೆ ಪುನೊಮ್ಮೆ ಬರುವುದು. ಅವರಿಗೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ. ಒಂದು ನಿಮಿಷ ಮೌನ ಇದ್ದು ಪ್ರಾರ್ಥಿಸೋಣ, ಅವರನ್ನೇ ದೃಷ್ಟಿಸಿ ನೋಡೋಣ. ಪ್ರಿಯರೇ, ಭೂಲೋಕದ ರಕ್ಷಕರು, ಬಿಡುಗಡೆಯ ದೇವರು, ನನ್ನನ್ನು ಕಾಯಿಲೆಯಿಂದ ಗುಣಪಡಿಸುವ ನನ್ನ ವೈದ್ಯರವರು, ಶಾಂತಿ ದೂತರು, ಕ್ಷಮಿಸುವ ದೇವರು. ಒಂದು ವೇಳೆ ನಾನು ಪಾಪದಲ್ಲೇ ಸತ್ತು ಹೋದರೆ, ದೇವರ ಕ್ಷಮೆ ಇಲ್ಲದೆ ನಾನು ಸಾಯುವುದಾದರೆ ಯಾರು ಗತಿ? ಆದರೆ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಸಂತೈಸುವ ದೇವರು. ಅಂತರಾಳದಿಂದ ಕರೆಯೋಣ, ವಿಶ್ವಾಸದಿಂದ ಕರೆಯೋಣ, ಅವರನ್ನು ಮುಟ್ಟಲು ಪ್ರಯತ್ನಿಸೋಣ. ಆತ್ಮಿಕವಾಗಿ ನಾವು ಮುಟ್ಟೋಣ. ದೇವರ ವಾಕ್ಯದ ಮುಖಾಂತರ ಅವರು ನಮ್ಮನ್ನು ಮುಟ್ಟಿದ್ದಾರೆ, ಅವರ ಕರುಣೆಯ ಬಗ್ಗೆ ನಮಗೆ ತಿಳಿಸಿದ್ದಾರೆ. ನಾವು ಆತ್ಮಿಕವಾಗಿ ಮುಟ್ಟೋಣ. 12 ವರ್ಷದಿಂದ ರಕ್ತ ಕುಸುಮದಿಂದ ನರಳುತ್ತಿದ್ದ ಆ ಸ್ತ್ರೀಯು ಯೇಸುವಿನ ವಸ್ತ್ರಗಳನ್ನು ವಿಶ್ವಾಸದಿಂದ ಮುಟ್ಟಲು ಪ್ರಯತ್ನಿಸಿದಳು.
ಅದೇ ಸಮಯ ಅದ್ಭುತದ ಸಮಯವಾಯಿತು. ಅದೇ ಸಮಯ ಅವಳ ರೋಗ ಗುಣವಾಯಿತು. ಹೌದು, ನಾಚಿಕೆ ಪಡಲಿಲ್ಲ, ಜನರ ಮಾತು ಕೇಳಲಿಲ್ಲ, ಯೇಸುವಿನ ಬಳಿಗೆ ಬಂದರು. ಇವತ್ತು ಪ್ರಿಯರೇ, ಅದೇ ಯೇಸುವಿನ ಬಳಿಗೆ ನಾವು ಬಂದಿದ್ದೇವೆ, ವಿಶ್ವಾಸದಿಂದ ಬಂದಿದ್ದೇವೆ. ಮುಟ್ಟೋಣ ಪ್ರಭು ಯೇಸುವೆ. ಹೌದು, ಪ್ರಭು ಅಂತರ್ಯವನ್ನು ಬಲ್ಲ ಯೇಸು ಕೇವಲ ವಾಕ್ಯವನ್ನು ಕೊಡಲಿಲ್ಲ, ವಾಕ್ಯವನ್ನು ಕೇಳಿದ ಜನರ ಮಧ್ಯೆ ಅವರಿದ್ದರು. ಅವರ ಅಂತರಾಳವನ್ನು ಅವರು ಅರಿತುಕೊಂಡಿದ್ದರು. ವಾಕ್ಯ ಕೊಟ್ಟ ನಂತರ ಶುಭ ಸಂದೇಶದಲ್ಲಿ ನಾವು ಕೇಳ್ತೇವೆ, ಜನರನ್ನು ನೋಡುವಾಗ ಅವರ ಮನಸ್ಸು ಕಳವಳಗೊಂಡಿತ್ತು. ಯಾಕೆಂದ್ರೆ ನಮಗೆ ರಕ್ಷಿಸುವರು ಯಾರೂ ಇಲ್ಲ, ನಮ್ಮ ಕೂಗನ್ನು ಕೇಳುವವರು ಯಾರೂ ಇಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿರುವಾಗ ಪ್ರಭು ಯೇಸು ಕ್ರಿಸ್ತರು ಅವರನ್ನು ಸಂತೈಸುತ್ತಾರೆ. ನೀವು ಮೌನವಾಗಿ ಕುಳಿತುಕೊಳ್ಳಬಹುದು ನಿಮ್ಮ ಕುರ್ಚಿಯ ಮೇಲೆ. ನಿಮ್ಮ ಸಮಸ್ಯೆಗಳನ್ನು ಈಗ ಯೇಸುವಿನ ಕರಗಳ ಬಳಿಗೆ, ಯೇಸುವಿನ ಕರಗಳಿಗೆ, ಯೇಸುವಿನ ಸಾನ್ನಿಧ್ಯದಲ್ಲಿ ಸಮರ್ಪಿಸಿ. ಪ್ರಭು ಯೇಸುವೆ, ನಮಗೆ ವಿಶ್ವಾಸ ಉಂಟಾ? ಆ ಕುರುಡ ಬಾರ್ತಿಮೆಯವನಿಗೆ ವಿಶ್ವಾಸ ಇತ್ತು, ಕುರುಡವ, ಆದರೆ ಆತ್ಮಿಕವಾಗಿ ಕುರುಡನಲ್ಲ. ಆತ್ಮಿಕ ದೃಷ್ಟಿಯವನಿಗೆ ಇತ್ತು, ಆದರೆ ದೈಹಿಕವಾಗಿ ಅವನಿಗೆ ಕಾಣಿಸ್ತಾ ಇರಲಿಲ್ಲ. ಯಾರೋ ಹೇಳಿದ್ರು, ಪ್ರಭು ಯೇಸು ಕ್ರಿಸ್ತರು ಆ ಜೆರಿಕೋ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಅಲ್ಲಿ ಗುಸುಗುಸು ಶಬ್ದವಾಗ್ತಿತ್ತು. ಅವರಿಗೆ ಇಚ್ಛೆ ಇತ್ತು, ವಿಶ್ವಾಸ ಇತ್ತು, ಮನಸ್ಸಿನಲ್ಲಿ ಆಲೋಚನೆ ಇತ್ತು. ಇಷ್ಟು ಜನರು ಹೋಗ್ಬೇಕಿದ್ರೆ, ಇಷ್ಟು ಜನರು ಮಾತನಾಡುವುದಾದರೆ ಅದು ಪ್ರಭು ಯೇಸುವೇ ಆಗಿರಬೇಕು. ಹೌದು, ಜನರ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ, ಪ್ರಭು ಯೇಸು ಕ್ರಿಸ್ತರು ಈ ದಾರಿಯಲ್ಲಿ ಹೋಗುವವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಇಲ್ಲದ ಸಮಯ, ಎಲ್ಲವನ್ನು ಬಿಟ್ಟು ಬಿಡಿ. ವಿಶ್ವಾಸದಿಂದ ಪ್ರಭು ಯೇಸು ಪರಮ ಪ್ರಸಾದದಲ್ಲಿದ್ದಾರೆ. ದೈವಿಕ ಶಕ್ತಿ ಅವರಲ್ಲಿದೆ. ಈ ಪರಮ ಪ್ರಸಾದದಿಂದ ದೈವಿಕ ಶಕ್ತಿ ನಿಮ್ಮಲ್ಲಿ ಹರಿದು ಬರ್ತಾ ಉಂಟು ಪ್ರಿಯರೇ. ಪ್ರತಿಯೊಬ್ಬರಲ್ಲೂ ಆ ದೈವಿಕ ಶಕ್ತಿ ಹರಿದು ಬರ್ತಾ ಉಂಟು. ನಿಮ್ಮನ್ನು ಮುಟ್ಟುತ್ತಾ ಇದೆ. ಯೇಸುವಿನ ಕೈಗಳು ನಿಮ್ಮನ್ನು ಸಂತೈಸ್ತಾ ಇದ್ದಾರೆ. ಆದರೆ ಒಂದೇ ಒಂದು ಮಾತು, ವಿಶ್ವಾಸದಿಂದ ಆ ಕುರುಡ ಬಾರ್ತಿಮೆವ ಕರೆದ ಹಾಗೆ ನಮಗೆ ನಿಮಗೆ ವಿಶ್ವಾಸ ಉಂಟ ಪ್ರಿಯರೇ? ಆ ಕುರುಡ ಬಾರ್ತಿಮೆವ ಅವ ಒಂದೇ ಒಂದು ಮಾತು, ಯಾವಾಗ ಅವನಿಗೆ ಗೊತ್ತಾಯ್ತು ಪ್ರಭು ಯೇಸು ಕ್ರಿಸ್ತರು ಹೋಗ್ತಾ ಇದ್ದಾರೆ ಅಂತ, ಅವ ಬೊಬ್ಬೆ ಹಾಕಿದ, ಮತ್ತೆ ಹೇಳಿದ, ದಾವೀದನ ಪುಲಪುತ್ರನೇ, ನನ್ನನ್ನು ಕರುಣಿಸಿರಿ. Have mercy on me. मुझे दया दा कई समय, मुझे का कुड़कर समय. ಎಲ್ಲರೂ ಹೇಳಿದ್ರು, ಯೇಸು ಹೋಗ್ತಾ ಇದ್ದಾರೆ, ಬೊಬ್ಬೆ ಹಾಕಬೇಡ, ಡಿಸ್ಟರ್ಬ್ ಮಾಡಬೇಡ. ಬಟ್ ಅವ ಇನ್ನೂ ಕೂಡ ವಿಶ್ವಾಸದಿಂದ ಗಟ್ಟಿಯಾಗಿ ಕೂಗಿಕೊಂಡ, ಯೇಸುವೇ ನನ್ನ ಮೇಲೆ ಕರುಣೆ ತೋರಿರಿ, ದಾವೀದ ಕುಲಪುತ್ರನೇ ನನ್ನ ಮೇಲೆ ಕರುಣೆ ತೋರಿರಿ. ಈ ಮಾತನ್ನು, ಈ ಬೊಬ್ಬೆಯನ್ನು ಕೇಳಿ ಪ್ರಭು ಯೇಸು ಕ್ರಿಸ್ತರು ಮುಂದೆ ಹೋಗುವುದು ಬಿಟ್ಟು ಅಲ್ಲೇ ನಿಂತರು. ಪ್ರಿಯರೇ, ಇವತ್ತು ನಿಮ್ಮ ಕೂಗು ಯೇಸು ಕ್ರಿಸ್ತನು ನಿಲ್ಲಿಸ್ತದೆ ನಿಮ್ಮ ಮುಂದೆ. ಪ್ರಭು ಯೇಸು ಕ್ರಿಸ್ತರ ದೃಷ್ಟಿ ನಮ್ಮ ಮುಂದೆ
ನಿಮ್ಮ ಮೇಲೆ ಬೀಳುವುದರಲ್ಲಿಂಟು. ವಿಶ್ವಾಸದಿಂದ ಕೂಗಿಕೊಂಡಾಗ ಕಣ್ಣುಗಳನ್ನು ಮುಚ್ಚಿಕೊಂಡು ಕೈಯನ್ನು ಪರಮಪ್ರಸಾದದ ಕಡೆಗೆ ಎತ್ತಿ ಹಿಡಿಯಿರಿ. ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಯೇಸುವಿಗೆ ಸಮರ್ಪಿಸಿ ಮತ್ತೆ ಕೂಗಿರಿ, ಯೇಸುವೇ 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 ಕರುಣಿಸಿರಿ ಸ್ವಾಮಿ ಯೇಸುವೇ, ನಾನು ಕಷ್ಟದಲ್ಲಿದ್ದೇನೆ, ನಾನು ಪಾಪದಲ್ಲಿದ್ದೇನೆ, ನನಗೆ ಕ್ಷಮಿಸಲು ಸಾಧ್ಯವಿಲ್ಲ, ರೋಗದಲ್ಲಿದ್ದೇನೆ, ಸೋಲಿನಲ್ಲಿದ್ದೇನೆ, ತುಂಬಾ ಕಷ್ಟದಲ್ಲಿದ್ದೇನೆ. ಹೇಳಿರಿ ನಿಮ್ಮ ಕಷ್ಟವನ್ನು. ನಿಮ್ಮ ಕಷ್ಟ ಯಾವುದೇ ಆಗಿರಲಿ ಪ್ರಭು ಯೇಸುವನ್ನು ಕರೀರಿ ಪ್ರಿಯರೇ, ಪ್ರಭು ಯೇಸುವನ್ನು ಕರೀರಿ. ಅವರು ಮುಟ್ಟುವರು, ಅವರು ಗುಣಪಡಿಸುವರು, ಬಿಡುಗಡೆ ನೀಡುವರು. ಯೇಸುವೇ ಯೇಸುವೇ, ಹಲ್ಲೆಲೂಯಾ 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 ಹಲ್ಲೆಲೂಯಾ. Lord Jesus, Jesus, have mercy Lord, have mercy Lord. Thank you Lord, thank you. Touch Lord, hallelujah. ಕೃಪೆಯೇ ಕೃಪೆಯೇ ಕೃಪೆಯೇ, ಹೌದು ಸ್ವಾಮಿ ಯೇಸುವಿನ ಯೇಸು ಕೃಪೆ. ಅಪ್ಪ ಎಲ್ಲ ನಿನ್ನ ಕೃಪೆ, ಎಲ್ಲವೂ ದೇವರ ಕೃಪೆ ಸ್ವಾಮಿ. ಕೃಪೆಯೇ ಕೃಪೆಯೇ ಕೃಪೆಯೇ, ಯೇಸು ಸ್ವಾಮಿ ನಿಮ್ಮ ಕೃಪೆ ಸ್ವಾಮಿ. ಅಪ್ಪ ಎಲ್ಲ ನಿನ್ನ ಕೃಪೆ, ಎಲ್ಲವೂ ನಿಮ್ಮ ಕೃಪೆ ಸ್ವಾಮಿ. ನಾನು ಪಾಪಿ. ಕೃಪೆಯೇ ಕೃಪೆಯೇ ಕೃಪೆಯೇ, ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಅಪ್ಪ ಸ್ವಾಮಿ ಯೇಸುವೇ ನಿಮ್ಮ ಕೃಪೆಯೇ. ಕೃಪೆಯೇ ಕೃಪೆಯೇ, ಯೇಸುವೇ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದು ಹೌದು ಸ್ವಾಮಿ. ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ ಶೂನ್ಯನಾಗಿದೆ ಸ್ವಾಮಿ ನಾನು. ನೂರಕ್ಕೆ ನೂರರಷ್ಟು ಮಾಡಿ ನೂರಕ್ಕೆ ನೂರು ಮಾಡಿ ಸ್ವಾಮಿ ನನ್ನನ್ನು. ಯೋಗ್ಯನೆಂದು ನನ್ನ ಕರೆದ ಯೋಗ್ಯವಲ್ಲ ನನ್ನನ್ನು, ಯೋಗ್ಯವಲ್ಲದ ನನ್ನನ್ನು ಯೋಗ್ಯ ಮಾಡಿ ಸ್ವಾಮಿ. ಎಲ್ಲವೇ ನಿಮ್ಮ ಕೃಪೆ ಸ್ವಾಮಿ. ಗಣನೆಗೆ ಬಾರದಂತ ನನ್ನ Yes Lord. ಗಣನೆಯ ಮಾಡಿದು ನಿನ್ನ ಕೃಪೆಯೇ. ಎಲ್ಲವೂ ನಿನ್ನ ಕೃಪೆ ಸ್ವಾಮಿ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಕೃಪೆಯೇ ಕೃಪೆಯೇ ಕೃಪೆಯೇ, ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ ಕೃಪೆಯೇ ಕೃಪೆಯೇ, ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ನ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಕೃಪೆಯೇ ಕೃಪೆಯೇ ಕೃಪೆಯೇ,
ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಹೌದು ಪ್ರಿಯರೇ, ದೇವರ ಕೃಪೆಯಿಂದ ನಾವು ಇವತ್ತು ಜೀವಂತವಾಗಿದ್ದೇವೆ ಮಾತ್ರವಲ್ಲ, ಬಿಡುಗಡೆಯನ್ನು ಕೂಡ ಅನುಭವಿಸ್ತಾ ಇದ್ದೇವೆ. ಪ್ರಿಯರೇ, ದೇವರು ನಿಮ್ಮ ಜೀವಿತದಲ್ಲಿ ಕೆಲವು ಸಮಯಗಳಲ್ಲಿ ಕಷ್ಟದ ಮುಖಾಂತರ ಮಾತನಾಡಿದ್ದಾರೆ. ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಹಳೆ ಒಡಂಬಡಿಕೆ ಜ್ಞಾನೋಕ್ತಿ ಅಧ್ಯಾಯ 5:17 ಈ ಸಮಯದಲ್ಲಿ ದೇವರು ನಿಮ್ಮನ್ನು ತಿದ್ದುಪಡಿಸುವುದಾದರೆ ಅದು ಕೂಡ ದೇವರ ಕರುಣೆ ಮತ್ತೆ ಕೃಪೆ. ಯಾರ ಮನಸ್ಸಿನಲ್ಲಿ ದೇವರೀಗ ಮಾತನಾಡ್ತಾ ಇದ್ದಾರೆ, ನೀವು ಧನ್ಯರು, ನೀವು ಭಾಗ್ಯವಂತರು, ದೇವರಿಂದ ಆಶೀರ್ವಾದ ಪಡೆಯಲ್ಪಟ್ಟವರು. ಈ ಸಮಯಕ್ಕೋಸ್ಕರ ದೇವರನ್ನು ವಂದಿಸೋಣ. ಕೃಪೆಯ ಮುಖಾಂತರ ಯೋಗ್ಯವಲ್ಲದ ನಾನು, ಪಾಪದಲ್ಲಿ ಬಿದ್ದು ಹೋದ ನನ್ನನ್ನು ಯೋಗ್ಯ ವ್ಯಕ್ತಿಯನ್ನಾಗಿ, ಶೂನ್ಯದಲ್ಲಿದ್ದ ನನ್ನನ್ನು 100ಕ್ಕೆ 100ರಷ್ಟು ಮಾರ್ಪಡಿಸಿದ ದೇವರು. ಹೌದು, ಇದರ ಅನುಭವ ನಿಮಗೆ ಆಗುವುದು. ನೀವು ಮಾಡಿದ ಪ್ರಾರ್ಥನೆ, ನೀವು ಮಾಡಿದ ವಿಜ್ಞಾಪನೆ ಎಂದಿಗೂ ಫಲ ಕೊಡುವುದೇ ಹೋಗುವುದಿಲ್ಲ. ಯಾರು ಯೇಸುವನ್ನು ಆಲಂಗಿಸಿ ಎಲ್ಲವನ್ನು ಪ್ರಭುಗಳ ಸರ್ವಸ್ವಕ್ಕೆ ಸಾನ್ನಿಧ್ಯದಲ್ಲಿ ಸಮರ್ಪಿಸಿದ್ದೇವೋ ಅವರ ಜೀವಿತದಲ್ಲಿ ದೊಡ್ಡದಾದ ಬಿಡುಗಡೆ. ಯಾವ ಕಾಯಿಲೆಯಿಂದ ಬಳಲುತ್ತಿದ್ದಾರೋ, ಯಾವ ವಿಷಯದಲ್ಲಿ ಚಿಂತಿತರಾಗಿದ್ದಾರೋ, ಚಿಂತಿತರಾಗಬೇಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವಾಗ ಬಿಡುಗಡೆಯಾಗುವುದು ಗ್ಯಾರಂಟಿ. ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದ ಪಡೆಯುವ ಮುಂಚೆ ನಾನು ನಿಮ್ಮನ್ನು ಪ್ರಾರ್ಥಿಸುತ್ತೇನೆ. ಎಲ್ಲಿ ನಿಮಗೆ ನೋವು ಉಂಟು, ಎಲ್ಲಿ ನಿಮಗೆ ಕಾಯಿಲೆ ಉಂಟು, ಯಾವ ಸಮಸ್ಯೆ ಉಂಟು, ಪ್ರಭು ನಿಮ್ಮನ್ನು ಮುಟ್ಟುವರು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವಾಗ ಯೇಸುವಿನ ಕರುಣೆ ನಿಮ್ಮನ್ನು ಆಲಂಗಿಸಿ ನಿಮ್ಮನ್ನು ಗುಣಪಡಿಸುವುದು. ಪ್ರಿಯರೇ, ಯೇಸುವೇ, ನೀವು ಪವಿತ್ರರು, ನೀವು ಶಕ್ತಿವಂತರು. ಪ್ರೀತಿ ಸ್ವರೂಪಿಯಾದ ಯೇಸುವೇ, ನಿಮ್ಮ ನಾಮವು ಪರಮ ಪವಿತ್ರವಾದ ನಾಮದ ಮುಖಾಂತರ ಇಲ್ಲಿ ನೆರೆದಿರುವ ಎಲ್ಲರಿಗೂ ಒಳಿತಾಗಲಿ. In the mighty name of Jesus, I pray for the deliverance. Every demonic powers which is ruling in your bodies, in your families, I command in the name of Jesus to leave you and leave your territory, leave your family right now in the name of Jesus. And you be healed and you be delivered. And let us all say, thank you, Lord. Thank you, Lord. Hallelujah. 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 Thank you, Lord. Hallelujah. Hallelujah. Thank you, Lord. Thank you, Lord. Hallelujah. Hallelujah. Hallelujah, Lord Jesus. Sacrament most holy, oh sacrament divine, all praise and all thanksgiving be every moment done. Oh sacrament most holy, oh sacrament divine, all praise and all thanksgiving
ಗಟ್ಟಿಯಾದ ಒಂದು ಚಪ್ಪಳೆ ಪ್ರಭುದೇವರಿಗೆ ಕೊಡುವ ಇನ್ನೂ ಗಟ್ಟಿಯಾಗಿ